हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। अध्याय 11। हरे कृष्ण। ओम नमो हरे कृष्ण माताजी। ಕೇಳಿಸ್ತಿದೆಯಾ ಮಾತಾಜಿ? ಹಾ ಮಾತಾಜಿ, ಕೇಳಿಸ್ತಿದೆ. ಹೇಳಿ ಮಾತಾಜಿ, ಕೇಳಿಸ್ತಿದೆ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. 11 ಅಲ್ಲ ಮಾತಾಜಿ? 12 ಮಾತಾಜಿ, 12 ಭಕ್ತಿ ಸೇವೆ. ಅಧ್ಯಾಯ 12 ಭಕ್ತಿ ಯೋಗ ಭಕ್ತಿ ಸೇವೆ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತ ಯುಕ್ತಾ ಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಂ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತ. ಶ್ಲೋಕ 3-4. ಯೇ ತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಾಹಿತೇ ರತಃ. ಶ್ಲೋಕ 5. ಕ್ಲೇಶೋದಿಕತರಸ್ತೇಷ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಶ್ಲೋಕ 6-7. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನಸ್ಯ ಮತ್ಪರ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಶ್ಲೋಕ 8. ಮಯ್ಯೇವಾಮನಾತಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ಶ್ಲೋಕ 9. ಅಥ ಚಿತ್ತಂ ಸಮಾಧಾತು ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಶ್ಲೋಕ 10. ಅಭ್ಯಾಸ ಅಪಿ ಅಸಮರ್ಥನೋ ಅಸಿ ಮತ್ಕರ್ಮ ಪರಮೋ ಭವ ಮದರ್ಥಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮಾವಾಪ್ಯಸಿ. ಶ್ಲೋಕ 11. ಅಥೈತ ಪಶ್ಯಕ್ತೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಶ್ಲೋಕ 12. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾತ್ ಕರ್ಮ ಫಲತ್ಯಾಗಸ್ಥ ಗಚ್ಛಾಂತಿ ತ್ಯಾಗಾತ್ ಶಾಂತಿ ಅನಂತರಂ. ಶ್ಲೋಕ 13-14. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಶ್ಲೋಕ 15. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಕ್ಷಯಃ
हर्षामर्षा भयोद्वेगै मुक्तो या स च मे प्रियः। ಶ್ಲೋಕ 16. ಅನಾಪೇಕ್ಷಾ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಶ್ಲೋಕ 17. ಯೋ ನ ರುಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸಮೇ ಪ್ರಿಯ. ಶ್ಲೋಕ 18, 19. ಸಮಾಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಶ್ಲೋಕ 20. ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೇಳಿಸ್ತಿಲ್ವಾ ಮಾತಾಜಿ? ಕೇಳಿಸ್ತಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಒಂದು ಸುತ್ತು ಜಪವನ್ನು ಮಾಡೋಣ. ಯಾರ ಹತ್ರ ಎಲ್ಲ ಜಪ ಬೀಡ್ ಬ್ಯಾಗ್ ಇದೆ ತಗೊಳ್ಳಿ, ಅಂದ್ರೆ ಜಪಮಾಲೆ ತಗೊಳ್ಳಿ. ಇಲ್ಲದೆ ಇರುವಂತವ್ರು ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಮತ್ತೆ ಎಲ್ಲರೂ ಒಂದು ಸುತ್ತು ಜಪವನ್ನು ಮಾಡೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे,
हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। जीव श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंद, हरे हरे कृष्ण 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 माता जी। कृष्ण हरे हरे, हरे राम 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 हरे हरे, हरे कृष्ण माता जी। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितं च हे
ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇವತ್ತಿನ ಅಧ್ಯಾಯ 12. ಅದಕ್ಕೂ ಮೊದಲ ನಿರ್ಣಯ ಅಧ್ಯಾಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾವು ರೀಕಾಲ್ ಮಾಡಿ ಮತ್ತೆ ಮುಂದೆ ಹೋಗೋಣ. ಒಂದು ನಿಮಿಷ. ಕ್ಷಮಿಸಿ. ಓಕೆ, ನನ್ನ ಈ ಅಧ್ಯಾಯದ ಹೆಸರು ಯಾರಾದ್ರೂ ಹೇಳ್ತೀರಾ? ವಿಶ್ವರೂಪ ದರ್ಶನ ಯೋಗ ಮಾತಾಜಿ. ಏನೆಲ್ಲ ನೋಡಿದ್ವಿ ನಾವು ವಿಶ್ವರೂಪ ದರ್ಶನದಲ್ಲಿ? ಅವರು ಅರ್ಜುನಗೆ ಯಾವ್ಯಾವ ರೂಪದಂಗ್ ಕಾಣಿಸ್ತಾರೆ ಅಂತ ಮಾತಾಜಿ. ಅರ್ಜುನಗೆ ಏನ್ ಕಾಣಿಸ್ತಾರೆ ಪ್ರಭುಜಿ? ಅದೇ ಅವರು ರೂಪ ಕಾಣಿಸುತ್ತಲ್ಲ ಮಾತಾಜಿ. ಆ ವಿಶ್ವರೂಪ ಕಾಣಿಸುತ್ತೆ. ಓಕೆ ಪ್ರಭು. ಮತ್ತೆ ಬೇರೆ ಏನೆಲ್ಲ ನೋಡಿದ್ವಿ? ಅಂದ್ರೆ ಬರೀ ಅರ್ಜುನ ವಿಶ್ವರೂಪ ಮಾತ್ರ ನೋಡಿದ್ನ ನಿನ್ನೆ? 4 ರೂಪಗಳನ್ನ ನೋಡ್ತಾ ಭಗವಂತನ 4 ರೂಪಗಳನ್ನ ಹೇಳ್ತೀರಾ ಯಾರಾದ್ರು? ವಿಶ್ವರೂಪವನ್ನ ನೋಡೋದಕ್ಕೆ ಅವನ್ಗೆ ಆಗ್ತಿತ್ತಾ? ಹರೇ ಕೃಷ್ಣ ಮಾತಾಜಿ. ಎಲ್ಲರಿಂದಲೂ ವಿಶ್ವರೂಪ ದರ್ಶನ ಮಾಡಕ್ ಆಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಖಂಡಿತ ಇಲ್ಲ. ಅರ್ಜುನನಿಗೂ ಆಗ್ತಾ ಇರ್ಲಿಲ್ಲ. ಮತ್ತೆ ಹೇಗೆ ಅವ್ನು ನೋಡ್ದ? ಆ ಭಗವಂತ ದಿವ್ಯ ದೃಷ್ಟಿನ ಅರ್ಜುನನಿಗೆ ಕರುಣಿಸಿದ್ರಿಂದ ಅವರು ವಿಶ್ವರೂಪನ ನೋಡ್ಲಿಕ್ಕಾಯ್ತು ಮಾತಾಜಿ. ಅವನು ಭಗವಂತನ ಒಂದು ಕರುಣೆಯಿಂದ ದಿವ್ಯ ದೃಷ್ಟಿ ಸಿಕ್ಕಿದ್ರಿಂದ ಅವ್ನು ಕಾಣೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಅವನು ವಿಶ್ವರೂಪವನ್ನ ನೋಡಿ ಅವನಿಗೆ ಖುಷಿ ಆಗುತ್ತಾ? ಇಲ್ಲ ಮಾತಾಜಿ, ಹೌದು. ಭಯ ಆಗ್ತಾ ಇತ್ತು ನನಗೆ. ಯಾಕೆ? ಹೇಳಿ ಮಾತಾಜಿ. ನನಗೆ ನಿನ್ನ ಸೌಮ್ಯ ರೂಪ ತೋರಿಸು, ನನ್ಗೆ ಈ ನಿನ್ನ ವಿಶ್ವರೂಪ ದರ್ಶನ ನೋಡೋದಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ.
ಅಂದ್ರೆ ಅವನು ವಿಶ್ವರೂಪದಲ್ಲಿ ಇನ್ನೂ ಒಂದು ಏನೋ ನೋಡ್ತಾನೆ, ಅದನ್ನ ನೋಡಿದ್ಮೇಲೆ ಅವನಿಗೆ ಭಯ ಆಗುತ್ತೆ. ಅದು ಏನೇನ ನೋಡ್ತಾನೆ ಅವನು? ಭಗವಂತನ ಯುದ್ಧದಲ್ಲಿ ಹಾ ಹೇಳಿ ಮಾತಾಜಿ. ಯುದ್ಧದಲ್ಲಿ ತನ್ನವರೆಲ್ಲ ಭಗವಂತನ ಒಂದು ಬಾಯೊಳಗೆ ಸಂಹಾರ ಆಯ್ತಿರೋದನ್ನ ನೋಡ್ತಿರ್ತಾನಲ್ಲ, ಹಾಗಾಗಿ ಅವನಿಗೆ ಸ್ವಲ್ಪ ಭಯ ಆಗುತ್ತೆ ರಕ್ತ ಸಂಬಂಧಿಗಳನ್ನೆಲ್ಲ ನೋಡಿ. ಅಂದ್ರೆ ಅದು ಭಗವಂತನ ಒಂದು ಕಾಲರೂಪ. ಕಾಲರೂಪ ಅಂದ್ರೆ ಅವನು ಮೃತ್ಯುವಾಗಿ ಕಾಣ್ತಾನೆ. ಆ ಮೃತ್ಯು ರೂಪವನ್ನ ನೋಡಿ ಅರ್ಜುನನಿಗೆ ಭಯ ಅದು ಶುರು ಆಗುತ್ತೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ನಿನ್ನ ಒಂದು ಏನೋ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಅವನು ಬೇರೆ ಏನೋ ನೋಡ್ಬೇಕಂತ ಇಷ್ಟಪಡ್ತಾನೆ. ವಿಶ್ವರೂಪ ಬೇಡ, ನನಗೆ ಯಾವ ರೂಪ ತೋರ್ಸಿ ಕೇಳ್ತಾನೆ. ನಿನ್ನ ಸೌಮ್ಯ ರೂಪ ಅಂತ ತೋರಿಸು ಅಂತೇಳಿ. ಭಗವಂತ ಅದಕ್ಕೂ ಮೊದಲು ಇನ್ನೊಂದು ಅಂದ್ರೆ ಶ್ಯಾಮಸುಂದರ ರೂಪ ನೋಡೋದಕ್ಕೆ ಮೊದಲು ಇನ್ನೊಂದು ರೂಪ ಅವನು ಕೇಳ್ತಾನೆ. ಭಗವಂತನ ಚತುರ್ಭುಜ ವಿಷ್ಣು ರೂಪವನ್ನ ನಾನು ನೋಡೋಕೆ ಇಷ್ಟಪಡ್ತೀನಿ ಅಂತ. ಈಗ ಅವನು ನಿನ್ನೆ ಅಧ್ಯಾಯದಲ್ಲಿ 4 ರೂಪಗಳನ್ನ ಕಾಣ್ತಾನೆ. ಒಂದು ವಿಶ್ವರೂಪ, ಇನ್ನೊಂದು ಭಗವಂತನ ಮೃತ್ಯು ಸ್ವರೂಪವಾಗಿರುವಂತಹ ಕಾಲರೂಪ, ಮತ್ತೆ ಅವನು ವಿಷ್ಣುವಾಗಿ ಕಾಣೋದಕ್ಕೆ ಇಷ್ಟಪಡ್ತಾನೆ. ನಂತರ ಅವನ ಶ್ಯಾಮಸುಂದರ ರೂಪವನ್ನ ಕಂಡು ಅವನಿಗೆ ಸಮಾಧಾನ ಆಗುತ್ತೆ. ಅಂದ್ರೆ ಅಲ್ಲಿ ಆ ವಿಶ್ವರೂಪ ದರ್ಶನ ಆದಾಗ ಅಲ್ಲಿ ಅವನು ಯಾರನ್ನೆಲ್ಲ ಕಾಣ್ತಾನೆ ಅಂದ್ರೆ ಅವನು ಮೊದಲೇ ಹೇಳ್ತಾನೆ, ಕೃಷ್ಣ ಏನಂತ ಹೇಳ್ತಾನೆ, ಈ ಒಂದು ವಿಶ್ವರೂಪ ದರ್ಶನದಲ್ಲಿ ನೀನು ಏನೆಲ್ಲ ನೋಡೋದಕ್ಕೆ ಇಷ್ಟಪಡ್ತೀಯಾ ಅದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ಒಂದು ಏನೇನ ಬಯಸ್ತೀಯ ಅದೆಲ್ಲ ಕಾಣುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಭಗವಂತ ಅವನು ಎಲ್ಲಿ ಎಲ್ಲ ಆವರಿಸ್ಕೊಂಡಿರ್ತಾನೆ, ಯಾವ ರೀತಿ ಒಂದು ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿರ್ತಾನೆ, ಮತ್ತೆ ಅಲ್ಲಿ ಯಾರನ್ನೆಲ್ಲ ನೋಡ್ತಾನೆ ಅರ್ಜುನ ಆ ವಿಶ್ವರೂಪದಲ್ಲಿ. ರಾಕ್ಷಸರನ್ನ ನೋಡ್ತಾನೆ. ಮತ್ತೆ ಅದು ಅಧೋಲೋಕಕ್ಕೆ ಹೋದ್ರೆ ಅಲ್ಲಿ ರಾಕ್ಷಸರು ಭಗವಂತನ ರೂಪವನ್ನ ನೋಡಿ ಹೆದರ್ಕೋತಾರೆ. ಆಮೇಲೆ ಊರ್ಧ್ವಲೋಕದವರೆಗೂ ಆವರಿಸಿರುತ್ತಲ್ವಾ, ಬ್ರಹ್ಮ ಶಿವ ದೇವತೆಗಳು ಅವರನ್ನು ಕೂಡ ಕಾಣ್ತಾನೆ. ತಪಸ್ವಿಗಳು ಮಹರ್ಷಿಗಳು ಅವನಿಗೆ ಸ್ವಸ್ತಿ ಸ್ವಸ್ತಿ ಅಂತ ಹಾಡ್ತಾ ಇರ್ತಾರೆ. ನಂತರ ಆ ಒಂದು ರೂಪವನ್ನ ಕಂಡು ನಿನ್ನೆ ಅಧ್ಯಾಯದಲ್ಲಿ ಅರ್ಜುನ ನಮ್ಗೆ ಭಗವಂತನಿಗೆ ಪ್ರಾರ್ಥನೆಯನ್ನ ಹೇಗೆ ಸಲ್ಲಿಸೋದು ಅಂತ ತಿಳಿಸ್ಕೊಟ್ಟ. ಹೇಳ್ತೀರಾ ಹೇಗೆ ಅವನು ಪ್ರಾರ್ಥನೆಗಳನ್ನ ಮಾಡಿದ ಭಗವಂತನಿಗೆ ಅಂತ? ಮೊದಲಿಗೆ ಭಗವಂತನನ್ನ ನೋಡಿದ ತಕ್ಷಣ ಅವನ ಸ್ತುತಿಯನ್ನ ಮಾಡುವಂತದ್ದು. ಅಂದ್ರೆ ಮಾತಾಜಿ ಫಸ್ಟ್ ನಾವು ದೇವಸ್ಥಾನದಲ್ಲಿ ಭಗವಂತನ ದರ್ಶನಕ್ಕೆ ಹೋದಾಗ ಅವನಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡ್ಬೇಕು, ನಂತರ ಸ್ತುತಿಗಳನ್ನ ಮಾಡ್ಬೇಕು. ಆಮೇಲೆ ಮಾತಾಜಿ ಅದಾದ್ಮೇಲೆ ಕ್ಷಮೆ ಕೇಳುವಂತದ್ದು. ನಮ್ಮ ಮಾಡಿದ ತಪ್ಪುಗಳಿಗೆ ತಿಳಿಯದೆ ಆದ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳುವಂತದ್ದು. ಅದಾದ್ಮೇಲೆ ನಮ್ಮ ಬೇಡಿಕೆಗಳು ಏನಿದ್ದಾವೆ ಅದನ್ನ ಕೇಳ್ಕೊಳ್ಳುವಂಥದ್ದು. ಆಗ ಅವನು ವಿನಂತಿ ಮಾಡ್ಕೊಳ್ತಾನೆ, ಭಗವಂತ ನಾನು ನಿನ್ನ ಆ ಒಂದು ವಿಷ್ಣು ರೂಪವನ್ನ ಮತ್ತೆ ನಿನ್ನ ಆ ಸೌಮ್ಯ ರೂಪವನ್ನ ಕಾಣ್ಬೇಕು ಅಂತ ಕೇಳ್ಕೊತಾನೆ. ಆದ್ರೆ ಭಗವಂತ ಕೊನೆಯಲ್ಲಿ ಹೇಳ್ತಾನಲ್ಲ, ಯಾರು ಭಗವಂತನ ಆ ರೂಪವನ್ನ ನೋಡೋದಕ್ಕೆ ಅರ್ಹರು ಅಂತ ಹೇಳ್ತಾನೆ? ಪ್ರಶ್ನೆ ಅರ್ಥ ಆಗ್ಲಿಲ್ಲ ಮಾತಾಜಿ. ಆದ್ರೆ ಮಾತಾಜಿ ಅವನು ಹೇಳ್ತಾನೆ, ನನ್ನ ಒಂದು ಈ ರೂಪವನ್ನ ನೀನೇನ್ ನೋಡ್ತಾ ಇದೀಯಾ ಆ ರೂಪವನ್ನ ಯಾರಿಂದಲೂ ನೋಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಯಾರು ವೇದಾಧ್ಯಯನ ಮಾಡಿದ್ದಾರೆ, ಯಾರು ತಪಸ್ವಿಗಳಿದ್ದಾರೆ, ಅಥವಾ ಯಾರು ದೇವತೆಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಅವ್ರು ಯಾರಿಗೂ ಕೂಡ ಈ ರೂಪವನ್ನ ಕಾಣೋದಕ್ಕೆ ಅದು ದುರ್ಲಭ ಅಂತ ಹೇಳ್ತಾನೆ. ಆದ್ರೆ ಅವನನ್ನ ಕೊನೆಯ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅವನ ಒಂದು ಭಕ್ತರಿಂದ ಮಾತ್ರ ಅವನನ್ನ ಕಾಣ್ಲಿಕ್ಕೆ, ಅದು ಭಕ್ತಿ ಸೇವೆಯಲ್ಲಿ ತೊಡಗಿದಂತಹ ಭಕ್ತರಿಂದ ಮಾತ್ರ ಅವನನ್ನ ಯಥಾರ್ಥವಾಗಿ ಅವನ ಒಂದು ಭಗವಂತನ ರೂಪವನ್ನ, ಒಂದು ಶ್ಯಾಮಸುಂದರ ರೂಪವನ್ನ ಕಾಣೋದಕ್ಕೆ ಸಾಧ್ಯ ಅಂತ ಅಲ್ಲಿ ಹೇಳ್ತಾನೆ. ಅಂದ್ರೆ ನನ್ನ ಪ್ರೀತಿಯ ಅರ್ಜುನ, ಏಕಚಿತ್ತ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾನೆ, ಊಹಾತ್ಮಕ ಚಿಂತನೆಯಿಂದಾಗ್ಲಿ ಕಾಮೀಕರ್ಮದಿಂದಾಗಲಿ ಯಾರು ನನ್ನನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧ ಭಕ್ತಿ ಸೇವೆ ಮಾಡುವಂತವನು ಮಾತ್ರ ನನ್ನನ್ನ ತಿಳಿತಾನೆ ಮತ್ತೆ ನನ್ನನ್ನ ಸೇರ್ತಾನೆ ಅಂತ. ಇಲ್ಲಿಗೆ ನೆನ್ನೆಯ ಅಧ್ಯಾಯ ಮುಗ್ದಿತ್ತು. ಈಗ ಇವತ್ತಿನ ಅಧ್ಯಾಯದ ಹೆಸರು ಭಕ್ತಿ ಯೋಗ. ಈ ಒಂದು ಅಧ್ಯಾಯದ ಹೆಸರು ಭಕ್ತಿ ಸೇವೆ ಅಂತಲೂ ಕೂಡ ಇದೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಭಕ್ತಿ ಅಂದ್ರೆ ಏನು ಅಂತ? ದೇವರಲ್ಲಿ ಶರಣಾಗೋದು, ಭಗವಂತನಲ್ಲಿ ಶರಣಾಗುವುದು.
ಬೇರೆ ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಭಗವಂತನ ನಂಬೋದು ಮಾತಾಜಿ. ಶ್ರದ್ಧೆ. ಓಕೆ ಪ್ರಭುಜಿ. ಅಂದ್ರೆ ಇಲ್ಲಿ ಏನಂತ ಕರೀತಾರೆ ಅಂದ್ರೆ ಪ್ರೀತಿ ನಾವು ಚಿಕ್ಕ ಮಕ್ಕಳನ್ನ ಮೇಲೆ ಪ್ರೀತಿ ಇಟ್ಕೊಂಡ್ವಿ ಅಂದ್ರೆ ಅದನ್ನ ವಾತ್ಸಲ್ಯ ಅಂತ ಕರೀತಾರೆ. ನಮ್ಗಿಂತ ಚಿಕ್ಕವ್ರ ಮೇಲೆ ನಾವು ಅದನ್ನೇ ತೋರಿಸುವ ಹೇಳಕ್ಕೆ ಅಂತ ಬಂದೆ ಮಾತಾಜಿ. ಹೇಳಿ ಮಾತಾಜಿ. ಪ್ರೀತಿಯಿಂದ ಹೊಲಿಸ್ಕೊಳಕ್ಕೆ ಸಾಧ್ಯ ಅವನಿಗೆ ಅಂತ. ಅಂದ್ರೆ ಪ್ರೀತಿ ನಾವು ಚಿಕ್ಕ ಮಕ್ಕಳ ಮೇಲೆ ಅಂದ್ರೆ ನಮಗಿಂತ ಚಿಕ್ಕವ್ರ ಮೇಲೆ ತೋರಿಸುವ ಪ್ರೀತಿನ ವಾತ್ಸಲ್ಯ ಅಂತ ಕರೀತಾರೆ. ನಮಗಿಂತ ಹಿರಿಯರ ಮೇಲೆ ನಾವು ತೋರಿಸುವ ಪ್ರೀತಿಯನ್ನ ಭಕ್ತಿ ಅಂತ ಕರೀತಾರೆ. ಗೌರವ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಪ್ರಭುಪಾದ್ರು ಈ ಒಂದು ಅಧ್ಯಾಯಕ್ಕೆ ಭಕ್ತಿ ಸೇವೆ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ನಾವು ಆಕ್ಚುಲಿ ಇವಾಗ ಓದ್ತಾ ಇರುವಂತದ್ದು ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳು. ಇದು ಕೊನೆಯ 6 ಅಧ್ಯಾಯದಲ್ಲಿ ಮಧ್ಯದ 6 ಅಧ್ಯಾಯದಲ್ಲಿ ಇದು ಕೊನೆಯ ಅಧ್ಯಾಯ. ಈ ಒಂದು ಅಧ್ಯಾಯಕ್ಕೆ ನೇರವಾಗಿ ಪ್ರಭುಪಾದರು ಭಕ್ತಿ ಯೋಗ ಅಂತಲೇ ಹೆಸರಿಟ್ಟಿದ್ದಾರೆ. ಅಂದ್ರೆ ಮೊದಲ 6 ಕರ್ಮಯೋಗ, ನಂತರದ 6 ಭಕ್ತಿ ಯೋಗ, ಕೊನೆಯ 6 ಜ್ಞಾನ ಯೋಗ. ಈ ಅಧ್ಯಾಯಕ್ಕೆ ನೇರವಾಗಿ ಭಕ್ತಿ ಯೋಗ ಅಂತಲೇ ಪ್ರಭುಪಾದರು ಹೆಸರು ಕೊಟ್ಟಿದ್ದಾರೆ. ಮತ್ತೆ ಇದನ್ನ ಭಕ್ತಿ ಸೇವೆ ಅಂತಲೂ ಕರೀತಾ ಇದ್ದಾರೆ. ಅಂದ್ರೆ ಇಲ್ಲಿ ಭಕ್ತಿ ಅಂದ್ರೆ ಅದು ಪ್ರೀತಿ ಅಂದ್ರೆ ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ ಅಂತ ನಾವು ಯಾರಿಗಾದ್ರೂ ಹೇಳಿದ್ರೆ ಮತ್ತೆ ಅದನ್ನ ವ್ಯಕ್ತಪಡಿಸ್ಬೇಕಲ್ವಾ. ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಒಪ್ತಾರ? ಯಾರಿಗಾದ್ರೂ ಹೋಗಿ ನಾವು ನನ್ಗೆ ನೀನ್ ತುಂಬಾ ಇಷ್ಟ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಪರಿವಾರದವ್ರ ಹತ್ರ ನನಗೆ ನೀವೆಲ್ಲರೂ ಇಷ್ಟ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಅವ್ರಿಗಾಗಿ ನಾವೇನು ಮಾಡಿಲ್ಲ ಅಂದ್ರೆ ಅದು ಭಕ್ತಿ ಆಗುತ್ತಾ? ಅಂದ್ರೆ ಪ್ರೀತಿ ಆಗುತ್ತಾ? ಇಲ್ಲ ಮಾತಾಜಿ. ಅಂದ್ರೆ ಭಕ್ತಿ ಅಂದ್ರೆ ಅಲ್ಲಿ ಕ್ರಿಯೆ ಇದೆ, ಅದನ್ನ ತೋರ್ಪಡಿಸ್ಕೊಳ್ಳೋ ಒಂದು ರೀತಿ ಇದೆ. ಅಂದ್ರೆ ಅದನ್ನ ಸೇವೆಯ ಮೂಲಕ ತೋರಿಸ್ತಾರೆ. ಅಂದ್ರೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ತಂದೆ ತಾಯಿ ಯಾರೋ ಯಾವತ್ತೂ ಹೋಗಿ ಅವ್ರ ಮಕ್ಳಿಗೆ ಅವ್ರು ಹೇಳ್ಕೊಳ್ಳೋದಿಲ್ಲ ನನ್ಗೆ ನೀನಂದ್ರೆ ಇಷ್ಟ. ಅದ್ರಲ್ಲಿ ಹೆಚ್ಚಾಗಿ ತಂದೆ ಹೇಳ್ಬೇಕು ಅಂದ್ರೆ ತಂದೆ ಯಾವತ್ತು ತಾಯಿ ಆದ್ರೂ ತೋರಿಸ್ಕೋತಾರೆ. ಅಂದ್ರೆ ತಂದೆ ಯಾವತ್ತೂ ತೋರಿಸ್ಕೊಡೋದಿಲ್ಲ ಮಕ್ಕಳ ಹತ್ರ ತುಂಬಾ ಪ್ರೀತಿ ಇದೆ ಅನ್ನೋಂಥದ್ದು. ಆದ್ರೆ ಅವರು ನಡ್ಕೊಳ್ಳೋ ರೀತಿ ಅಂದ್ರೆ ಅವರ ಒಂದು ಆ ಜವಾಬ್ದಾರಿ ಮನೆಯನ್ನ ನಿರ್ವಹಣೆ ಮಾಡೋ ರೀತಿ, ಅದರಿಂದಲೇ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ಎಷ್ಟು ನಮಗಾಗಿ ಅಂದ್ರೆ ಪರಿವಾರಕ್ಕಾಗಿ ಅವರು ಸೇವೆಗಳನ್ನ ಮಾಡ್ತಾರೆ. ಆದ್ರೆ ಅವ್ರು ಯೋಚನೆ ಮಾಡೋದಿಲ್ಲ. ಅವ್ರು ಕಷ್ಟಪಟ್ಟು ಏನು ಹಣ ಗಳಿಸ್ತಾರೆ ಅದನ್ನ ಪರಿಪೂರ್ಣವಾಗಿ ಆ ಒಂದು ಪರಿವಾರವನ್ನ ನಿರ್ವಹಣೆ ಮಾಡೋದಕ್ಕೆ ಅವರು ಅದನ್ನ ವ್ಯಯ ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಒಂದು ಸೇವೆ ನಡೀತಾ ಇದೆ, ಅಲ್ಲೊಂದು ಕೆಲಸ ನಡೀತಾ ಇದೆ. ಅಂದ್ರೆ ಆ ಪ್ರೀತಿ ಅನ್ನುವಂಥದ್ದು ಅದು ಸೇವೆಯ ಮೂಲಕ, ಆ ಒಂದು ಕಾರ್ಯದ ಮೂಲಕ ಅದು ವ್ಯಕ್ತ ಆಗ್ತಾ ಇದೆ. ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತರನ್ನ ಮೇಲೆ ಒಂದು ಗೌರವ ಪ್ರೀತಿ ನಮ್ಮಲ್ಲಿ ಇದೆ ಅಂದ್ರೆ ಅದು ನಮ್ಮ ಒಂದು ಕೆಲಸದ ಮೂಲಕ, ನಮ್ಮ ಕ್ರಿಯೆಯ ಮೂಲಕ, ನಮ್ಮ ಒಂದು ಕಾರ್ಯದ ಮೂಲಕ ಅದು ವ್ಯಕ್ತ ಆಗುತ್ತೆ. ಅಂದ್ರೆ ನಾವು ಭಕ್ತಿ ಸೇವೆಯ ಮೂಲಕ ಭಗವಂತನನ್ನ ಹೋಲಿಸಿಕೊಳ್ಳುವಂಥದ್ದು. ಈ ಅಧ್ಯಾಯದಲ್ಲಿ ನಾವು ನೋಡೋಕಿರುವಂತಹ ಒಂದು ಮುಖ್ಯ ವಿಷಯಗಳು ಅಂದ್ರೆ ಅರ್ಜುನನ ವಿಚಾರಣೆ. ಅರ್ಜುನ ಮೊದಲನೇ ಶ್ಲೋಕದಲ್ಲಿ ಅವನು ಪ್ರಾರಂಭ ಮಾಡ್ತಾನೆ. ಸಾಕಾರವಾದಿ ಅಥವಾ ನಿರಾಕಾರವಾದಿ ಯಾರು ಉತ್ತಮ? ಸಾಕಾರವಾದಿ ಅಂದ್ರೆ ಭಗವಂತನಿಗೆ ರೂಪ ಇದೆ ಅಂತ ಹೇಳುವಂತವನು. ನಿರಾಕಾರವಾದಿ ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ವಾದಿಸುವವನು. ಇವರಿಬ್ಬರಲ್ಲಿ ಯಾರು ಪರಿಪೂರ್ಣ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಭಗವಂತ ಸಾಕಾರವಾದಿ ನಿರಾಕಾರವಾದಿಗಿಂತ ಉತ್ತಮ ಅಂತ ಹೇಳ್ತಾನೆ. ಮತ್ತೆ ಕೃಷ್ಣ ಭಕ್ತಿಯ ಶ್ರೇಷ್ಠತೆಯನ್ನ ತಿಳಿಸ್ಕೊಡ್ತಾನೆ. ಅಂದ್ರೆ ಒಂದು ಕೃಷ್ಣನ ಭಕ್ತಿಯಿಂದ ಸಾಕಾರವಾದಿಗಳು ಹೇಗೆ ಅವ್ರ ಪರಿಪೂರ್ಣತೆಯನ್ನ ಹೊಂದುತ್ತಾರೆ ಅಂತ. ಇಲ್ಲಿ ಭಕ್ತಿಯ ಪ್ರಗತಿಶೀಲ ಹಂತಗಳು ಅಂತ ಕರೀತಾರೆ. ಅಂದ್ರೆ ನಾವು ಭಗವಂತನನ್ನ ಪಡಿಬೇಕೋ, ಅವನ ಒಂದು ಧಾಮಕ್ಕೆ ಹೋಗ್ಬೇಕು ಅಂತ ಎಷ್ಟು ಇಚ್ಛೆ ಪಡ್ತೀವಿ, ಅದಕ್ಕಿಂತ 100ರಷ್ಟು 1000ದಷ್ಟು ಭಗವಂತ ನಮ್ಮನ್ನ ಅವನ ಹತ್ರ ಕರೆಸ್ಕೊಳ್ಳೋಕೆ ಹಂಬಲಿಸ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲಿ ಅವನು ಸ್ವತಃ ಆ ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಈ ಒಂದು ರಹಸ್ಯವನ್ನ ತಿಳಿಸ್ತಾ ಇದ್ದಾನೆ, ಹೇಗೆ ನಾವು ಅವನನ್ನ ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ನಮಗೆ ಅನೇಕ ಒಂದು ಮಾರ್ಗಗಳನ್ನ ತೋರಿಸ್ತಾನೆ. ಈ ರೀತಿ ಮಾಡಿದ್ರೆ ನೀನ್ ನನ್ನ ಹತ್ರ ಬರ್ತೀಯ, ನಿನ್ಗೆ ಆ ರೀತಿ ಮಾಡಕ್ಕಾಗಿಲ್ಲ ಅಂದ್ರೆ ಅನೇಕ ಏನಂತ ಹೇಳ್ತಾರೆ ಆಪ್ಷನ್ಸ್ ಕೊಡ್ತಾನೆ. ಈಗ ಈ ತರ ಆಗ್ತಾ ಇಲ್ವಾ, ನೀನ್ ಈ ತರನಾದ್ರೂ ಮಾಡು, ಆ ತರ ಆಗಿಲ್ವಾ ಇನ್ನೊಂದ್ ತರನಾದ್ರೂ ಮಾಡು, ಹೇಗಾದ್ರೂ ಸರಿ ನೀನ್ ನನ್ನ ಹತ್ರ ಬಾ ಅಂತ ಹೇಳ್ತಾನೆ. ಈ ರೀತಿ ಒಂದು ಹಂತಗಳನ್ನ ಹೇಳ್ತಾನೆ. ನಂತರ ಯಾರು ಅವನ ಶುದ್ಧ ಭಕ್ತರಿದ್ದಾರೆ ಅವರಲ್ಲಿ ಅವನಿಗೆ ಇಷ್ಟವಾದ ಪ್ರಿಯವಾದ ಗುಣಗಳ ಬಗ್ಗೆ ಅರ್ಜುನನಿಗೆ ತಿಳಿಸ್ತಾನೆ. ಮೊದಲ ಒಂದು ಶ್ಲೋಕ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ವಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಃ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಅರ್ಜುನನ ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾಗಿ
ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು. ಧನ್ಯವಾದಗಳು ಮಾತಾಜಿ. ಈಗ ನಾವು ಭಗವದ್ಗೀತೆಯಲ್ಲಿ ಇಲ್ಲಿವರೆಗೂ ತಿಳ್ಕೊಂಬಂದಿರುವ 3 ಸಾಕ್ಷಾತ್ಕಾರಗಳು ಯಾವ್ದು ಅಂತ ಹೇಳ್ತೀರಾ ಯಾರಾದ್ರೂ? 3 ರೀತಿಯ ಸಾಕ್ಷಾತ್ಕಾರಗಳು. ಇದನ್ನ ರಹಸ್ಯ ಜ್ಞಾನ ಅಂತ ಕೂಡ ಕರೆದ ಅರ್ಜುನ ಕೃಷ್ಣ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಇದನ್ನ. ಆದ್ರೆ ಭಗವಂತನ ಹಾ ಮಾತಾಜಿ. ಪರಮಾತ್ಮ ಹಾ, ಭಗವಾನ್. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಅದಕ್ಕೆ ಯಾವ ಹೋಲಿಕೆ ಕೊಟ್ಟಿದ್ರು ಪ್ರಭುಪಾದ್ರು? ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ನಮ್ಗೆ ಅದಕ್ಕಿನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ. ಬ್ರಹ್ಮನ್ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಭಗವಾನ್ ಅಂದ್ರೆ ಏನು ಅಂತ. ಆ ಒಂದು ಬೆಟ್ಟದ ಒಂದು ಕೊಟ್ಟಿದ್ರಲ್ವಾ, ಈ ಬೆಟ್ಟವನ್ನ ದೂರದಿಂದ ನೋಡಿದ್ರೆ ಅದು ಮೋಡಗಳಿಂದ ಕವಿದಾಗ ಅದು ಹೇಗೆ ಕಾಣುತ್ತೆ ಅಂತ. ಹರೇ ಕೃಷ್ಣ. ಮತ್ತೆ ಆ ಬೆಟ್ಟದ ಹತ್ರ ಹೋದ್ರೆ ಅಲ್ಲಿರುವ ಮರ ಗಿಡಗಳು ಕಾಣುತ್ತೆ. ಇನ್ನೂ ಹತ್ರ ನಾವು ಹೋದಾಗ ಆ ಮರ ಗಿಡಗಳಲ್ಲಿ ಇರುವಂತಹ ಗಿಳಿ ಕೂಡ ಗಿಳಿ ಕಾಣುತ್ತೆ. ಕಾಣಿಸುತ್ತೆ. ಹಾ, ಈ ಒಂದು ಉದಾಹರಣೆ ಕೊಟ್ಟಿದ್ರು. ಅಂದ್ರೆ ನಾವು ಹಂತ ಹಂತವಾಗಿ ನಾವು ಭಗವಂತನಿಗೆ ಎಷ್ಟು ಹತ್ರ ಆಗ್ತೀವಿ ಅಷ್ಟು ನಾವು ಅವನನ್ನ ತಿಳ್ಕೊತೀವಿ ಅಂತ. ಅಂದ್ರೆ ನಾವು ಅವನನ್ನ ತುಂಬಾ ದೂರದಿಂದ ಕಂಡಾಗ ನಮ್ಗೆ ಏನ್ ಅನುಭವಕ್ಕೆ ಬರುತ್ತೆ, ಅವನೊಂದು ಶಕ್ತಿ. ಈ ಸೃಷ್ಟಿಯನ್ನೆಲ್ಲ ನೋಡಿದಾಗ, ಆ ಸೃಷ್ಟಿ ನಡೀತಾ ಇರೋ ರೀತಿಯನ್ನೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಭಗವಂತನಿಗೆ ಅಪಾರ ಶಕ್ತಿ ಇದೆ. ಭಗವಂತ ಅಂದ್ರೆ ಯಾರು? ಆ ಶಕ್ತಿನೇ ಭಗವಂತ ಅಂತ ತಿಳ್ಕೊಳ್ಳುವಂಥದ್ದು. ಅವನು ಹೇಗೆ ಕಾಣ್ತಾನೆ ಅಂದ್ರೆ ಅವನಿಗೆ ರೂಪ ಇಲ್ಲ, ಅವನೊಂದು ಬೆಳಕು, ಅವನೊಂದು ಶಕ್ತಿ ಅಂತ ನಾವು ಅನ್ಕೊಳ್ಳುವಂಥದ್ದು. ಇನ್ನು ಅವನನ್ನ ತಿಳ್ಕೊಳ್ಳುವ ಪ್ರಯತ್ನದಲ್ಲಿ ಇನ್ನಷ್ಟು ಹತ್ತಿರ ಹೋದಾಗ ಏನನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಧ್ಯಾನ ಮಾಡ್ತಾರೆ, ತಪಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಜ್ಞಾನಿಗಳು ತಿಳ್ಕೊಳ್ಳುವಂಥದ್ದು ಅವನನ್ನ ನಿರಾಕಾರ ಅಂತ. ಯಾರು ಧ್ಯಾನ ಮಾಡ್ತಾರೆ, ಯೋಗಿಗಳಿದ್ದಾರೆ, ಅಷ್ಟಾಂಗ ಯೋಗಿಗಳು, ಅವರು ಆ ಒಂದು ತಪಸ್ಸನ್ನ ಮಾಡೋ ಮೂಲಕ ಹೃದಯದಲ್ಲಿ ಅವನನ್ನ ಪರಮಾತ್ಮನಾಗಿ ಕಾಣ್ತಾರೆ. ಆದ್ರೆ ಭಕ್ತರು ಅವನನ್ನ ಯಾವ ರೀತಿ ಕಾಣ್ತಾರೆ? ಭಕ್ತರು ಪರಮಾತ್ಮನನ್ನ ಯಾವ ರೀತಿ ಕಾಣ್ತಾರೆ? ಅವನನ್ನ ಬೆಳಕಾಗಿ ಕಾಣ್ತಾರಾ, ಪರಮಾತ್ಮನಾಗಿ ಕಾಣ್ತಾರಾ, ಅಥವಾ ವ್ಯಕ್ತಿಯಾಗಿ ಕಾಣ್ತಾರೆ? ಬೆಳಕಾಗಿ. ಬೆಳಕಾಗಿ ಕಂಡ್ರೆ ಮಾತಾಜಿ ಅದು ಜ್ಞಾನಿಗಳು. ಅವನನ್ನ ಹೃದಯದಲ್ಲಿ ಪರಮಾತ್ಮನಾಗಿ ಕಂಡಾಗ ಅವರು ಯೋಗಿಗಳು, ಅಂದ್ರೆ ಅಷ್ಟಾಂಗ ಯೋಗಿಗಳು. ಮತ್ತೆ ಅವನನ್ನ ವ್ಯಕ್ತಿಯಾಗಿ ಕಾಣುವಂಥದ್ದು, ಅಂದ್ರೆ ದೇವೋತ್ತಮ ಪರಮಪುರುಷ, ಅವನು ಒಬ್ಬ ವ್ಯಕ್ತಿ, ಕೃಷ್ಣ. ಆ ರೂಪದಲ್ಲಿ ಕಾಣುವಂಥದ್ದು ಅದು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ನಿದರ್ಶನ ಕೊಟ್ಟಿದ್ರು ಪ್ರಭುಪಾದರು. ಏನಂದ್ರೆ ಸೂರ್ಯನ ಬೆಳಕು ಅದು ನಿರಾಕಾರ ಭಗವಂತನ ರೂಪ. ಮತ್ತೆ ಆ ಸೂರ್ಯ ಮಂಡಲ, ಅಲ್ಲಿ ಒಂದು ಸೂರ್ಯ ಮಂಡಲ ಇದೆ, ಅಲ್ಲಿಂದ ಈ ಬೆಳಕು ಬರ್ತಾ ಇದೆ. ಆ ಸೂರ್ಯ ಮಂಡಲ, ಆ ಸೂರ್ಯ ಒಂದು ಇರುವಂತಹ ಒಂದು ಜಾಗ ಏನಿದೆ, ಅದನ್ನ ಪರಮಾತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಆ ಸೂರ್ಯ ಮಂಡಲದ ಒಳಗಡೆ ಹೋದ್ರೆ, ಅಂದ್ರೆ ಈಗ ಒಂದು ಭೂಮಿಯನ್ನ ಅನೇಕ ಚಕ್ರವರ್ತಿಗಳು ಆಳಿದ್ದಾರೆ. ಅಂದ್ರೆ ಈ ಒಂದು ಭೂಮಿಯನ್ನ ಚಕ್ರವರ್ತಿಗಳು ಅಂತ ಹೇಳಿದ್ರೆ ಯುಧಿಷ್ಠಿರ ಮಹಾರಾಜ, ಪರೀಕ್ಷಿತ ಮಹಾರಾಜ, ಇವರೆಲ್ಲರೂ ಕೂಡ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಗಳಾಗಿದ್ರು. ಆಗ ಈ ಭೂಮಿಗೆ ಯಾರು ಭೂಮಿಯನ್ನ ಆಳ್ತಾ ಇದ್ರು ಅಂತಂದ್ರೆ ನಾವು ಅವರ ಹೆಸರನ್ನ ಹೇಳ್ತೀವಿ. ಅದೇ ರೀತಿ ಆ ಸೂರ್ಯ ಮಂಡಲವನ್ನ ಕೂಡ ಒಬ್ಬ ವ್ಯಕ್ತಿ ಅದನ್ನ ಆಳ್ತಾನೆ. ಅವನ ಹೆಸರು ವಿವಸ್ವಾನ್ ಅಂತ ಕರೀತಾರೆ. ಆ ಒಂದು ವ್ಯಕ್ತಿ ಅಲ್ಲಿದ್ದಾನೆ ಅಂತ ಹೇಳಿದಾಗ ಅದು ಭಗವಾನ್ ಸಾಕ್ಷಾತ್ಕಾರ ಆಗುತ್ತೆ. ಹಾಗೆ ಆ ಭಗವಂತನ ಒಂದು ಸಾಕ್ಷಾತ್ಕಾರ ಕೂಡ, ಅವನ ಒಂದು ಬೆಳಕನ್ನ, ಪ್ರಭೆಯನ್ನ, ಅವನ ಶಕ್ತಿಯನ್ನ ಅರ್ಥ ಮಾಡ್ಕೊಂಡಾಗ ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಅವನ ಒಂದು ಹೃದಯದಲ್ಲಿ ಇರುವ ಅವನ ಒಂದು ಸ್ವಾಂಶ ವಿಸ್ತರಣೆ, ಆ ಶ್ರೀರೋಧಕ ಶಾಹಿ ವಿಷ್ಣುವನ್ನ ನಾವು ಕಂಡಾಗ ಅದು ಪರಮಾತ್ಮ ಸಾಕ್ಷಾತ್ಕಾರ. ಸ್ವತಃ ಕೃಷ್ಣ ಭಗವಾನ್ ಅವನು ಗೋಲೋಕ ವೃಂದಾವನದಲ್ಲಿ ಇದ್ದಾನೆ, ಅವನನ್ನ ಯಾರು ಅರ್ಥ ಮಾಡ್ಕೋತಾರೆ ಅದನ್ನ ಭಗವಾನ್ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅಲ್ಲಿ ಈಗ ಅರ್ಜುನ ಕೇಳ್ತಾರಂತ ಪ್ರಶ್ನೆ ಯಾವ ತರ ಇದೆ ಅಂದ್ರೆ, ಒಂದು ಪ್ರಥಮ ಹಂತದಲ್ಲಿರುವಂತಹ ಭಗವಂತನ ಶಕ್ತಿಗಳನ್ನ ತಿಳ್ಕೊಳ್ಳುವಂತಹ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂಥದ್ದು, ಮತ್ತೆ ಕೊನೆಯ ಶ್ರೇಷ್ಠವಾದ ಒಂದು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಂಡಿರುವಂಥದ್ದು. ಇವೆರಡರಲ್ಲಿ ಯಾವ್ದು ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಿನ್ನನ್ನ ನಿರಾಕಾರ ಅಂತ ಹೇಳಿ ಆರಾಧನೆ ಮಾಡುವಂಥದ್ದು ಅಂತಹ ವ್ಯಕ್ತಿಗಳು ಪರಿಪೂರ್ಣವಾದವರ, ಅಥವಾ ನಿನಗೆ ಸಾಕಾರ, ನಿನಗೆ ಒಂದು ರೂಪ ಇದೆ ಅಂತ ಹೇಳಿ ನಿನ್ನ ಆರಾಧನೆ ಮಾಡುವಂತವ್ರು ಪರಿಪೂರ್ಣರ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸಾಕಾರ ಅಂದ್ರೆ ಭಗವಂತನಿಗೆ ರೂಪ ಇದೆ ಅಂತ, ನಿರಾಕಾರ ಅಂದ್ರೆ ಅವನಿಗೆ ರೂಪ ಇಲ್ಲ ಅಂತ. ಹರೇ ಕೃಷ್ಣ. ಈಗ ಹೇಳ್ತೀರಾ ಭಗವಂತನಿಗೆ ರೂಪ ಇದೆಯಾ ಇಲ್ವಾ? ಇದೆ ಮಾತು.
ಅವನಿಗೆ ಶ್ಯಾಮ ಸುಂದರ, ಅಷ್ಟು ಸುಂದರವಾದ ರೂಪ ಇದೆ. ನೆನ್ನೆ ಅಧ್ಯಾಯದಲ್ಲಿ ಅರ್ಜುನಿಗೆ ಕೃಷ್ಣ ಅದನ್ನೇ ಹೇಳ್ದ, ನನ್ನ ಈ ಒಂದು ವೈಯಕ್ತಿಕ ರೂಪ ನೋಡೋದು ತುಂಬಾ ವಿರಳ, ಅಂದ್ರೆ ತುಂಬಾ ಅಪರೂಪ. ಎಲ್ಲ ದೇವತೆಗಳು ಮಹರ್ಷಿಗಳು ಕೂಡ ಈ ರೂಪವನ್ನ ಕಾಣೋದಕ್ಕೆ ಇಷ್ಟಪಡ್ತಾರೆ. ಮತ್ತೆ ಅವನನ್ನ ಕಂಡ್ರು ಕೂಡ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳಿದು ಕಾಣುವಂಥದ್ದು ಇನ್ನೂ ಕಷ್ಟ ಅಂತ ಹೇಳಿ ಹೇಳ್ತಾನೆ. ಅವನ ಭಕ್ತರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ. ಇಲ್ಲಿ ಅದನ್ನೇ ಇಲ್ಲಿ ಮುಂದೆ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾನೆ ಅಂತ ನಾವು ನೋಡೋಣ. ಇದು ಅವನ ವೈಯಕ್ತಿಕ ರೂಪ. ಅರ್ಜುನನು ಏಕೆ ಈ ಪ್ರಶ್ನೆ ಕೇಳುತ್ತಿದ್ದಾನೆ? ಅರ್ಜುನನು ಪ್ರಶ್ನಿಸಿದರು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಎಂದು ಭಾವಿಸಬೇಕು. ಅಂದ್ರೆ ಇಲ್ಲಿ ಆಧ್ಯಾತ್ಮಿಕವಾದಿಗಳಲ್ಲಿ ಅನೇಕ ರೀತಿಯ ಜನ ಬರ್ತಾರೆ. ಅಂದ್ರೆ ಈ ಒಂದು ಭಗವಂತನ ಒಂದು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋರಲ್ಲಿ ಅನೇಕ ರೀತಿಯ ಜನ ಇರ್ತಾರೆ. ಅದರಲ್ಲಿ ಪ್ರಥಮ ಹಂತದಲ್ಲಿ ಬರುವಂತವ್ರು ಈ ಒಂದು ನಿರಾಕಾರವಾದಿಗಳು. ಅಂದ್ರೆ ಅವರಿಗೆ ಭಗವಂತ ಅಂದ್ರೆ ಏನು ಅಂದ್ರೆ ಅವನೊಂದು ಶಕ್ತಿ ಅನ್ನೋಷ್ಟು ಮಾತ್ರ ಅವ್ರಿಗೆ ತಿಳಿದಿರುತ್ತೆ. ಆದ್ರೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಜ್ಞಾನ ಏನಿರುತ್ತೆ ಅಂದ್ರೆ ನಾನು ವ್ಯಕ್ತಿ ಅಲ್ಲ, ನಾನು ಆತ್ಮ ಅನ್ನುವಂಥದ್ದನ್ನ ಅವನು ತಿಳಿದಿರ್ತಾನೆ. ಅದ ಕಾರಣ ಅವನೇನ್ ಅನ್ಕೋತಾನೆ, ನಾನು ಈ ಒಂದು ದೇಹನ ಪಡೆದಿರೋದೇ ನನ್ನ ಎಲ್ಲಾ ಕಷ್ಟಗಳಿಗೂ ಮೂಲ ಕಾರಣ ಅಂತ ತಿಳ್ಕೊಂಡು ಅವನು ಏನ್ ಅನ್ಕೋತಾನೆ, ನಾನು ಈ ದೇಹವನ್ನ ಕಳ್ಕೋಬೇಕು. ನಾನು ದೇಹವನ್ನ ಕಳ್ಕೊಂಡಾಗ ನಾನು ಈ ಒಂದು ದುಃಖಗಳಿಂದ ದೂರ ಆಗ್ತೀನಿ. ನಂತರ ನಾನು ಏನಾಗ್ಬೇಕು, ಮತ್ತೆ ದೇಹವನ್ನ ಪಡಿಬಾರ್ದು. ಅದಕ್ಕೆ ನಾನು ಏನಾಗ್ಬೇಕು, ಭಗವಂತನಲ್ಲಿ ಒಂದಾಗಬೇಕು. ಆಗ ನಾನು ಪರಿಪೂರ್ಣತೆಯನ್ನ ಹೊಂದುತ್ತೀನಿ ಅಂತ ತಿಳಿಯುವಂತವ್ರು, ಅಂತವರನ್ನ ನಿರಾಕಾರವಾದಿಗಳು ಅಥವಾ ಮಾಯಕವಾದಿಗಳು ಅಂತ ಹೇಳ್ತಾರೆ. ಅಂತಹ ಜನ ಅನೇಕ ಜನ ಇರ್ತಾರೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ಚಿತ್ರದಲ್ಲಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಇನ್ನೊಬ್ರು ಇವರು ಮಾಯಾವಾದಿ ಸನ್ಯಾಸಿ ಅಥವಾ ನಿರಾಕಾರವಾದಿ ಅಂತ ಕರಿಬಹುದು. ಅವ್ರು ಏನ್ ಅಂದ್ರೆ ಸನ್ಯಾಸಿಗಳು ಅವರಲ್ಲಿ ಕೂಡ ಅವ್ರೇನಂತ ಅನ್ಕೊಂಡಿದ್ರು ಅಂದ್ರೆ ಭಗವಂತನಿಗೆ ರೂಪ ಇಲ್ಲ, ಅವನಿಗೆ ಇರುವಂತದ್ದು ಶಕ್ತಿ. ಆದ ಕಾರಣ ಅವರು ಅವರಿಗೆ 10,000 ಅನುಯಾಯಿಗಳಿದ್ರು, ಪ್ರಕಾಶಾನಂದ ಸರಸ್ವತಿ ಅನ್ನೋರ್ಗೆ. ಒಮ್ಮೆ ಏನಾಗತ್ತೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಈ ಸನ್ಯಾಸಿಗಳೆಲ್ಲ ಕೂಡಿ ಒಂದು ಸಭೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅವರು ಹೋಗ್ತಾರೆ. ಅಲ್ಲಿ ಹೋಗಿ ಇಲ್ಲಿ ನಾವು ನೋಡ್ತಾ ಇದೀವಿ, ಹಿಂದಿನ ಕಾಲದಲ್ಲಿ ಮನೆಗೆ ಒಂದು ಜಾಗದಲ್ಲಿ ಕೈ ಕಾಲು ತೊಳೆಯೋದಕ್ಕೆ ಒಂದು ಜಾಗ ಅಂತ ಇರ್ತಿತ್ತು. ಆ ಜಾಗದಲ್ಲಿ ಹೋಗಿ ಕೂತ್ಕೋತಾರೆ. ಮತ್ತೆ ಈ ಪ್ರಕಾಶಾನಂದ ಸರಸ್ವತಿ ಅವರಿಗೆ ಜನ ಹೇಳಿರ್ತಾರೆ, ಹೀಗೆ ಚೈತನ್ಯ ಮಹಾಪ್ರಭುಗಳು ಒಬ್ಬ ಸನ್ಯಾಸಿ, ಆದ್ರೆ ಅವರು ಯಾವುದೇ ವೇದಾಧ್ಯಯನ ಮಾಡೋದಿಲ್ಲ, ಅವರು ಸದಾ ಕಾಲ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಅಂತ. ಅಲ್ಲಿಗೆ ಇವರು ಹೋಗ್ತಾರೆ. ಹೋದಾಗ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಇವರೆಲ್ಲರೂ ಕೂಡ ನಿರಾಕಾರವಾದಿಗಳು, ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂತವ್ರು. ಆದ ಕಾರಣ ಅವ್ರಿಗೆ ಭಗವಂತನ ಶಕ್ತಿ ಅಂತಂದ್ರೆ ಅವನ ಒಂದು ಬೆಳಕು, ಅಂದ್ರೆ ದೇಹದಿಂದ ಬರುವಂತಹ ಒಂದು ಪ್ರಭೆ ಏನಿದೆ ಅದನ್ನೇ ಅವರು ದೇವರು ಅಂತ ನಂಬುವಂಥದ್ದು ಅಂತ ಹೇಳಿ ಅವರು ಅವರ ಒಂದು ದೇಹದಿಂದ ಒಂದು ಪ್ರಭೆಯನ್ನ ಹೊಮ್ಮಿಸ್ತಾರೆ. ಅದನ್ನ ನೋಡಿದ ಕೂಡಲೇ ಆ ಪ್ರಕಾಶಾನಂದ ಸರಸ್ವತಿಗಳಿಗೆ ತಿಳಿಯುತ್ತೆ ಚೈತನ್ಯ ಮಹಾಪ್ರಭುಗಳು ಸಾಧಾರಣ ವ್ಯಕ್ತಿ ಅಲ್ಲ, ಅವರು ದೇವರ ಸ್ವರೂಪ ಅಂತ. ಮತ್ತೆ ಅವರು ಅವರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಕೂಡ ಸನ್ಯಾಸಿಗಳು, ಯಾಕೆ ನೀವು ನನ್ನ ಹಾಗೆ ಅಂದ್ರೆ ಎಲ್ಲರ ಹಾಗೆ ವೇದಾಧ್ಯಯನ ಮಾಡೋದು ಬಿಟ್ಟು ನೀವು ಯಾವಾಗ್ಲೂ ನಾಮ ಸಂಕೀರ್ತನೆ ಮಾಡ್ತಾ ಇರ್ತೀರಾ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಹೇಳ್ತಾರೆ, ನಾನು ತುಂಬಾ ದಡ್ಡ, ನನ್ನ ಗುರುಗಳು ನನಗೆ ಏನು ಬರೋದಿಲ್ಲ ಅಂತ ಹೇಳಿ ನೀನು ಯಾವಾಗ್ಲೂ ನಾಮ ಸಂಕೀರ್ತನೆ ಮಾಡು ಸಾಕು ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಅವರು ಎಲ್ಲಾ ಒಂದು ಜ್ಞಾನವನ್ನ ಮತ್ತೆ ಅಲ್ಲಿ ಬಂದವರಿಗೆ ಆ ಭಕ್ತಿಯ ಒಂದು ಮಹತ್ವವನ್ನ, ಹರಿನಾಮ ಸಂಕೀರ್ತನೆಯ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ನಂತರ ಪ್ರಕಾಶಾನಂದ ಸರಸ್ವತಿ, ನಂತರ ಅವರ ಒಂದು 10,000 ಅನುಯಾಯಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಆ ಒಂದು ಚಿತ್ರಣವನ್ನಲ್ಲಿ ಕೊಟ್ಟಿದ್ದಾರೆ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತಾ ತಮಾಮತಃ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುವರೋ ಮತ್ತು ಅಧಿಕವಾದ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುವರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣ ಎಂದು ಭಾವಿಸುತ್ತೇನೆ. ಅಂದ್ರೆ ಇಲ್ಲಿ ಭಗವಂತ ಸ್ವತಃ ಹೇಳ್ತಾ ಇದ್ದಾನೆ, ನನ್ನ ಸಾಕಾರ ರೂಪದಲ್ಲಿ ನನ್ನನ್ನ ಆರಾಧನೆ ಮಾಡುವಂತವ್ರು ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡೋರ್ಗಿಂತ ಉತ್ತಮ ಅಂತ. ಯಾಕೆ ಆ ರೀತಿ ಅಂತಂದ್ರೆ, ಈಗ ನಾ ಹೇಳ್ದೆ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಈ ದೇಹ ಇರೋದ್ರಿಂದಾನೇ ನನ್ನ ಕಷ್ಟ ಅಂತ ಹೇಳಿ ಆ ದೇಹವನ್ನ ಭಗವಂತನಲ್ಲಿ ಲೀನಗೊಳಿಸ್ಬೇಕು ಅಂತ ಹೇಳಿ ಆ ಬ್ರಹ್ಮ ಜ್ಯೋತಿ ಅಂದ್ರೆ ಭಗವಂತನಲ್ಲಿ ಅವರು ಲೀನ ಆಗೋದಿಲ್ಲ, ಅವನ ಪ್ರಭೆಯಲ್ಲಿ ಅವರು ಸೇರ್ಕೋತಾರೆ. ಆದ್ರೆ ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ಯಾರ ಒಂದು ಸಂಪರ್ಕ ಇಲ್ಲ. ಅಂದ್ರೆ ಅವ್ರ ಪ್ರಕಾರ ಭಗವಂತನಿಗೆ ರೂಪ ಇಲ್ಲ, ಅಲ್ಲಿ ಭಗವಂತನು ಕೂಡ ಅವರ ಜೊತೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಮತ್ತೆ ಅವರ ಜೊತೆಯಲ್ಲಿ ಯಾರು ಅಲ್ಲಿ ಭಕ್ತರು ಇಲ್ಲ, ಯಾಕಂದ್ರೆ ಅಲ್ಲಿ ಯಾರು ಕೂಡ
ಅಂದ್ರೆ ಅವರು ತಮ್ಮ ತನವನ್ನ ಕಳ್ಕೋಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿರೋದ್ರಿಂದ ಅವ್ರಿಗೆ ಅಲ್ಲಿ ಬೇರೆ ಯಾರ ಸಂಘ ಕೂಡ ಸಿಗೋದಿಲ್ಲ. ಅಲ್ಲಿ ತುಂಬಾ ಕಾಲ ಅವರಿಂದ ಇರಕ್ಕಾಗಲ್ಲ. ಮತ್ತೆ ಅವ್ರಿಗೆ ಮತ್ತೆ ಈ ಭೂಲೋಕದಲ್ಲಿ ಇದ್ದಾಗ ಜನರ ಮಧ್ಯೆ ಇದ್ದೆ ಅವರ ಜೊತೆ ನನಗೊಂದು ಆದ್ರೆ ಈ ಮನುಷ್ಯ ಅಂತಂದ್ರೆ ಹೇಗೆ ಅಂದ್ರೆ ಅವನು ಸಂಘಜೀವಿ ಅಂತ ಹೇಳ್ತಾನೆ. ಅವನಲ್ಲಿ ಒಂಟಿಯಾಗಿ ಇರೋದಕ್ಕೆ ತುಂಬಾ ಅವನಿಗೆ ಅಷ್ಟು ಸುಲಭ ಇಲ್ಲ. ಆದ ಕಾರಣ ಅವನು ಮತ್ತೆ ಈ ಭೂಲೋಕದಲ್ಲಿ ಅವರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಪ್ರಭುಪಾದರು ಹೇಗೆ ಹೋಲಿಸ್ತಾರೆ ಅಂದ್ರೆ ಈ ಒಂದು ಭೌತಿಕ ಜಗತ್ತನ್ನ ಏನಂತ ಹೇಳ್ತಾರೆ ಪ್ರಭುಪಾದರು? ಹರೇ ಕೃಷ್ಣ. ಭೌತಿಕ ಜಗತ್ತು ಅಂದ್ರೆ ಏನು? ಇದು ಒಂದು ಜೈಲು ಇದ್ದ ಹಾಗೆ ಅಂತ ಹೇಳ್ತಾರೆ. ಇದು ಅಶಾಶ್ವತ ದುಃಖಾಲಯ. ಈ ಜೈಲಿಗೆ ಒಂದು ಆಚೆ ಆಧ್ಯಾತ್ಮಿಕ ಜಗತ್ತಿದೆ. ಅದನ್ನ ನಿಜವಾದ ಪ್ರಜೆಗಳಿರುವಂತಹ ಜಾಗ. ಈ ಜೈಲು ಅನ್ನುವಂಥದ್ದು ಅದಕ್ಕೆ ಒಂದು ಕಾಂಪೌಂಡ್ ಇದೆ ಅಂತ ಹೇಳ್ತಾರೆ. ಆ ಕಾಂಪೌಂಡ್ ಮೇಲೆ ಈ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗುವಂತವ್ರು ಏನ್ ಮಾಡ್ತಾರೆ, ಅವ್ರು ಆ ಕಡೆ ಆಧ್ಯಾತ್ಮಿಕ ಜಗತ್ತು ವೈಕುಂಠ ಲೋಕಗಳಿಗೂ ಹೋಗಲ್ಲ, ಈ ಕಡೆ ಭೌತಿಕ ಜಗತ್ತಿಗೂ ಅವ್ರು ಬರೋದಿಲ್ಲ. ಅದರ ಮಧ್ಯೆ ಇರುವಂತಹ ಒಂದು ಜೈಲಿನ ಕಾಂಪೌಂಡ್ಗೆ ಹೋಲಿಸ್ತಾರೆ. ಜೈಲಿನ ಕಾಂಪೌಂಡ್ ಮೇಲೆ ಒಬ್ಬ ವ್ಯಕ್ತಿ ಎಷ್ಟು ಹೊತ್ತು ಕೂರಕ್ಕಾಗುತ್ತೆ, ಎಷ್ಟು ಸಮಯ ಅವನಿಂದ ಅಲ್ಲಿ ಇರಕ್ಕಾಗುತ್ತೆ. ಒಂದು ಆ ಕಡೆಗಾದ್ರೂ ಹೋಗ್ಬೇಕು, ಇಲ್ಲ ಈ ಕಡೆಗಾದ್ರೂ ಹೋಗ್ಬೇಕು. ಆ ಕಡೆಗೆ ಹೋಗೋದಕ್ಕೆ ಜ್ಞಾನ ಇಲ್ಲ, ಆ ಕಡೆಗೆ ಹೋಗೋದಕ್ಕೆ ತಿಳುವಳಿಕೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ರು ಮತ್ತೆ ಈ ಕಡೆಗೆ ವಾಪಸ್ ಬಂದ್ಬಿಡ್ತಾರೆ. ಹಾಗೆ ಈ ನಿರಾಕಾರವಾದಿಗಳ ಪರಿಸ್ಥಿತಿ. ಆದ ಕಾರಣ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನನ್ನ ನಿರಾಕಾರ ರೂಪದಲ್ಲಿ ಅವನನ್ನ ತಿಳ್ಕೊಳ್ಳೋದಕ್ಕಿಂತ ಸಾಕಾರ ರೂಪದಲ್ಲಿ ಅವನನ್ನ ಆರಾಧನೆ ಮಾಡುವಂಥದ್ದು ಪರಿಪೂರ್ಣತೆಯನ್ನು ಹೊಂದುವಂತ ಸುಲಭ ಮಾರ್ಗ. ಇಲ್ಲಿ ಒಂದು ಪ್ರಶ್ನೆ ಇದೆ, ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆಯ ನಡುವಿನ ವ್ಯತ್ಯಾಸ ಏನು? ಅಂದ್ರೆ ಪ್ರತಿಮೆ ಅಂತಂದ್ರೆ ಏನು, ವಿಗ್ರಹ ಅಂದ್ರೆ ಏನು? ಪ್ರತಿಮೆ ಅಂದ್ರೆ ಒಂದು ಸಾಧಾರಣ ಶಿಲೆ, ವಿಗ್ರಹ ಅಂತಂದ್ರೆ ಅದನ್ನ ಪೂಜೆ ಮಾಡುವಂಥದ್ದು. ಪ್ರತಿಮೆ ಮನೆಯಿಂದ ಆಚೆ ಇಟ್ಟಿರ್ತಾರೆ ಮಾತಾಜಿ, ವಿಗ್ರಹನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ಹೌದು ಮಾತಾಜಿ. ಅಂದ್ರೆ ಇಲ್ಲಿ ಪ್ರತಿಮೆ ಅಂತಂದ್ರೆ ನಾವು ನೋಡ್ತೀವಿ ಹೊರಗಡೆ ಎಲ್ಲ ಇಟ್ಟಿರ್ತಾರೆ, ಮಹಾತ್ಮ ಗಾಂಧಿದು ಅಥವಾ ಅಂಬೇಡ್ಕರ್ದು, ನೆಹರುದು, ಇವ್ರದೆಲ್ಲ ಅದು ಪ್ರತಿಮೆ. ಆದ್ರೆ ಅದಕ್ಕೆ ಯಾವುದೇ ಪೂಜೆ ಗೌರವಗಳು ಸಲ್ಲೋದಿಲ್ಲ. ಹಾಗೆ ಸಲ್ಲದ್ರು ಕೂಡ ವರ್ಷದಲ್ಲಿ ಒಮ್ಮೆ ಮಾಡ್ತಾರೆ, ಉಳಿದೆಲ್ಲ ದಿನ ಅದು ಧೂಳಿನಿಂದ ಅಥವಾ ಕಾಗೆಗಳಿಂದ ಮಾಡುವಂತಹ ಒಂದು ಗಲೀಜಿನಿಂದ ಅದೆಲ್ಲ ಯಾರು ನೋಡ್ಕೊಳ್ಳೋರು ಇರೋದಿಲ್ಲ. ಆದ್ರೆ ಈ ವಿಗ್ರಹ ಅಂತಂದ್ರೆ ಅದಕ್ಕೆ ತುಂಬಾ ಗೌರವ ಕೊಡ್ತೀವಿ. ಅದಕ್ಕೆ ನಾವು ಮನೆಯಲ್ಲಿ ಇಟ್ಟು ಪ್ರಾಣ ಪ್ರತಿಷ್ಠೆಯಿಂದ ಮಾಡ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ಆ ವಿಗ್ರಹಕ್ಕೆ ಒಂದು ಪ್ರಾಣವನ್ನ ಕೊಟ್ಟಿರ್ತಾರೆ. ಅಲ್ಲಿ ಇರುವಂತದ್ದು ಸಾಧಾರಣ ವಿಗ್ರಹ ಅಲ್ಲ, ಅದು ಭಗವಂತನ ಒಂದು ಸಂಪರ್ಕವನ್ನ ಏರ್ಪಡಿಸುವಂಥದ್ದು. ಇದನ್ನ ಪ್ರಭುಪಾದರು ಏನಂತ ಕರೀತಾರೆ ಅಂದ್ರೆ, ಈ ವಿಗ್ರಹಗಳು ಅದು ನಮಗೆ ನಾವು ನೋಡಿದ್ವಿ ನಿನ್ನೆ ಅವನ ಒಂದು ವಿಶ್ವರೂಪವನ್ನ. ಆದ್ರೆ ಈ ವಿಗ್ರಹಗಳು ನಮಗೆ ಅರ್ಚಾ ವಿಗ್ರಹದ ರೂಪದಲ್ಲಿ ಭಗವಂತನ ಅವತಾರ ಅಂತ ಹೇಳ್ತಾರೆ, ಅರ್ಚಾವತಾರ ಅಂತ. ಆ ಒಂದು ವಿಗ್ರಹಗಳ ಮೂಲಕ ಭಗವಂತನ ಜೊತೆ ನಮಗೆ ಸಂಪರ್ಕ ಏರ್ಪಡುತ್ತೆ ಅಂತ. ಅದಕ್ಕೆ ಒಂದು ಸಾದೃಶ್ಯ ಅಥವಾ ಹೋಲಿಕೆ ಮಾಡಿ ಹೇಳ್ತಾರೆ. ಏನಂತಂದ್ರೆ, ಹಿಂದಿನ ಕಾಲದಲ್ಲಿ ಹೆಚ್ಚಿತ್ತು, ಈಗ ಅಷ್ಟು ನೋಡಕ್ ಸಿಗೋದಿಲ್ಲ. ಅಂದ್ರೆ ನಮ್ಗೆ ಅಲ್ಲಲ್ಲಿ ಒಂದೊಂದು ಜಾಗದಲ್ಲಿ ಪೋಸ್ಟ್ ಬಾಕ್ಸ್ ಅಂತ ಇಡ್ತಾ ಇದ್ರು. ನೆನಪಿದ್ಯಾ ಯಾರಿಗಾದ್ರು? ಹರೇ ಕೃಷ್ಣ. ರೆಡ್ ಕಲರ್ದು ಒಂದು ಪೋಸ್ಟ್ ಬಾಕ್ಸ್, ಅಂದ್ರೆ ಲೆಟರ್ ಹಾಕುವಂಥದ್ದು. ಆ ರೀತಿ ಈ ಒಂದು ವಿಗ್ರಹ ಅಂತ ಹೇಳ್ತಾರೆ, ಅರ್ಚಾ ವಿಗ್ರಹ ಅನ್ನುವಂಥದ್ದು. ನಾವು ಯಾರಿಗಾದ್ರೂ ಏನಾದ್ರೂ ತಲುಪಿಸ್ಬೇಕು ಒಂದು ಸಂದೇಶ ಅಂತಂದ್ರೆ ಆ ಒಂದು ಪೋಸ್ಟ್ ಬಾಕ್ಸ್ ನಲ್ಲಿ ಹೋಗಿ ನಾವು ಲೆಟರ್ ಹಾಕಿದ್ರೆ ಅದು ಯಾವ ವ್ಯಕ್ತಿಗೆ ನಾವು ಕಳಿಸ್ತಾ ಇದೀವಿ ಆ ವ್ಯಕ್ತಿಗೆ ಹೋಗಿ ಸೇರುತ್ತೆ. ಆ ರೀತಿ ಅಲ್ದಿರಾ ಬೇರೆ ಯಾವ್ದೋ ಒಂದು ಬಾಕ್ಸ್ ಎಲ್ಲೋ ನಾವು ನೋಡಿದ ಬಾಕ್ಸ್ ಅಲ್ಲಿ ಹೋಗಿ ಆ ಲೆಟರ್ನ ಹಾಕಿದ್ರೆ ಅದು ಹೋಗುತ್ತಾ? ಇಲ್ಲ ಮಾತಾಜಿ, ಹೋಗೋದಿಲ್ಲ. ಹಾಗೆ ಈ ವಿಗ್ರಹ ಅನ್ನುವಂಥದ್ದು ಕೂಡ ಅದು ಭಗವಂತನ ಒಂದು ಅರ್ಚಾವತಾರ. ಅಂದ್ರೆ ಅವನೊಂದು ಅರ್ಚಾ ವಿಗ್ರಹದ ರೂಪದಲ್ಲಿ ನಮಗೆ ಭಗವಂತನ ಸಂಪರ್ಕ ನಮ್ಗೆ ಏರ್ಪಡುತ್ತೆ. ಅಲ್ಲಿ ಭಗವಂತ ಅವನ ಒಂದು ಜೊತೆ ನಮ್ಮ ಒಂದು ಭಾವ ವಿನಿಮಯ ಅಥವಾ ನಮ್ಮ ಭಕ್ತಿ ವಿನಿಮಯ ಅಲ್ಲಿ ಆಗುತ್ತೆ. ಆ ಮೂಲಕ ನಾವು ಭಗವಂತನನ್ನ ಜೊತೆ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ವ್ಯತ್ಯಾಸ ಇಲ್ಲಿ ಪ್ರತಿಮೆಗೆ ಮತ್ತೆ ವಿಗ್ರಹಕ್ಕೆ ಇದೆ ಅಂತ. ಅಂದ್ರೆ ಇಲ್ಲಿ ನಾವು ವಿಗ್ರಹದ ಆರಾಧನೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಭಗವಂತನಿಗೆ ರೂಪ ಇದೆ, ಹೌದಲ್ವಾ? ಭಗವಂತನ ರೂಪವನ್ನ ನಾವು ಆರಾಧನೆ ಮಾಡ್ತೀವಲ್ವಾ? ವಿಗ್ರಹ ಅಂದ್ರೆ ಅಲ್ಲಿ ಭಗವಂತನಿಗೆ ಒಂದು ರೂಪ ಇದೆ, ಆ ಸುಂದರವಾದ ರೂಪ ಇದೆ. ಆ ರೂಪದಲ್ಲಿ ಅವನನ್ನ ಅರ್ಚನೆ ಮಾಡುವಂಥದ್ದು, ಅವನನ್ನ ಪೂಜೆ ಮಾಡುವಂಥದ್ದು ನಾವು ಮಾಡ್ತೀವಿ.
ಇಲ್ಲಿ ಒಂದು ನಿರಾಕಾರವಾದದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆ ನಿರಾಕಾರ ರೂಪ, ಭಗವಂತನ ನಿರಾಕಾರ ರೂಪ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಭಗವಂತನ ನಿರಾಕಾರ ಅಂತಂದ್ರೆ ಅವನು ಹೇಗಿರ್ತಾರೆ ಅಂದ್ರೆ ಅವ್ಯಕ್ತ, ಅವ್ನು ನಮ್ಗೆ ಕಾಣಿಸೋದಿಲ್ಲ. ಅವನು ಬೆಳಕು ಅಥವಾ ಶಕ್ತಿ ಅದಕ್ಕೆ ಯಾವುದೇ ರೂಪ ಇರೋದಿಲ್ಲ. ಮತ್ತೆ ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿದು, ಅಂದ್ರೆ ನಮಗೆ ಈ ಇಂದ್ರಿಯಗಳಿರುತ್ತೆ. 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಇಂದ್ರಿಯಗಳು, ಯಾವ್ದೆಲ್ಲ ಇಂದ್ರಿಯಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಪಂಚೇಂದ್ರಿಯ. ಯಾವ್ದು ಯಾವ್ದು? ಕಣ್ಣು, ಕಿವಿ, ಕಣ್ಣು, ನಾಲಿಗೆ. ವಾಯು. ಓಕೆ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ. ಈ ಇಂದ್ರಿಯಗಳು ಈ ಒಂದು ಭೌತಿಕ ಪ್ರಪಂಚದೊಂದಿಗೆ ನಮ್ಮನ್ನ ಸಂಪರ್ಕವನ್ನ ಏರ್ಪಡಿಸುತ್ತೆ. ಯಾವ ರೂಪದಲ್ಲಿ ಅಂದ್ರೆ ಆ ಇಂದ್ರಿಯ ವಸ್ತುಗಳು, ಅಂದ್ರೆ ಕಣ್ಣಿನಿಂದ ರೂಪ ಕಾಣೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಕಿವಿಗಳಿಂದ ಶಬ್ದ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ, ಬಾಯಿಂದ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ನಾಲಿಗೆಯಿಂದ ರುಚಿ ನೋಡ್ತೀವಿ. ನಂತರ ನಾವು ಚರ್ಮದಿಂದ ನಮಗೆ ಸ್ಪರ್ಶ ಅನುಭವ ಆಗುತ್ತೆ. ಹೀಗೆ ನಮ್ಮ ಇಂದ್ರಿಯಗಳು ಆ ಒಂದು ಈ ಭೌತಿಕ ಪ್ರಪಂಚದೊಂದಿಗೆ ಅದು ಸಂಪರ್ಕವನ್ನ ಹೊಂದಿದೆ. ಆದ್ರೆ ಈ ಭಗವಂತನ ನಿರಾಕಾರ ರೂಪಕ್ಕೆ ಯಾವುದೇ ರೂಪ ಇಲ್ಲ ಅಂತಂದಾಗ ಅವನನ್ನ ನಮ್ಮ ಈ ಪಂಚೇಂದ್ರಿಯಗಳ ಮೂಲಕ ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಅದು ಅವನ ಒಂದು ನಿರಾಕಾರ ರೂಪ ಅನ್ನುವಂಥದ್ದು, ಆ ಶಕ್ತಿ ಅನ್ನುವಂಥದ್ದು ಸರ್ವವ್ಯಾಪಿ. ಅಂದ್ರೆ ಈ ಇಡೀ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು, ಅವರಿಗೆ ಆಧ್ಯಾತ್ಮಿಕ ಜಗತ್ತಿನ ಅರಿವಿಲ್ಲ. ಈ ಭೌತಿಕ ಜಗತ್ತು ಅದು ಪರಿಪೂರ್ಣವಾಗಿ ಆವರಿಸ್ಕೊಂಡಿದೆ. ಮತ್ತೆ ಅದರಲ್ಲಿ ಯಾವುದೇ ಬದಲಾವಣೆ ಅಂತದ್ದು ಆಗೋದಿಲ್ಲ. ಮತ್ತೆ ಅದು ಧ್ರುವವಾದದ್ದು ಮತ್ತೆ ನಿಶ್ಚಲವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಯಾರು ಈ ಜ್ಞಾನಿಗಳಿದ್ದಾರೆ ಅವರು ಹಂತ ಹಂತವಾಗಿ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳ್ದ. ಅಂದ್ರೆ ಏನ್ ಮಾಡ್ತಾರೆ ಈ ಜ್ಞಾನಿಗಳು? ಈ ಒಂದು ಮನಸ್ಥಿತಿಯಲ್ಲಿ ಆ ರೀತಿ ಅಂದ್ರೆ ನಿರಾಕಾರ ರೂಪವನ್ನ ಅವರು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂದ್ರೆ ಅವರ ಇಂದ್ರಿಯಗಳನ್ನ ನಿಯಂತ್ರಿಸ್ತಾರೆ. ಅಂದ್ರೆ ಇಂದ್ರಿಯಗಳಿಂದ ಅವ್ರಿಗೆ ತೊಂದರೆ ಆಗ್ತಿದೆ, ಅಂದ್ರೆ ಈ ಇಂದ್ರಿಯಗಳು ಅವ್ರಿಗೆ ಈ ಭೌತಿಕ ಜಗತ್ತಿನಲ್ಲಿ ಬರ್ತಾ ಇರುವಂತಹ ಕ್ಲೇಶಗಳಿಗೆ ಕಾರಣ ಆಗ್ತಿದೆ. ಅದ ಕಾರಣ ಇಂದ್ರಿಯಗಳನ್ನ ಬಲವಂತವಾಗಿ ಅದನ್ನ ನಿಯಂತ್ರಿಸ್ತಾರೆ. ನಿಯಂತ್ರಿಸಿ ಎಲ್ಲ ಜೀವಿಗಳನ್ನ ಹಿತವನ್ನ ಬಯಸ್ತಾರೆ. ಈ ರೀತಿ ಯಾರು ಅನೇಕ ವರ್ಷಗಳು ಮಾಡ್ತಾರೆ ಅಂತವ್ರು ಭಗವಂತನ ಹತ್ರಕ್ಕೆ ಬಂದು ಸೇರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಆ ರೀತಿ ಮಾಡುವಂತದ್ದು ಸುಲಭನ ಅಂತ ಇಲ್ಲಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹಾವದ್ಭಿರ್ ಅವಾಪ್ಯತೆ. ಪರಮಪ್ರಭುವಿನ ಅನುವಾದ ಓದಿ ಮಾತಾಜಿ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಧನ್ಯವಾದಗಳು. ಅದ್ರಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಏನ್ ಹೇಳ್ತಾ ಇದ್ದಾನೆ? ಈ ಒಂದು ನಿರಾಕಾರ ರೂಪವನ್ನ ಪ್ರೀತಿಸುವಂತದ್ದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಅಂದ್ರೆ ನಾವಿವಾಗ ಯಾರಾದ್ರೂ ರೂಪನೇ ಇಲ್ದೇ ಇರುವಂತದ್ದು, ಅಂದ್ರೆ ಆಕಾಶವನ್ನ ನೋಡಿ ಯಾರು ಹೇಳಕ್ಕಾಗೋದಿಲ್ಲ ನಾನು ಆಕಾಶವನ್ನ ಪ್ರೀತಿಸ್ತೀನಿ ಅಂತ. ಅಂದ್ರೆ ಆಕಾಶಕ್ಕೆ ಯಾವುದೇ ರೂಪ ಇಲ್ಲ, ಅದು ಎಲ್ಲಾ ಕಡೆ ಹಬ್ಕೊಂಡಿದೆ. ಅಂದ್ರೆ ಅಲ್ಲಿ ಯಾವುದೇ ಒಂದು ಪ್ರೀತಿ ಅಂದ್ರೆ ಸ್ಪಂದನೆ ಇಲ್ಲ. ನಾನು ಏನಾದ್ರೂ ಒಂದು ಪ್ರೀತಿ ವಿನಿಮಯವನ್ನ ಮಾಡ್ಕೋತೀನಿ ಅಂದ್ರೆ ಅಲ್ಲಿಂದ ಇನ್ನೊಂದು ನಮಗೆ ಅದಕ್ಕೆ ಯಾವುದೇ ಒಂದು ಏನಂತಾರೆ ಪ್ರತಿಕ್ರಿಯೆ ಅನ್ನುವಂಥದ್ದು ಬರೋದಿಲ್ಲ. ಆ ರೀತಿ ಒಂದು ನಿರಾಕಾರ ರೂಪವನ್ನ ಪ್ರೀತಿಸುವಂಥದ್ದು ಅದು ನಮಗೆ ಕಷ್ಟ. ಯಾಕೆ ನಮಗೆ ಕಷ್ಟ ಅಂದ್ರೆ ನಮಗೆ ಇಂದ್ರಿಯಗಳಿದೆ, ಆ ಇಂದ್ರಿಯಗಳ ಮೂಲಕ ನಾವು ಎಲ್ಲವನ್ನ ಗ್ರಹಿಸ್ತಾ ಇದೀವಿ. ಆದ್ರೆ ನಾವು ಯಾವ್ದನ್ನ ನಿರಾಕಾರ ಅಂತ ಹೇಳ್ತಾ ಇದೀವಿ ಅದನ್ನ ನಾವು ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ವಾಸ್ತವದಲ್ಲಿ ಭಗವಂತ ಅಂದ್ರೆ ಅವನು ನಮ್ಮ ಹಾಗೆ ಒಬ್ಬ ವ್ಯಕ್ತಿ, ಅವನಿಗೆ ನಮ್ಮ ಅಂತೆ ಒಂದು ರೂಪ ಇದೆ. ಆ ವ್ಯಕ್ತಿಯ ಜೊತೆ ನಾವು ಒಂದು ಸ್ನೇಹವನ್ನ ಪ್ರೀತಿಯನ್ನ ಬೆಳೆಸ್ಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಆದ್ರೆ ಈ ನಿರಾಕಾರ ರೂಪದಲ್ಲಿ ಅವನನ್ನ ತಿಳ್ಕೊಳ್ಳುವಂಥದ್ದು ಅದು ತುಂಬಾ ಕ್ಲೇಶಕರವಾದದ್ದು ಅಂತ, ದೇಹದಾರಿ ಆದವ್ರಿಗೆ ಅದು ತುಂಬಾ ಕಷ್ಟಕರವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಜ್ಞಾನಿಗಳು ಯಾರಿದ್ದಾರೆ ಅದನ್ನ ಅವರು ತಿಳಿದಿದ್ದಾರೆ. ಎಲ್ಲರೂ ವೇದ ಅಧ್ಯಯನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಹರೇ ಕೃಷ್ಣ. 4 ವೇದಗಳನ್ನ ವೇದವ್ಯಾಸರು ಬರ್ತಿದ್ದಾರೆ, ಅದೆಲ್ಲವನ್ನು ಎಲ್ಲರೂ ಓದೋದಕ್ಕೆ ಸಾಧ್ಯ ಆಗುತ್ತಾ?
ಸಾಧ್ಯವಿಲ್ಲ. ಇಲ್ಲ ಮಾತಾಜಿ, ಆಗಲ್ಲ. ಅದನ್ನ ಪರಿಪೂರ್ಣವಾಗಿ ತಿಳಿಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಮತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಅದನ್ನ ಬ್ರಾಹ್ಮಣರು ಹೆಚ್ಚಾಗಿ ವೇದಾಧ್ಯಯನ ಮಾಡ್ತಿದ್ರು, ಅದರಲ್ಲೂ ಪುರುಷರು ಅದನ್ನ ಅಧ್ಯಯನ ಮಾಡ್ತಿದ್ರು. ಎಲ್ಲರೂ ಅದರಲ್ಲಿ ಅಂದ್ರೆ ಅದರ ಒಂದು ಪ್ರಯೋಜನ ಪಡೆಯೋದು ಕಷ್ಟ ಆಗ್ತಿತ್ತು. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ಅದು ದೇಹದಾರಿಗಳಿಗೆ ತುಂಬಾ ಕಷ್ಟಕರವಾದದ್ದು ಅಂತ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹರೇ ಕೃಷ್ಣ. ಪಾರ್ಥ ಓದಿ ಓದಿ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು ನಾನು ಹೊತ್ತು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಭಗವಂತನಲ್ಲಿ ಭಕ್ತಿಯನ್ನ ಇಡ್ತಾರೆ, ಸದಾ ಹೃದಯದಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾರೆ, ಮತ್ತೆ ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ, ಅಂತಹ ವ್ಯಕ್ತಿ ಅಂದ್ರೆ ಅವರು ಯಾವುದೇ ಒಂದು ಐಹಿಕ ಇಚ್ಛೆಗಳನ್ನ ಇಟ್ಕೊಳ್ದಿರ, ಯಾವುದೇ ಒಂದು ಭೌತಿಕ ಇಚ್ಛೆಗಳು ಅಥವಾ ಯಾವುದೋ ಒಂದು ಕಷ್ಟ ಇದೆ ಅಥವಾ ಭೌತಿಕವಾಗಿ ನಮ್ಗೇನೋ ಬೇಕಾಗಿದೆ ಅದಕ್ಕಾಗಿ ಭಗವಂತನ ಹತ್ರ ಹೋಗ್ದಿರಾ ಭಗವಂತನ ಹತ್ರ ಆ ಒಂದು ಸ್ನೇಹ ಭಾವದಿಂದ ಪ್ರೀತಿ ಭಾವದಿಂದ ಯಾರು ಹೋಗ್ತಾರೆ ಮತ್ತೆ ಅವನನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ತಾರೆ, ಯಾವತ್ತೂ ಅವನನ್ನ ಮರೆಯೋದಿಲ್ಲ. ಅಂತವರನ್ನ ಭಗವಂತ ಏನ್ ಮಾಡ್ತಾನೆ, ಅಂತವರನ್ನ ಅವ್ರು ಕೇಳ್ದಿರಾನೆ ಅವ್ರಿಗೆ ಬೇಕಾಗಿರೋದೆಲ್ಲವನ್ನು ಕೊಡ್ತಾನೆ. ಮುಖ್ಯವಾಗಿ ಅವ್ರಿಗೆ ಎಂತದನ್ನು ಕೊಡ್ತಾನೆ, ಈ ಭವಸಾಗರವನ್ನ ದಾಟಿಸ್ತಾನೆ. ಅವರನ್ನ ಈ ಒಂದು ಭೌತಿಕ ಜಗತ್ತಿನಿಂದ ಅವರನ್ನ ಆಧ್ಯಾತ್ಮಿಕ ಜಗತ್ತಿಗೆ ಅವನು ಮೇಲೆತ್ತುತ್ತಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ ಚಿತ್ರಣದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಭವಸಾಗರ ಅಂದ್ರೆ ಹೇಗಿರುತ್ತೆ ಅಂತ. ಈ ಒಂದು ಭೌತಿಕ ಜಗತ್ತು ಅನ್ನುವಂಥದ್ದು, ಆ ಒಂದು ಅಲೆಗಳು ಅನ್ನುವಂಥದ್ದು ಮತ್ತೆ ಮತ್ತೆ ನಮ್ಮನ್ನ ನೀರಿನಲ್ಲಿ ಮುಳುಗಿಸಿ ಏಳಿಸುವಂಥದ್ದು. ಅಂದ್ರೆ ಎಂತಹ ಒಳ್ಳೆ ಪ್ರಭುಪಾದರು ಹೇಳ್ತಾರೆ, ಎಂತಹ ಒಳ್ಳೆ ಈಜುಗಾರನೇ ಆದ್ರೂ ಕೂಡ ನದಿಯನ್ನ ದಾಟಬಹುದು, ಶ್ರಮ ಪಟ್ರೆ ಕಷ್ಟಪಟ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಅವನು ನದಿಯನ್ನ ಈಜಿ ಸೇರ್ಬೋದು, ಆದ್ರೆ ಸಾಗರವನ್ನ ದಾಟೋದಕ್ಕೆ ಸಾಧ್ಯ ಆಗತ್ತಾ? ಹರೇ ಕೃಷ್ಣ, ಆಗತ್ತಾ? ಸಾಗರವನ್ನ ದಾಟೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಸಾಗರ ಅನ್ನುವಂಥದ್ದು ತುಂಬಾ ಆಳವಾಗಿರುತ್ತೆ, ಮತ್ತೆ ಅದರಲ್ಲಿ ಎಲ್ಲಾ ರೀತಿಯ ಒಂದು ಜಲಚರ ಪ್ರಾಣಿಗಳು ಅವೆಲ್ಲ ಕೂಡ, ಅದರಲ್ಲೂ ಕೂಡ ಕ್ರೂರ ಪ್ರಾಣಿಗಳು ಇರ್ತವೆ, ಮತ್ತೆ ಅಲ್ಲಿ ಒಂದು ಚಳಿ ಅನ್ನೋದು ಇರುತ್ತೆ, ಮತ್ತೆ ಅಲ್ಲಿ ಅಲೆಗಳು ಎದ್ದು ಬೀಳಿಸುತ್ತಾ ಇರುತ್ತೆ ನಮ್ಮನ್ನ. ಮತ್ತೆ ಆ ಒಂದು ಸಾಗರವನ್ನ ದಾಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇಲ್ಲಿ ನಮ್ಮ ಒಂದು ಭೌತಿಕ ಜಗತ್ತು ಅನ್ನೋದು ಕೂಡ ಈ ರೀತಿ ಈ ಒಂದು ಸಾಗರಕ್ಕೆ ಹೋಲಿಸಬಹುದು. ಅಂದ್ರೆ ಇಲ್ಲಿ ನಾವು ಮತ್ತೆ 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 ಹುಟ್ಟಿ ಸಾಯ್ತಾನೆ ಇರ್ತೀವಿ ಹೊರತು ನಮ್ಗೆ ಇಲ್ಲಿಂದ ಬಿಡುಗಡೆ ಅನ್ನೋದೇ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ನಮ್ಗೆ ಮತ್ತೆ ಮತ್ತೆ ಇನ್ನೊಂದು ಮತ್ತೊಂದು ಜನ್ಮಗಳು ಆಗ್ತಾ ಇರುತ್ತೆ. ಆ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನುವಂಥದ್ದು, ಆ ಕ್ಲೇಶಗಳು ದುಃಖಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆದ್ರೆ ಆ ಒಂದು ಕ್ಲೇಶಗಳಿಂದ ದುಃಖಗಳಿಂದ ನಾವು ಅಂದ್ರೆ ನಮ್ಮನ್ನ ನಾವು ಬಿಡುಗಡೆ ಪಡಿಸ್ಕೊಬೇಕಂದ್ರೆ ಗುರುವಿನಿಂದ ಮತ್ತೆ ಗೋವಿಂದನಿಂದ ಇಬ್ಬರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ಈ ಮಾಯಾ ಶಕ್ತಿಯ ಆ ಒಂದು ಗುಣಗಳು ಅಂತ ಹೇಳ್ತಾರೆ. ಗುಣಗಳು ಅಂತಂದ್ರೆ ಆ ಒಂದು ಸತ್ವಗುಣ, ರಜುಗುಣ, ತಮೋಗುಣ, ಅವುಗಳನ್ನ ಬಂಧನ ಅಂತ ಹೇಳ್ತಾರೆ. ಅವು ನಮ್ಮ ಕೈಗೆ ಯಾರಿಗಾದ್ರೂ ಬೇಡಿ ಹಾಕಿದ್ರೆ ಕಾಣಿಸುತ್ತಾ? ಹರೇ ಕೃಷ್ಣ. ಕೋಳ ಹಾಕಿದ್ರೆ ಕಾಣಿಸುತ್ತಾ ಕೈಗೆ? ಕಾಣಿಸುತ್ತೆ. ಆದ್ರೆ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವಂತ ಕೋಳವನ್ನ ಈ ಮಾಯಾಶಕ್ತಿ ನಮ್ಗೆ ಹಾಕಿದಾಳೆ ಅಂತ ಹೇಳ್ತಾರೆ. ಈ ಮೂರು ಗುಣಗಳು ಅನ್ನುವಂಥದ್ದು ಅದು ಮೂರು ರೀತಿಯ ಕೋಳ ಅಥವಾ ಬೇಡಿ, ಅದನ್ನ ನಮಗೆ ಕಟ್ಟಿ ಅವಳು ಇಚ್ಛೆ ಬಂದ ಹಾಗೆ ನಮ್ಮನ್ನ ಆಡಿಸ್ತಾಳೆ ಅಂತ. ಆದ್ರೆ ಆ ಬೇಡಿಯಿಂದ ಅಥವಾ ಒಂದು ಕೋಳದಿಂದ ಬಿಡಿಸ್ಕೋಬೇಕು ಅಂದ್ರೆ ಇನ್ನೊಬ್ಬ ಕೈ ಕಟ್ಟಿರುವಂತ ವ್ಯಕ್ತಿ ನಮ್ಗೆ ಕೈ ಬಿಡ್ಸಕ್ ಆಗತ್ತಾ? ಯಾರ ಕೈ ಆಗ್ಲೇ ಬಿಡುಗಡೆ ಆಗಿದೆ ಅವ್ರು ಬಂದು ನಮ್ಮನ್ನ ಬಿಡಿಸೋಕೆ ಆಗುತ್ತೆ. ಆದ್ರೆ ಯಾರ ಕೈ ಮತ್ತೆ ನಮ್ಮ ಹಾಗೆ ಕಟ್ಟಾಕಿದೆ ಅವ್ರು ನಮ್ಮನ್ನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರೆಲ್ಲ ಈ ಒಂದು ಭವಸಾಗರದಿಂದ ಬಿಡುಗಡೆಯನ್ನ ಗೊಳಿಸೋದಕ್ಕೆ ಸಾಧ್ಯ ಅಂದ್ರೆ ಒಂದು ಭಗವಂತ, ಅವನು ಆ ಮಾಯೆಯ ನಿಯಂತ್ರಕ, ಮತ್ತೆ ಗುರು. ಎಲ್ಲಿ ಭೌತಿಕ ಜಗತ್ತಿನಲ್ಲೇ ಆದ್ರೂ ಕೂಡ ಯಾರೆಲ್ಲ ಭಗವಂತನ ಶುದ್ಧ ಭಕ್ತರಿರ್ತಾರೆ ಅವರು ಮಾಯೆಯ ಶಕ್ತಿಯಿಂದ ಅವರು ನಿಯಂತ್ರಣದಲ್ಲಿ ಒಳಪಟ್ಟಿರುವುದಿಲ್ಲ. ಅವರು ಭಗವಂತನ ಯೋಗ ಮಾಯೆ ಅಂತರಂಗ ಶಕ್ತಿಯ ಒಂದು ರಕ್ಷಣೆಯಲ್ಲಿ ಅವರು ಇರ್ತಾರೆ. ಆದ ಕಾರಣ ಅವರು ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಸ್ವತಃ ಕೃಷ್ಣನೇ ಬಂದು ಆ ಒಂದು ಭಕ್ತನನ್ನ ಅಂತಹ ಒಂದು ಮೃತ್ಯು ಸಾಗರದಿಂದ ಅವನನ್ನ ಅವನು
ಕಾಪಾಡ್ತಾ ಇದ್ದಾನೆ ಅನ್ನೋದು. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಎಂತವರನ್ನ ಅವನು ಅಂತಹ ಒಂದು ಮೃತ್ಯು ಸಾಗರದಿಂದ ಕಾಪಾಡ್ತಾನೆ ಅಂದ್ರೆ ಯಾರು ಅವನನ್ನ ಇಚ್ಛಿಸ್ತಾರೆ, ಅವನನ್ನ ಪ್ರೀತಿಸ್ತಾರೆ, ಯಾವುದೇ ಒಂದು ನಿಷ್ಕಲ್ಮಶವಾದ ಪ್ರೀತಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ನಿನ್ನಿಂದ ಏನೋ ಒಂದು ಕೆಲಸ ಆಗ್ಬೇಕು, ಅದಕ್ಕಾಗಿ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅನ್ನುವಂಥದ್ದಲ್ಲ. ನನಗೆ ನೀನು ತಿಳಿದಿದ್ದಾರೆ. ಅಂದ್ರೆ ಇಲ್ಲಿ ಎರಡು ರೀತಿಯ ಪ್ರೀತಿ ಬರುತ್ತೆ. ಒಂದು ಭಗವಂತ ಯಾರು ಅಂತ ತಿಳಿದು ಅವನನ್ನ ಪ್ರೀತಿಸುವಂಥದ್ದು, ಇನ್ನೊಂದು ಭಗವಂತ ಯಾರು ಅಂತ ತಿಳಿದಿರನೆ ಅವನನ್ನ ಪ್ರೀತಿಸುವಂಥದ್ದು. ಅದರಲ್ಲಿ ಭಗವಂತನನ್ನ ಯಾರು ಅಂತ ತಿಳಿದೇ ಪ್ರೀತಿಸುವಂಥದ್ದು ಪ್ರೀತಿ ಈ ತಿಳಿದು ಮಾಡುವ ಪ್ರೀತಿಗಿಂತ ಉತ್ತಮ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಯಾರನ್ನ ಹೇಳ್ತಾರೆ ಅಂದ್ರೆ ಈ ವೃಂದಾವನದಲ್ಲಿ ಇದ್ದಂತಹ ಗೋಕುಲವಾಸಿಗಳು, ಅವರಿಗೆ ಭಗವಂತ ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಅವನ ಮೇಲೆ ಅಪಾರವಾದ ಪ್ರೀತಿಯನ್ನ ಅವರು ಹೊಂದಿದ್ರು. ಆ ಪ್ರೀತಿ ಭಗವಂತನಿಗೆ ಅದು ನಿಷ್ಕಲ್ಮಶ ಪ್ರೀತಿ ಅಂತ ಹೇಳ್ತಾರೆ. ಅಂತಹ ಪ್ರೀತಿ ಭಗವಂತನಿಗೆ ತುಂಬಾ ಇಷ್ಟ ಅಂತ. ಆದ್ರೆ ಇನ್ನೊಂದು ಪ್ರೀತಿನೂ ಇದೆ. ಯಾವ ತರ ಪ್ರೀತಿ ಅಂದ್ರೆ ನಮ್ಮಂತವ್ರು, ನಮ್ಗೆ ಗೊತ್ತಿದೆ ಭಗವಂತನ ಐಶ್ವರ್ಯ ಭಾವ ಗೊತ್ತಿದೆ. ಭಗವಂತ ಅಂದ್ರೆ ಏನು ಅಂತಂದ್ರೆ ಅವನು ನಾವು ಇಲ್ಲಿವರೆಗೂ ನಾವು ನೋಡಿದ್ವಿ, ಭಗವಂತ ಎಲ್ಲ ಸೃಷ್ಟಿಗೆ ಮೂಲ, ಅವನು ಎಲ್ಲದರ ನಿಯಂತ್ರಕ, ಎಲ್ಲದರ ಒಡೆಯ, ಎಲ್ಲದರ ಪ್ರಭು ಅಂತ ತಿಳಿದು ನಾವು ಅವನಿಗೆ ಶರಣಾಗತಿಯನ್ನ ಹೊಂದುವಂಥದ್ದು. ಅದು ಎರಡನೇ ರೀತಿಯ ಪ್ರೀತಿ. ಆದ್ರೆ ಐಶ್ವರ್ಯ ಭಾವವನ್ನ ಅಂದ್ರೆ ಅವನ ಒಂದು ಶಕ್ತಿಗಳನ್ನ ತಿಳಿದು ನಾವು ಅವನಿಗೆ ಶರಣಾಗುವಂಥದ್ದು, ಅದು ಕೂಡ ಪ್ರೀತಿನೇ. ಆದ್ರೆ ಆ ಒಂದು ಮೊದಲ ಪ್ರೀತಿ ನಿಷ್ಕಲ್ಮಶ ಪ್ರೀತಿಗಿಂತ ಕಡಿಮೆ ಅಂತ ಹೇಳ್ತೀವಿ. ಆದ್ರೆ ಈ ಪ್ರೀತಿ ಅದು ಎರಡರಲ್ಲೂ ಪ್ರೀತಿನೇ ಆದ ಕಾರಣ ಭಗವಂತ ಅಂತವರನ್ನ ಈ ಒಂದು ಸಾಗರದಿಂದ ಮೇಲೆತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಯಿ ಏವಾ ಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯಿ ಏವಾ ಅತ ಊರ್ಧ್ವಂ ನ ಸಂಶಯ. ಇಲ್ಲಿ ಭಗವಂತ ನಮಗೆ ಅನನ್ಯ ಭಕ್ತಿಯ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾನೆ. ಅನನ್ಯ ಭಕ್ತಿ ಅಂತಂದ್ರೆ ಏನು ಅಂದ್ರೆ ಅದು ಇಲ್ಲಿ ಭಗವಂತ ಇಲ್ಲಿಂದ ನಮ್ಗೆ ಆ ಒಂದು ಹಂತಗಳನ್ನ ಹೇಳ್ತಾನೆ. ಯಾವ ಒಂದು ಮಾರ್ಗದಲ್ಲಿ ನಾವು ಅವನನ್ನ ಹೊಂದಲಿಕ್ಕೆ ಸಾಧ್ಯ, ಅವನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮೊದಲ ಹಂತ ಅಂದ್ರೆ ಮೊದಲ ದರ್ಜೆಯ ಭಕ್ತ ಯಾರು ಅಂತಂದ್ರೆ ಅನನ್ಯ ಭಕ್ತಿ ಮಾಡುವಂತವನು. ಅನನ್ಯ ಭಕ್ತಿ ಅಂತಂದ್ರೆ ನಿಷ್ಕಲ್ಮಶ ಪ್ರೀತಿಯನ್ನ ಮಾಡುವಂತವ್ರು. ಅಂದ್ರೆ ಅವನಿಗೆ ಯಾವುದೇ ಒಂದು ಬಯಕೆಗಳಿಲ್ಲ, ಭಗವಂತನಿಂದ ಏನೇ ಒಂದು ಅಪೇಕ್ಷೆಗಳಿಲ್ಲ. ಆ ಭಗವಂತನಿಂದ ಅವನು ಏನೇನು ಕೇಳ್ತಾ ಇಲ್ಲ, ನನಗೆ ಇದು ಕೊಡು ಇದು ಕೊಡು ಇದು ಕೊಡು ಅಂತ ಅವ್ನಿಗೆ ಏನಿಲ್ಲ, ನನಗೆ ನಿನ್ನನ್ನೇ ಕೊಟ್ಟು ಬಿಡು ಅಂತ ಹೇಳ್ತಾನೆ. ಅಂದ್ರೆ ಭಗವಂತನ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿಯನ್ನು ಅವನು ಹೊಂದಿರ್ತಾನೆ. ಅಂತಹ ಶುದ್ಧ ಭಕ್ತ ಯಾರಿದ್ದಾನೆ ಅವನು ಭಗವಂತನನ್ನ ಸೇರೋದಕ್ಕೆ ಸುಲಭ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಯಾವಾಗ ನಾವು ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾ ಇರ್ತೀವಿ, ಮತ್ತೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಬುದ್ಧಿಯನ್ನ ನಿಲ್ಲಿಸ್ತೀವಿ, ಆದ್ರೆ ಇದು ಪ್ರಯತ್ನ ಪೂರ್ವಕವಾಗಿ ಮಾಡೋದು ಈ ಅಷ್ಟಾಂಗ ಯೋಗಿಗಳು ಮಾಡ್ತಾರೆ. ಆದ್ರೆ ಭಕ್ತ ಹೇಗೆ ಮಾಡ್ತಾನೆ ಅಂದ್ರೆ ಸುಲಭವಾಗಿ ಮಾಡ್ತಾನೆ. ನಾವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವ್ರನ್ನ ಮರೆಯೋದಕ್ಕಾಗತ್ತಾ? ಇಲ್ಲ ಮಾತಾಜಿ. ಅವ್ರನ್ನ ನಾವು ಕಷ್ಟಪಟ್ಟು ನೆನ್ಪಲ್ಲಿಟ್ಕೋಬೇಕು ಅಂತ ಏನಾದ್ರೂ ಇದೆಯಾ? ತುಂಬಾ ಕಷ್ಟಪಡ್ತೀವಿ ಅವ್ರನ್ನ ಮರಿದಿರ ಇರೋದಕ್ಕೆ. ಇಲ್ಲ ಮಾತಾಜಿ. ಅದನ್ನೇ ಮಾಡ್ತಾರೆ. ಅಂದ್ರೆ ಯಶೋಧ ಮಾತೆ ಇರ್ಬೋದು, ರಾಧಾರಾಣಿ ಇರ್ಬೋದು, ಇವರೆಲ್ಲ ಒಂದು ಕ್ಷಣ ಮಾತ್ರ ಅವನ ಗೋಪಬಾಲಕರು ಅವರು ಒಂದು ಕ್ಷಣ ಮಾತ್ರ ಅವನನ್ನ ಮರಿತಾ ಇರ್ಲಿಲ್ಲ. ಅವನು ಒಂದು ಮಥುರೆಗೆ ಹೊರಟೋಗ್ತಾನೆ. ಕಂಸನ ಅವನನ್ನ ಕರೆಸ್ಕೊಂತಾನೆ. ಆ ಒಂದು ಯುದ್ಧ ನಡೆಯುತ್ತೆ. ಅಲ್ಲಿಗೆ ಅಕ್ರೂರನ ಮೂಲಕ ಕೃಷ್ಣ ಬಲರಾಮರನ್ನ ಅವನು ಕರೆಸ್ಕೋತಾನೆ. ಆಗ ಅವನು ಈ ವೃಂದಾವನವನ್ನು ಬಿಟ್ಟು ಹೋಗ್ತಾನೆ. ಆದ್ರೆ ಅವನು ಹೋದ್ಮೇಲೆ ಕೂಡ ಅಲ್ಲಿದ್ದಂತಹ ಗೋಕುಲವಾಸಿಗಳು ಯಾರಿದ್ರು ಅವ್ರು ಇನ್ನೂ ಹೆಚ್ಚು ನೆನೆಸ್ಕೊಂತಾ ಇದ್ರಂತೆ ಅವನನ್ನ, ಕೃಷ್ಣನನ್ನ. ಅಂದ್ರೆ ಅವನು ಇದ್ದಾಗ ಅವನನ್ನ ಸದಾ ನೆನೆಸ್ತಿದ್ರು, ಅವನು ಹೋದ್ಮೇಲೆ ಇನ್ನೂ ಜಾಸ್ತಿ ನೆನಪಾಗ್ತಿದ್ದ ಅಂತ. ಹಾಗೆ ಅವ್ರಿಗೆ ಅವನನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಅನನ್ಯ ಭಕ್ತಿ ಅಂತ ಅಂದ್ರೆ. ಆದ್ರೆ ನಾವೆಲ್ಲರೂ ಕೂಡ ಅಂತಹ ಭಕ್ತಿ ಮಾಡುವಷ್ಟು ಪುಣ್ಯವಂತರು ನಾವಲ್ಲ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಇಂತಹ ಭಕ್ತಿ ಮಾಡುವಂತನು ನನ್ನ ಹತ್ರಗೆ ತುಂಬಾ ಬೇಗ ಬರ್ತಾನೆ ಅಂತ. ಆದ್ರೆ ಹಾಗೆ ಮಾಡಕ್ಕೆ ನಿನ್ನಿಂದ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾನೆ, ಅಥಾಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತು ಧನಂಜಯ. ಹರೇ ಕೃಷ್ಣ. ಓದ್ತೀರಾ? ಓದ್ತೀವಿ ಮಾತಾಜಿ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಅರ್ಜುನ್ ಒಂದೇ ಇದೆ ಮಾತಾಜಿ. ಅದೇ ಮಾತಾಜಿ. ಅದೇ ಅಂದ್ರೆ ಏನಂತ ಹೇಳ್ತಾ ಇದ್ದಾನೆ ಭಗವಂತ, ನಿನಗೆ ನನ್ನಲ್ಲಿ ಅಂತಹ ಒಂದು ಪ್ರೀತಿ, ಅಂತಹ ಒಂದು ಬಾಂಧವ್ಯ ನಿನಗೆ ನನ್ನ ಮೇಲೆ ಇಲ್ಲ ಅಂತಂದ್ರೆ ಸರಿ, ಹಾಗಾದ್ರೆ ನೀನು ಅದನ್ನ
ಪ್ರಯತ್ನ ಪೂರ್ವಕವಾಗಿ ಆದ್ರೂ ಬೆಳೆಸ್ಕೊ ಅಂತ ಹೇಳ್ತಾ ಇದ್ದಾನೆ. ಇದನ್ನೇ ಇಲ್ಲಿ ಗೋಸ್ವಾಮಿಗಳು ನಮಗೆ ನೀಡಿರುವಂತಹ ಗ್ರಂಥಗಳ ಮೂಲಕ ನಾವು ಆ ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ಇವುಗಳಲ್ಲೆಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಯಾರು ಅಭಕ್ತರಿರ್ತಾರೆ ಅವರು ಕೂಡ ಭಕ್ತಿನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಹೇಗೆ ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಅವರು ಕೆಲವೊಂದು ಕ್ರಮಗಳನ್ನ ಕೊಟ್ಟಿದ್ದಾರೆ. ಅದನ್ನ ಸಾಧನ ಭಕ್ತಿ ಅಥವಾ ವೈದಿ ಭಕ್ತಿ ಅಂತ ಕರೀತಾರೆ. ಆ ಸಾಧನ ಭಕ್ತಿ, ವೈದಿ ಭಕ್ತಿ ಅಂದ್ರೆ ಏನು ಅಂತಂದ್ರೆ, ಕೆಲವೊಂದು ನಿಯಮ ನಿಬಂಧನೆಗಳನ್ನ ಕೊಡ್ತಾರೆ. ಅವುಗಳನ್ನ ನಾವು ಪಾಲನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಕ್ರಮೇಣ ಭಗವಂತನಲ್ಲಿ ಆ ಒಂದು ಶುದ್ಧ ಭಕ್ತಿ ಬರೋದಕ್ಕೆ ಸಾಧ್ಯ ಇದೆ ಅಂತ. ಯಾವ್ದೆಲ್ಲ ಒಂದು ನಿಯಂತ್ರಕ ತತ್ವಗಳು ಅಂತಂದ್ರೆ, ನಮ್ಗೆ ಪ್ರಭುಪಾದರು ಹೇಳಿರುವಂತದ್ದು 4 ನಿಯಂತ್ರಕ ತತ್ವಗಳು ಯಾವ್ದೆಲ್ಲ ಇದೆ ಅಂತ ಹೇಳ್ತೀರಾ? ಹರೇ ಕೃಷ್ಣ. ಈಜಾಡೋದು, ಮಾಂಸ ಭಕ್ಷಣೆ ಮಾಡೋದು, ನಮ್ಮ ಅನೈತಿಕ ಸಂಬಂಧ ಹೊಂದುವುದು, ಮತ್ತು ಅನೈತಿಕ ಸಂಬಂಧ, ಜೂಜು, ಮಾಂಸ ಭಕ್ಷಣೆ, ಮಾದಕ ದ್ರವ್ಯಗಳನ್ನ ಸೇವನೆ ಮಾಡುವಂಥದ್ದು. ಈ 4 ವರ್ಜಿಸ್ಬೇಕು ಅಂತ ಹೇಳಿದ್ದಾರೆ. ಇದನ್ನ ಯಾರು ಯಾವತ್ತು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಇವುಗಳನ್ನ ಮಾಡ್ದಿರ ಶುದ್ಧವಾದ ಜೀವನವನ್ನ ಮಾಡ್ಬೇಕು. ನಂತರ ನಮಗೆ ಕೊಟ್ಟಿರುವಂತದ್ದು ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4 ಗಂಟೆಗೆಲ್ಲ ಎದ್ದು 4:15 ಸ್ನಾನ ಎಲ್ಲವನ್ನ ಕಾರ್ಯವನ್ನು ಮುಗಿಸಿ 4:15 5, 5:10 ಭಗವಂತನ ಆರತಿಯಲ್ಲಿ ಪಾಲ್ಗೊಳ್ಬೇಕು. ಅವನ ಕೀರ್ತನೆಗಳನ್ನ ಹಾಡ್ಬೇಕು. ನಂತರ ಪ್ರಭುಪಾದರು ಹೇಳಿರುವಂತಹ ಸಂಕೀರ್ತನ ಯಜ್ಞ, ಆ ಒಂದು ಜಪವನ್ನ ಮಾಡ್ಬೇಕು. ನಂತರ ನಾವು ಎಲ್ಲ ಕರ್ಮಿಗಳು ಯಾರಿದ್ದಾರೆ ಅವರೆಲ್ಲರೂ ಆ ನಿದ್ದೆ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನಮ್ಗೆ ಪ್ರಶಸ್ತ ಸಮಯ ಅಂತ ಹೇಳ್ತಾರೆ. ಆ ಒಂದು ಜಪ ಮಾಡೋದಕ್ಕೆ, ಭಗವಂತನ ಪೂಜೆ ಕೈಂಕರ್ಯಗಳನ್ನ ಮಾಡೋದಕ್ಕೆ, ಆ ಆರಾಧನೆಗಳನ್ನ ಮುಗಿಸಿ ಎಲ್ಲರೂ ಕರ್ಮಿಗಳು ಹೇಳೋ ಸಮಯಕ್ಕೆ ನಾವು ಯಥಾ ಪ್ರಕಾರ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತೆ ನಾವು ಆ ಮನೆ ಕೆಲಸ ಮುಗಿಸೋದಂದ್ರೆ ಹೇಗೆ, ಅದು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂತದ್ದಲ್ಲ. ಆವಾಗ್ಲೂ ಕೂಡ ನಾವು ಭಗವಂತನ ನೈವೇದ್ಯ ಪ್ರಸಾದವನ್ನ ಮಾಡುವಂಥದ್ದು. ಆ ನೈವೇದ್ಯ ಪ್ರಸಾದ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾರಂದ್ರೆ, ನಾವು ಮಾಡುವ ಒಂದು ನೈವೇದ್ಯ, ಭಗವಂತನಿಗೆ ಇಡುವಂತಹ ನೈವೇದ್ಯ ನಾವು ರುಚಿ ನೋಡುವಂತಿಲ್ಲ, ಮತ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪ್ರಯೋಗ ಮಾಡುವಂತಿಲ್ಲ. ಮತ್ತೆ ನಾವು ಕೂಡ ಯಾವುದೇ ಒಂದು ಮಾದಕ ದ್ರವ್ಯಗಳು ಅಂತ ಹೇಳಿದ್ರೆ ಅದರಲ್ಲಿ ಕಾಫಿ ಟೀ ಕೂಡ ವರ್ಜ್ಯ ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ನಾವು ಬಿಡುವಂಥದ್ದು. ಅಂದ್ರೆ ಇವೆಲ್ಲವೂ ಕೂಡ ವ್ರತದ ಹಾಗೆ. ಅಂದ್ರೆ ಇದೆಲ್ಲ ನಾವು ಸಾಧನ ಭಕ್ತಿ ಅಂತ ಕರಿತೀವಿ. ಅಂದ್ರೆ ಅದನ್ನ ನಾವು ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಪ್ರಯತ್ನ ಪೂರ್ವಕವಾಗಿ ಮಾಡೋದಕ್ಕೆ ಆರಂಭ ಮಾಡ್ತೀವಿ. ಮೊದಲು ಯಾವ ರೀತಿ ಇರುತ್ತೆ ಅಂದ್ರೆ, ಹರೇ ಕೃಷ್ಣ, ನಿಮ್ಗೆಲ್ಲ ಮಕ್ಳಿದ್ರೆ ನಿಮ್ಗೆ ಅನುಭವ ಆಗಿರುತ್ತೆ. LKG ಹಾಕಿದಾಗ ಮಕ್ಕಳು ಖುಷಿಯಾಗಿ ಹೋಗ್ತಾರ ಸ್ಕೂಲ್ಗೆ? ಇಲ್ಲ ಮಾತಾಜಿ, ಮಾತಾಜಿ ಅಳ್ತಿರ್ತಾರೆ. ಹತ್ತಿದ್ದೇನೆ ರಗಳೆ ಮಾಡ್ತಾರೆ. ಆದ್ರೆ ಅವರು ಕ್ರಮೇಣ ಹೋಗ್ತಾ ಹೋಗ್ತಾ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಬರೋ ಅಷ್ಟರಲ್ಲಿ ಅದೇ ತರ ಅಳ್ತಾರ? ಇಲ್ಲ ಇಲ್ಲ. ಆಮೇಲೆ ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ಹಾಗೆ ನಾವು ಕೂಡ ಪ್ರಾರಂಭದಲ್ಲಿ ಗುರುಗಳು ಹೇಳ್ತಾರೆ ಅಂತ ಅದನ್ನ ಮಾಡುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ತಪಸ್ಸಿದ್ದ ಹಾಗೆ ಅವೆಲ್ಲ ಕೂಡ. ತಪಸ್ಸಂದ್ರೆ ಸ್ವಲ್ಪ ನಾವು ಅಲ್ಲಿ ವೈಯಕ್ತಿಕವಾಗಿ, ದೈಹಿಕವಾಗಿ ಸ್ವಲ್ಪ ಕಷ್ಟಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಅದು ಕ್ರಮೇಣ ನನಗೆ ಒಳ್ಳೇದ್ ಮಾಡುತ್ತೆ ಅಂತ. ಹಾಗೆ ಇಲ್ಲಿ ತಪಸ್ಸನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಎಲ್ಲ ಒಂದು ರೀತಿ ಅದನ್ನ ಕಾರ್ಯದ ರೂಪದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಅದು ಕ್ರಮೇಣ ನಮ್ಗೆ ಪ್ರೀತಿಯಾಗಿ ಬದಲಾಗುತ್ತೆ. ಅಂದ್ರೆ ನಾವು ಆ ನೈವೇದ್ಯ ಪ್ರಸಾದವನ್ನು ಮಾಡುವಾಗ ಭಗವಂತನಿಗೆ ಏನೆಲ್ಲ ಇಷ್ಟ ಅದನ್ನ ತಿಳ್ಕೊಂಡು ಮಾಡುವಂಥದ್ದು, ಮತ್ತೆ ಅವನಿಗೆ ಯಾವುದು ಅವನು ಒಪ್ತಾನೆ ಅದನ್ನೇ ನಾವು ಮಾಡುವಂಥದ್ದು. ಆಮೇಲೆ ಅವನಿಗೆ ಏನ್ ಇಷ್ಟ ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವಂಥದ್ದು. ಇದು ನಮ್ಗೆ ಕ್ರಮೇಣ ಅವನ ಮೇಲೆ ಒಂದು ಪ್ರೀತಿಯನ್ನ ಹುಟ್ಟಿಸುತ್ತೆ. ಆ ರೀತಿ ಆ ಭಗವಂತನ ವಿಗ್ರಹಾರಾಧನೆ ಮಾಡುವಂಥದ್ದು. ನಂತರ ಯಥಾ ಪ್ರಕಾರ ಮನೆ ಕೆಲಸಗಳಿರುತ್ತೆ, ಅದೆಲ್ಲ ಮಾಡ್ತಾ ಇರ್ತೀವಿ. ಮತ್ತೆ ನಾವ್ ಏನು ವ್ಯಾಪಾರ ಮಾಡ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ, ಅದರಿಂದ ಏನ್ ಲಾಭ ಬರುತ್ತೆ ಅದನ್ನ ಅವನ ಭಕ್ತಿ ಕಾರ್ಯದಲ್ಲಿ ತೊಡಗಿಸುವಂಥದ್ದು. ನಂತರ ಅವನ ಒಂದು ಗುಣಗಾನ ಆಡುವಂಥದ್ದು. ಅಂದ್ರೆ ಅವನ ಒಂದು ಶಾಸ್ತ್ರಗಳು ಏನನ್ನ ಕೊಟ್ಟಿದ್ದಾನೆ, ಅಂದ್ರೆ ಭಗವದ್ಗೀತೆ, ಭಾಗವತ, ಅವನ ಒಂದು ಲೀಲೆಗಳು, ಅವನ ಒಂದು ಸ್ಮರಣೆ ಮಾಡುವಂಥದ್ದು, ಅವನ ಒಂದು ವಿಚಾರವಾಗಿ ಮಾತನಾಡುವಂಥದ್ದು. ಈ ರೀತಿ ನಮ್ಮ ದಿನವನ್ನ ಕಳೆಯೋದ್ರಿಂದ ಅದು ವೈದಿ ಭಕ್ತಿ ಅಥವಾ ಸಾಧನ ಭಕ್ತಿ ಅಂತ ಕರೀತಾರೆ. ಆಮೇಲೆ ಅವನ ಒಂದು ಆವಿರ್ಭಾವ ಆದಂತಹ ದಿನ, ಆ ಒಂದು ಜನ್ಮಾಷ್ಟಮಿ ಇರ್ಬೋದು, ಮತ್ತೆ ಆ ಗುರುಗಳು ಆವಿರ್ಭಾವ ಮತ್ತೆ ಅಂತರ್ಧಾನದ ದಿನ, ಈ ದಿನಗಳಲ್ಲಿ ಉಪವಾಸವನ್ನ ಕೈಗೊಳ್ಳುವಂಥದ್ದು. ಉಪವಾಸ ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ,
ನಮ್ಮ ಒಂದು ಭೌತಿಕ ಕಾರ್ಯಗಳೇನಿದೆ ಅದನ್ನ ಕಡಿಮೆ ಮಾಡ್ಕೊಂಡು ಆ ಸಮಯವನ್ನ ಹೆಚ್ಚಾಗಿ ಭಗವಂತನ ಸಂಪರ್ಕಕ್ಕೆ ಬಳಸುವಂಥದ್ದು. ಭಗವಂತನ ಸಂಪರ್ಕ ಹೇಗೆ ಮಾಡುವಂಥದ್ದು? ಅವತ್ತು ಹೆಚ್ಚು ಜಪ ಮಾಡುವಂಥದ್ದು, ಅವತ್ತು ಹೆಚ್ಚು ಭಗವಂತನ ಒಂದು ಭಗವದ್ಗೀತೆ ಭಾಗವತಗಳನ್ನ ಹೆಚ್ಚು ಓದುವಂಥದ್ದು, ಅಥವಾ ಭಗವಂತನ ಒಂದು ಅರ್ಚಾ ವಿಗ್ರಹ ಆರಾಧನೆ ಮಾಡುವಂಥದ್ದು. ಈ ರೀತಿ ಭಗವಂತನಿಗೆ ಆ ಸಮಯವನ್ನ ವಿನಿಯೋಗಿಸುವಂಥದ್ದು. ಅಂದ್ರೆ ನನ್ನ ಒಂದು ಊಟ ಮಾಡೋದಕ್ಕೆ, ಅಡಿಗೆ ಮಾಡೋದಕ್ಕೆ, ಅಥವಾ ನಾನ್ ತಿನ್ನೋದಕ್ಕೆ ನಾನು ಯಾವ ಟೈಮ್ನ ನಾವು ಹೆಚ್ಚು ಬಳಸ್ತಾ ಇದೀವಿ ಅದನ್ನೆಲ್ಲ ಕಡಿಮೆಗೊಳಿಸಿ ಭಗವಂತನ ಜೊತೆ ಹೆಚ್ಚು ಸಮಯ ಕಳೆಯುವಂಥದ್ದು. ಅದನ್ನೇ ಅಲ್ಲಿ ಉಪವಾಸ ಅಂತ ಹೇಳ್ತಾರೆ. ಉಪವಾಸ ಅಂದ್ರೆ ಭಗವಂತನಿಗೆ ಹತ್ತಿರ ವಾಸ ಮಾಡುವಂಥದ್ದು. ಈ ರೀತಿ ನಾವು ಸಾಧನ ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಭಗವಂತ ಮುಂದೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿನಗೆ ಈ ಸಾಧನ ಭಕ್ತಿ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಿನಗೆ ಈ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಕ್ ಆಗ್ತಾ ಇಲ್ಲ, ನಿನಗೆ ಒಂದು ಜಪ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಭಗವದ್ಗೀತೆ ಭಾಗವತಗಳನ್ನ ಕೇಳೋದಕ್ಕೆ ನಿನ್ಗೆ ಆಗ್ತಿಲ್ಲ, ಮತ್ತೆ ಭಗವಂತನ ಆರತಿ ಅದ್ರಲ್ಲೆಲ್ಲ ಪಾಲ್ಗೊಳ್ಳಕ್ ಆಗ್ತಿಲ್ಲ, ಆದ್ರೆ ಹಾಗಿದ್ರೆ ಅಂತ ವ್ಯಕ್ತಿ ಏನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತಹ ವ್ಯಕ್ತಿ ನಿಷ್ಕಾಮ ಕರ್ಮಯೋಗವನ್ನ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಏನು ಅಂತ ಈಗ ಭಗವಂತ ಹೇಳ್ತಾ ಇದ್ದಾನೆ. ಅಭ್ಯಾಸೇ ಅಪಿ ಅಸಮರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮತ್ ಅರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಅಂದ್ರೆ ಹೇಳ್ತಾ ಇದ್ದಾನೆ, ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ಇಲ್ಲಿ ಯಾರೆಲ್ಲ ಈ ಒಂದು ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತವ್ರು, ಅಂದ್ರೆ ಯಾವ್ದೆಲ್ಲ 4 ವಿಷಯಗಳನ್ನ ವರ್ಜಿಸಿ ಅಂತ ಹೇಳಿದ್ರು ಅದನ್ನ ಮಾಡಕ್ಕಾಗದೆ ಇರುವಂತವ್ರು, ಭಗವಂತನ ನೈವೇದ್ಯ ಪ್ರಸಾದವನ್ನೇ ಸ್ವೀಕಾರ ಮಾಡೋದಕ್ಕೆ ಕ್ರಮೇಣ ಆಗದೆ ಇರುವಂತವ್ರು. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಅದು ಎಲ್ಲರಲ್ಲೂ ಕೂಡ ಇದೆ, ಎಲ್ಲಾ ವ್ಯಕ್ತಿಗಳಲ್ಲೂ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ಸುಪ್ತಾವಸ್ಥೆಯಲ್ಲಿ ಇದೆ ಅಂತ ಹೇಳ್ತಾರೆ. ಅದನ್ನ ಗುರುಗಳಾದವ್ರು ಏನ್ ಮಾಡ್ತಾರೆ, ಅದನ್ನ ಜಾಗೃತಗೊಳಿಸ್ತಾರೆ. ಆ ಸಾಧನ ಭಕ್ತಿಯ ಮೂಲಕ ನಮ್ಮಲ್ಲಿ ಅದನ್ನ ಜಾಗೃತಗೊಳಿಸ್ತಾರೆ. ಅದು ಮಾಡೋದಕ್ಕೆ ಆಗದೆ ಇರುವಂತವ್ರು ನಿಷ್ಕಾಮ ಕರ್ಮ ಮಾಡೋದು ಅಂತಂದ್ರೆ, ಯಾರು ಇದೆಲ್ಲ ಮಾಡಕ್ಕಾಗಲ್ಲ ಅವ್ರನ್ನ ದೇವಸ್ಥಾನಕ್ಕೆ ಕರೆದು ನೀವು ಭಗವಂತನ ಒಂದು ಸೇವೆ ಮಾಡಿ ಅಂತಂದ್ರೆ, ಅದ್ರಲ್ಲಿ ಹೂವನ್ನ ಕಟ್ಟುವಂಥದ್ದು ಇರ್ಬೋದು, ಅಥವಾ ನೈವೇದ್ಯಕ್ಕೆ ಪ್ರಸಾದ ಮಾಡೋದಕ್ಕೆ ಆ ತರಕಾರಿಯನ್ನ ಹೆಚ್ಚುವಂಥದ್ದು ಇರ್ಬೋದು, ಅಥವಾ ದೇವಸ್ಥಾನವನ್ನ ಶುದ್ಧಿಗೊಳಿಸುವಂಥದ್ದು ಇರ್ಬೋದು. ಇಂತಹ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಕರೆದ್ರೆ ಅವ್ರು ಬರ್ತಾರೆ. ಅವಾಗ ಯಾವಾಗಾದ್ರೂ ಒಂದು ಸಲಿ ಅಂದ್ರೆ ಜನ್ಮಾಷ್ಟಮಿ ಅಂತಹ ಒಂದು ವಿಶೇಷ ದಿನಗಳಲ್ಲಿ ಕರೆದಾಗ ಅವರು ಬಂದು ಮಾಡ್ತಾರೆ. ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಅಷ್ಟು ಮಾತ್ರ ನೀನ್ ಮಾಡಿದ್ರು ಕೂಡ ಕ್ರಮೇಣ ನಿನ್ಗೆ ನನ್ ಮೇಲೆ ಆಸಕ್ತಿ ಹುಟ್ಟುತ್ತೆ, ಕ್ರಮೇಣ ನೀನ್ ನನ್ನನ್ನ ಪ್ರೀತಿಸೋಕೆ ಶುರು ಮಾಡ್ತೀಯ, ಮತ್ತೆ ನಿನ್ಗೆ ನನ್ ಮೇಲೆ ಭಕ್ತಿ ಅನ್ನುವಂಥದ್ದು ಬರುತ್ತೆ ಅಂತಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟರ ಮಟ್ಟಿಗಾದ್ರೂ ನೀನು ನನ್ನ ಹತ್ರಕ್ಕೆ ಬರೋ ಪ್ರಯತ್ನ ಮಾಡು ಅಂತಲ್ಲಿ ಹೇಳ್ತಾ ಇದ್ದಾನೆ. ಅದು ಆಗ್ದಿರ ಇರುವಂತಹ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಸಕಾಮ ಕರ್ಮ ಯೋಗ ಅಂತ ಅಂದ್ರೆ ಅತೈತದ್ ಅಪಿ ಅಶಕ್ತೋ ಅಸಿ ಕರ್ತುಂ ಮದ್ಯೋಗಂ ಆಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಅಂದ್ರೆ ಏನಂತ ಹೇಳ್ತಾನೆ ಭಗವಂತ, ಕೆಲವೊಬ್ಬರಿಗೆ ಭಗವಂತನಿಗೋಸ್ಕರ ಸೇವೆ ಅಂತ ಹೇಳಿ ಭಗವಂತನ ಒಂದು ಏನಂತ ಹೇಳ್ತಾರೆ, ವಿಶೇಷ ದಿನಗಳಲ್ಲಿ ದಾನವನ್ನ ಕೊಡ್ತಾರೆ, ಹಣ ಸಹಾಯವನ್ನ ಮಾಡ್ತಾರೆ. ಅದು ಕೂಡ ಆ ಒಂದು ನಿಷ್ಕಾಮ ಕರ್ಮಯೋಗದಲ್ಲಿ ಬರುವಂತದ್ದು. ಆದ್ರೆ ಈ ವ್ಯಕ್ತಿಗೆ ಅದನ್ನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಇಸ್ಕಾನ್ ಸಂಸ್ಥೆಯಲ್ಲಿ ಅವರು ಯಾವುದೇ ಒಂದು ಭಾಷೆ, ಯಾವುದೇ ಒಂದು ಜಾಗ, ಅದಕ್ಕೆ ವ್ಯತ್ಯಾಸ ಮಾಡೋದಿಲ್ಲ. ಪ್ರಭುಪಾದರು ಎಲ್ಲರಿಗೂ ಕೂಡ ಸಮಾನವಾಗಿ ಕೃಷ್ಣ ಪ್ರಜ್ಞೆ ಸಿಗ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ಎಲ್ಲರಿಗೂ ಸಂಬಂಧಪಟ್ಟಿರುವಂತವನು, ಎಲ್ಲರಿಗೂ ಅವಕಾಶ ಇರ್ಬೇಕು ಅಂತ. ಹಾಗೆ ಇರುವಾಗ ಏನ್ ಮಾಡ್ತಾರೆ, ಮಹಮ್ಮದಿಯರಿರ್ಬೋದು ಅಥವಾ ಯಹೂದಿಗಳಿರ್ಬೋದು, ಅವರಲ್ಲಿ ಈ ಒಂದು ಕೃಷ್ಣ ಪ್ರಜ್ಞೆಗೆ ಅವರು ಹಣದ ಸಹಾಯ ಮಾಡುವಂತದ್ದಾಗ್ಲಿ, ಅಥವಾ ಒಂದು ಇಸ್ಕಾನ್ ಸಂಸ್ಥೆಗೆ ಹೋಗಿ ಒಂದು ನಿಷ್ಕಾಮ ಕರ್ಮ ಸೇವೆ ಅಂತ ಹೇಳಿ ಆ ಭಗವಂತನ ಒಂದು ದೇವಸ್ಥಾನದಲ್ಲಿ ಆ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಅವರ ಪರಿವಾರದವರು ಅದಕ್ಕೆ ಒಪ್ಪದೇ ಹೋಗ್ಬೋದು. ಅದಕ್ಕೆ ಹೇಳ್ತಾರೆ, ಆ ರೀತಿ ನಿನಗೆ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಒಂದು ಹಣ ಏನು ಲಾಭ ನೀನ್ ಗಳಿಸ್ತಾ ಇದೆಯಾ, ನೀನೇನು ಕಷ್ಟಪಟ್ಟು ದುಡಿದು ಏನು ಸಂಪಾದನೆ ಮಾಡ್ತಾ ಇದೀಯಾ, ಅದರಲ್ಲಿ ಒಂದು ಭಾಗವನ್ನ ತ್ಯಾಗ ಮಾಡೋದಕ್ಕೆ ನೀನು ಅಭ್ಯಾಸ ಮಾಡು. ಯಾರಿಗೋಸ್ಕರ ತ್ಯಾಗ ಮಾಡ್ತೀಯಾ, ಅದನ್ನ ಕೃಷ್ಣನಿಗೋಸ್ಕರ ತ್ಯಾಗ ಮಾಡೋದಕ್ಕೆ ನಿನ್ ಕೈಲಿ ಆಗ್ತಿಲ್ಲ ಅಂತಂದ್ರೆ ಅಂದ್ರೂ ಪರವಾಗಿಲ್ಲ, ಅದನ್ನ ನೀನು ಸಮಾಜದಲ್ಲಿ ಯಾವ್ದಾದ್ರು ಒಂದು ಉತ್ತಮ ಸೇವೆಗಾಗಿ ಅದನ್ನ ತ್ಯಾಗ ಮಾಡು. ಆ ರೀತಿ ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ, ಹರೇ ಕೃಷ್ಣ, ನೀವು ಇವತ್ತಾದ್ರೂ ಯಾರಿಗಾದ್ರೂ ದಾನ ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ?
ತೃಪ್ತಿ ಆಗುತ್ತೆ ಮಾತಾಜಿ. ಯಾರಿಗಾದ್ರೂ ಇಲ್ಲಿ ಬೇಜಾರಾಗಿದ್ಯಾ? ಆದ್ರೆ ಯಾರಾದ್ರೂ ನಿಮ್ಮನ್ನ ಫೋರ್ಸ್ಫುಲಿ ತಗೊಂಡ್ರೆ ನಿಮ್ಗೆ ಬೇಜಾರಾಗಿರ್ಬೋದು, ಆದ್ರೆ ನೀವಾಗಿ ತಾವಾಗಿ ಕೊಟ್ಟಾಗ ನಿಮ್ಗೆ ಹೇಗ ಅನ್ಸುತ್ತೆ ಅಂತ? ತೃಪ್ತಿ ಆಗುತ್ತೆ. ಸಮಾಧಾನ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನೀನ್ ಆ ರೀತಿ ನಿನ್ನ ಒಂದು ಕರ್ಮದ ಫಲವನ್ನ ನೀನು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕಾಗಿ, ಸಮಾಜಕ್ಕಾಗಿ ನೀನ್ ಅದನ್ನ ತ್ಯಾಗ ಮಾಡೋದನ್ನ ಪ್ರಾರಂಭಿಸಿದೆ ಅಂದ್ರೆ ನೀನು ಮೊದಲ ಹಂತಕ್ಕೆ ಬರ್ತೀಯ ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುವಂತದ್ದು. ಆ ಸಮಯದಲ್ಲಿ ಎಲ್ಲವನ್ನು ನಾವು ಬಿಟ್ಟು ಹೋಗ್ತೀವಿ. ಆದ್ರೆ ಯಾರು ಲೋಭಿಗಳಿರ್ತಾರೆ ಅವ್ರು ಅದನ್ನ ಬಿಡೋದಕ್ಕೆ ಅವರ ಮನಸ್ಸು ಒಪ್ಪೋದಿಲ್ಲ. ಆಗ ಅವರು ತುಂಬಾ ನೋವನ್ನ ಅನುಭವಿಸ್ತಾರೆ. ಯಾವಾಗ ಇದು ಸ್ವಲ್ಪನೇ ಅವರು ಅದನ್ನ ತ್ಯಾಗ ಮಾಡೋದನ್ನ ಅಭ್ಯಾಸ ಮಾಡ್ತಾರೆ, ಅವರಿಗೆ ಅದೊಂದು ಶಾಂತಿಯನ್ನ ಕೊಡುತ್ತೆ. ಅಂದ್ರೆ ಅದನ್ನ ಬಿಟ್ಟು ಹೋಗೋದು ಅವ್ರಿಗೆ ತುಂಬಾ ದುಃಖ ಆಗೋದಿಲ್ಲ. ಅಂದ್ರೆ ಇದು ನನ್ನದಲ್ಲ ಅಂತ ಹೇಳಿ, ಅಂದ್ರೆ ನಾನು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಇದು ಯಾವ್ದು ಕೂಡ ನಾನು ತಗೊಂಡೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಆ ರೀತಿ ನೀನು ಒಳ್ಳೆ ಕಾರ್ಯಕ್ಕಾಗಿ ಮಾಡು. ಆ ಒಳ್ಳೆ ಕಾರ್ಯದ ಪುಣ್ಯದಿಂದಲೋ ಏನೋ ಮತ್ತೆ ನಿನಗೆ ನನ್ನ ಮೇಲೆ ಭಕ್ತಿ ಬರ್ಬೋದು, ಇನ್ನು ಹೆಚ್ಚು ಅವಕಾಶಗಳು ಸಿಗ್ಬೋದು, ನನ್ನನ್ನ ಮತ್ತೆ ಭಕ್ತಿ ಮಾಡೋದಕ್ಕೆ ನಿನಗೆ ಸಹಾಯ ಆಗ್ಬೋದು ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. 4ನೇ ಹಂತದಲ್ಲಿ ಕೃಷ್ಣನು ನಿನ್ನ ಎಲ್ಲಾ ಕರ್ಮಫಲವನ್ನು ತ್ಯಾಗ ಮಾಡು ಎಂದು ಏಕೆ ಹೇಳುತ್ತಾನೆ? ಯಾಕೆ ಹೇಳ್ತಾ ಇದ್ದಾನೆ ಇವಾಗ ಭಗವಂತ ಕರ್ಮಫಲವನ್ನ ನೀನ್ ತ್ಯಾಗ ಮಾಡು ಅಂತ? ಅಂದ್ರೆ ತನ್ನ ಮಾತಾಜಿ ಅನ್ನದನ್ನ ಇಲ್ಲ ಮಾತಾಜಿ, ಕ್ಲಿಯರ್ ಕೇಳಿಸಿಲ್ಲ. ಅನ್ನದನ್ನ ತ್ಯಾಗ ಮಾಡೋದು. ತನ್ನದು ಇದು ನನ್ನದು. ಅಂದ್ರೆ ನಾನು ನನ್ನದು ಅನ್ನೋ ಒಂದು ಭಾವ ಇರುತ್ತೆ ನಮ್ಮಲ್ಲಿ, ಯಾವಾಗ್ಲೂ ಕೂಡ ಇರುತ್ತೆ. ಆದ್ರೆ ನಾನು ಅನ್ನೋಂಥದ್ದು ಅಹಂಕಾರ, ಮಿಥ್ಯ ಅಹಂಕಾರ ಅಂತ ಹೇಳ್ತಾರೆ. ಯಾವ್ದೆಲ್ಲ ನನ್ನದು ಅಂತ ಹೇಳ್ಕೊಳ್ತೀವಿ ಅದು ಕೂಡ ಮಿಥ್ಯ ಅಂದ್ರೆ ಸುಳ್ಳು ಅಂತ. ಯಾಕಂದ್ರೆ ಅದನ್ನೆಲ್ಲ ನಾವು ಬಿಟ್ಟು ಹೋಗ್ಬೇಕಾಗಿ ಬರುತ್ತೆ. ನಾವು ಬಿಡೋದಕ್ಕೆ ರೆಡಿ ಇಲ್ಲ ಅಂದ್ರೂ ಕೂಡ ಆ ಒಂದು ಪ್ರಕೃತಿಯ ಒಂದು ಕಾಲ ನಮ್ಮಿಂದ ಅದನ್ನ ಕಸಿದ್ಕೊಳ್ಳುತ್ತೆ. ಆ ಒಂದು ತ್ಯಾಗವನ್ನ ನಾವು ಮೊದಲೇ ಮಾಡೋದಕ್ಕೆ ಸಿದ್ಧರಾಗ್ಬಿಟ್ಟಿದೀವಿ ಅಂತ. ಯಾವಾಗ ಕರ್ಮಫಲ ತ್ಯಾಗ ಮಾಡ್ತೀವಿ ಆಗ ನಾವು ಆ ಒಂದು ಸುಳ್ಳು ಅಹಂಕಾರ ಪ್ರತಿಷ್ಠೆ ಏನಿದೆ ಅದರಿಂದ ನಾವು ಹೊರಗಡೆ ಬರ್ತೀವಿ ಅಂತ. ಅಂದ್ರೆ ಇದು ಯಾವ್ದು ನಂದಲ್ಲ, ನಾನು ನಂದು ಅಂತ ಏನಂತ ಇದ್ದೀನಿ, ಅದು ಯಾವ್ದು ನನ್ನ ಜೊತೆ ಬರೋದು ಅಲ್ಲ ಅಂತ. ಆ ಒಂದು ಅಭ್ಯಾಸನ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗ ಶಾಂತಿರನಂತರಂ. ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅದು ಹಂತವಾಗಿ ಹೇಳ್ತಾ ಇದ್ದಾನೆ. ಧ್ಯಾನ ಅನ್ನುವಂಥದ್ದು ಉತ್ತಮ, ಅದಕ್ಕಿಂತ ಜ್ಞಾನ ಉತ್ತಮ ಅಂತ. ಜ್ಞಾನ ಅನ್ನುವಂಥದ್ದು ಉತ್ತಮ, ಅದಕ್ಕಿಂತ ಧ್ಯಾನ ಅನ್ನುವಂಥದ್ದು ಉತ್ತಮ. ನಂತರ ಅವೆರಡಕ್ಕಿಂತ ಉತ್ತಮವಾದದ್ದು ಯಾವುದು ಅಂತಂದ್ರೆ ಈ ತ್ಯಾಗ, ಅಂದ್ರೆ ಕರ್ಮಫಲ ತ್ಯಾಗ ಮಾಡೋದಂಥದ್ದು ಅದಕ್ಕಿಂತ ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ, ಅಂದ್ರೆ ನೀನು ನಿನ್ನ ಒಂದು ಕರ್ಮಫಲದ ತ್ಯಾಗ ಮಾಡೋದಕ್ಕೂ ನಿನ್ನಿಂದ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕಿಂತ ಆದ್ರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ. ಅಂದ್ರೆ ಜ್ಞಾನ ಸಾಧನೆಯಲ್ಲಿ ತೊಡಗು ಅಂತ ಇದ್ದಾನೆ. ಈಗೆಲ್ಲ ನಾವು ಮಾಡ್ತಾ ಇರುವಂತ ಕೆಲಸ ಯಾವುದು ಅಂತಂದ್ರೆ ಕೊನೆಯ ಒಂದು ಹಂತ. ಅಂದ್ರೆ ನಾವು ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಬಂದಿದ್ದೀವಿ. ಜ್ಞಾನ ಸಾಧನೆಯನ್ನಾದ್ರೂ ನೀನು ಮಾಡು, ಜ್ಞಾನವನ್ನ ಪಡ್ಕೊಂಡಾದ್ರೂ ನಿನ್ಗೆ ಆ ಒಂದು ಜ್ಞಾನ ತಿಳಿದು ನೀನು ನನ್ನ ಹತ್ರ ಬರೋಕೆ ಪ್ರಯತ್ನ ಪಡ್ಬೋದು. ಆದ್ರೆ ಜ್ಞಾನ ಅನ್ನೋದಕ್ಕಿಂತ ಧ್ಯಾನ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನ್ ಏನ್ ಓದ್ತೀಯಾ ಇಲ್ಲಿ ಅನೇಕ ಸತಿ ಏನಾಗುತ್ತೆ ಅಂದ್ರೆ ಭಗವದ್ಗೀತೆ ಕ್ಲಾಸ್ ಅಂದ್ರೆ ಜನ ಏನ್ ಅನ್ಕೋತಾರೆ ಅಂತಂದ್ರೆ ಶ್ಲೋಕಗಳನ್ನ ಕಲಿತೀವಿ, ಭಗವದ್ಗೀತೆ ಶ್ಲೋಕಗಳನ್ನ ಕಲಿತೀವಿ ಅಂತ ತಿಳಿತಾರೆ. ಶ್ಲೋಕಗಳು ಎಲ್ಲ ಕಂಠಸ್ಥ ಆಯ್ತು ಅಂದ್ರೆ ನಿನ್ಗೆ ಇಡೀ ಭಗವದ್ಗೀತೆ ಗೊತ್ತಿದೆ ಅಂತ ಅನ್ಕೋತಾರೆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಜ್ಞಾನ ಪಡ್ಕೊಂಡ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಧ್ಯಾನ ಅಂತಂದ್ರೆ ಆ ಒಂದು ಜ್ಞಾನವನ್ನ ಅಳವಡಿಸ್ಕೊಳ್ಳೋದು ಜೀವನದಲ್ಲಿ. ಆ ರೀತಿ ಜ್ಞಾನಕ್ಕಿಂತ ಧ್ಯಾನ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ನಾವು ಅದನ್ನ ಅಳವಡಿಸ್ಕೋಬೇಕು ಅಂತಂದ್ರೆ ನಮ್ಗೆ ಅದರ ಅರ್ಥ ಗೊತ್ತಿರ್ಬೇಕು. ಶ್ಲೋಕಗಳನ್ನ ನಾವು ಕಂಠಸ್ಥ ಮಾಡುವಂಥದ್ದು ಉತ್ತಮ, ಅದು ಮುಖ್ಯ, ತಿಳಿದಿರ್ಬೇಕು. ಆದ್ರೆ ಅದನ್ನ ತಿಳಿದು ನಂತರ ಆ ಅರ್ಥ ತಿಳಿಬೇಕು. ಅರ್ಥ ತಿಳಿದು ಅದನ್ನ ಜೀವನದಲ್ಲಿ ನಾವು ಕಾರ್ಯರೂಪಕ್ಕೆ ಅದನ್ನ ತರುವಂಥದ್ದು, ಅದನ್ನ ಇಲ್ಲಿ ಧ್ಯಾನ ಅಂತ ಹೇಳ್ತಾ ಇದ್ದಾನೆ. ಆ ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ಯಾವುದು? ನಾವು ಏನು ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅದರಲ್ಲಿ ತುಂಬಾ ಮುಖ್ಯವಾದದ್ದು ಏನು? ಕರ್ಮಫಲ ತ್ಯಾಗ ಮಾಡುವುದನ್ನ ನಾವು ತಿಳಿಬೇಕು. ಅಂದ್ರೆ ನಾವು ಈ ಒಂದು ಭೌತಿಕ ಜಗತ್ತಿಗೆ ಅಂಟ್ಕೋಬಾರ್ದು ಅಂತಂದ್ರೆ ಯಾವ್ದು ನಮ್ಮನ್ನ ಅಂಟಿಸ್ತಾ ಇದೆ, ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನ ಸಿಕ್ಕಿಸ್ತಾ ಇರುವಂತದ್ದು ಯಾವ್ದು ಅಂದ್ರೆ ನಾವು ಮಾಡುವಂತ ಕೆಲಸದಿಂದ ನಮ್ಗೆ ಏನ್ ಸಿಗ್ತಾ ಇದೆ ಫಲ, ಅದು ನಂದು, ಅದನ್ನ ಬಿಟ್ಕೊಡಕ್ಕೆ ನಾನು ತಯಾರಿಲ್ಲ ಅನ್ನುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನ ನಮ್ಮನ್ನ ಇಲ್ಲಿ ತುಂಬಾ ಜೋರಾಗಿ ಕಟ್ಟಾಗ್ತಾ ಇದೆ. ಅಂದ್ರೆ ತುಂಬಾ ಟೈಟ್ ಆಗಿ ಕಟ್ಟಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಅದನ್ನ ನಾವು ತ್ಯಾಗ ಮಾಡೋದು ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿ ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಇದ್ದಾನೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ,
ಆ ರೀತಿ ನೀ ತ್ಯಾಗ ಮಾಡಿದಾಗ ನಿನಗೆ ಆ ಒಂದು ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಈ ಒಂದು ಹಂತಗಳನ್ನ ಹೇಳ್ದ ಅಂದ್ರೆ ಭಗವಂತ ಯಾವ್ದನ್ನೆಲ್ಲ ಹೇಳ್ದ, ಶುದ್ಧ ಭಕ್ತಿ ಮಾಡು ಅಂದ್ರೆ ಭಗವಂತನ ಮೇಲೆ ಯಾವುದೇ ಆ ಕಾರಣರಹಿತ ಪ್ರೀತಿ ಅವನನ್ನ ಮಾಡುವಂಥದ್ದು ಉತ್ತಮವಾದದ್ದು. ಅದು ಆಗಿಲ್ಲ ಅಂತಂದ್ರೆ ಅಭ್ಯಾಸ ಮಾಡುವಂಥದ್ದು, ಕ್ರಮೇಣ ಸಾಧನ ಭಕ್ತಿ ಮಾಡ್ತಾ ಅಭ್ಯಾಸ ಮಾಡ್ತಾ ಕ್ರಮೇಣ ಅವನ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳುವಂಥದ್ದು. ಅದು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅವನಿಗೋಸ್ಕರ ಕೆಲಸ ಮಾಡುವಂಥದ್ದು. ಅವನಿಗೋಸ್ಕರ ಕೆಲಸ ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಅಂದ್ರೆ ನಮ್ಮ ಒಂದು ಏನು ಹಣ ಅಥವಾ ಸೇವೆ ಮಾಡ್ತಾ ಇದ್ವಿ ಅದನ್ನ ಗಳಿಸಿದ್ದನ್ನ ಅವನಿಗಾಗಿ ಕೊಡುವಂಥದ್ದು. ಅಂದ್ರೆ ಹತ್ರ ಇದೀವಿ ದೇವಸ್ಥಾನದ ಹತ್ರ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ನಾವು ಮಾಡ್ಬೋದು. ದೂರ ಇದೀವಿ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಯಾವ್ದಾದ್ರು ಒಂದು ವಿಶೇಷ ದಿನಗಳ ಒಂದು ಸಮಾರಂಭಗಳಲ್ಲಿ ಅದಕ್ಕಾಗಿ ಹಣವನ್ನ ಕಳಿಸ್ತೀವಿ, ಸೇವೆಯನ್ನ ಕೊಡ್ತೀವಿ. ಆದ್ರೆ ನನಗೆ ಅದನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದಾಗ ಏನಂತ ಹೇಳ್ತಾ ಇದ್ದಾನೆ, ನೀನು ಭಗವಂತನಿಗಾಗಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಮಾಜಕ್ಕಾಗಿ ಆದ್ರೂ ಕೊಡುವಂತದನ್ನ ಅಭ್ಯಾಸ ಮಾಡು. ಕೊಡುವಂಥದ್ದು ಅದು ಒಳ್ಳೆ ಗುಣ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿ ಮಾಡೋದಕ್ಕೂ ಕಷ್ಟ ಇರುವಂತವ್ರು ಧ್ಯಾನ ಅಂದ್ರೆ ಏನು ಭಗವದ್ಗೀತೆ ಭಾಗವತಗಳನ್ನು ಕೊಟ್ಟಿದ್ದಾನೆ ಅದನ್ನ ಜ್ಞಾನವನ್ನ ಬೆಳೆಸ್ಕೊಡುವಂಥದ್ದು. ಆ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಉತ್ತಮವಾದದ್ದು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಧ್ಯಾನದ ಹಂತಕ್ಕೆ ಬರುವಂಥದ್ದು, ಭಗವಂತನನ್ನ ಹೃದಯದಲ್ಲಿ ಅವನನ್ನ ಕಾಣುವ ಪ್ರಯತ್ನ ಮಾಡುವಂಥದ್ದು. ಈ ರೀತಿ ಹಂತವಾಗಿ ಪರಮಾತ್ಮ ನಮ್ಗೆ ಅವನ ಹತ್ರ ಬರೋದಕ್ಕೆ ಮಾರ್ಗಗಳನ್ನ ತೋರಿಸ್ತಾ ಇದ್ದಾನೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತಹ ವ್ಯಕ್ತಿ ಸನಾತನ ಗೋಸ್ವಾಮಿ ಅಂತ ಇವರ ಹೆಸರು. ಯಾರಾದ್ರೂ ಗೊತ್ತಿದ್ರೆ ಅವ್ರ ಬಗ್ಗೆ ಹೇಳ್ಬೋದು. ಹರೇ ಕೃಷ್ಣ. ಸ್ವಾಮಿ ಪೈಕಿ ಒಬ್ಬರು. ಹಾ ಮಾತಾಜಿ, 6 ಗೋಸ್ವಾಮಿಗಳ ಬಗ್ಗೆ ನಾವು ಆಗಾಗ ಹೇಳ್ತಾ ಇರ್ತೀವಿ. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅಂತ ನಾನು ಸುಮಾರು ಸತಿ ಹೇಳಿರ್ತೇನೆ. ಇವ್ರು ಅದ್ರಲ್ಲಿ ಒಬ್ರು. ಇವರು ಸನಾತನ ಗೋಸ್ವಾಮಿ ಅಂತ ಇವರ ಹೆಸರು. ಇವರು ಏನಾಗಿರ್ತಾರೆ ಅಂದ್ರೆ ಅವರು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮವನ್ನು ಪಡೆದಿರ್ತಾರೆ. ಆದ್ರೆ ಇವರು ತುಂಬಾ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಅವರು ತುಂಬಾ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಪರ್ಷಿಯನ್ ಭಾಷೆ, ಇಂಗ್ಲಿಷ್ ಭಾಷೆ, ಮತ್ತೆ ಅವರು ಕನ್ನಡದವರೇ ಆಗಿರ್ತಾರೆ. ಮತ್ತೆ ಇನ್ನು ಅನೇಕ ಭಾಷೆಗಳು ಅವರಿಗೆ ಗೊತ್ತಿರುತ್ತೆ. ಆದ ಕಾರಣ ಆ ಸಮಯದಲ್ಲಿ ದೇಶದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದ್ರೆ ನವಾಬ್ ಹುಸೇನ್ ಶಾ ಅಂತ ಹೇಳ್ತಾರೆ. ಆ ರಾಜ ಅವ್ನ್ ಮಾಡ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಇವರ ಪಾಂಡಿತ್ಯವನ್ನ ನೋಡಿ ಅವನು ಇವರನ್ನ ಹೋಗಿ ಏನಂತ ಹೇಳ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ ಅಂತಾರಲ್ಲ, ಹಾಗೆ ಮಾಡ್ತಾನೆ. ಆದ್ರೆ ನೀವು ನನ್ನ ಆಸ್ಥಾನದಲ್ಲಿ ಬಂದು ಮಂತ್ರಿಗಳ ಕೆಲಸವನ್ನ ಮಾಡ್ಬೇಕು. ಅಂದ್ರೆ ಇವರಿಬ್ರು ಅಣ್ಣ ತಮ್ಮಂದಿರಿರ್ತಾರೆ, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಅಂತ. ನೀವಿಬ್ರು ನನ್ನ ಆಸ್ಥಾನದಲ್ಲಿ, ಒಬ್ರು ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಫೈನಾನ್ಷಿಯಲ್ ಮಿನಿಸ್ಟರ್, ಅಂದ್ರೆ ಏನಂತ ಹೇಳ್ತಾರೆ, ಪ್ರಧಾನ ಮಂತ್ರಿ ಮತ್ತೆ ವಿತ್ತ ಮಂತ್ರಿ ಅಂತ ಹೇಳ್ತಾರೆ. ಆ ಒಂದು ಕಾರ್ಯವನ್ನ ನೀವು ಮಾಡ್ಬೇಕು. ಅದಕ್ಕೆ ನೀವು ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಬ್ರಾಹ್ಮಣ ಸಮಾಜದವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ಅವರಿಗೆ ಕಿರುಕುಳ ಕೊಡುವಂಥದ್ದು ಮತ್ತೆ ಅವರ ಒಂದು ಅವರನ್ನ ದೇಶದಿಂದ ಗಡೀಪಾರು ಮಾಡುವಂಥದ್ದು ಅಂತ ಕೆಲಸ ಮಾಡ್ತೀನಿ ಅಂತ ಅವರಲ್ಲಿ ಹೋಗಿ ಆ ರೀತಿ ಬ್ಲಾಕ್ ಮೇಲ್ ಮಾಡ್ತಾನೆ. ಆಗ ಅವ್ರು ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಹೇಳಿ ಇವರಿಬ್ರು ಅವನ ಒಂದು ಆಸ್ಥಾನಕ್ಕೆ ಹೋಗಿ ಮಂತ್ರಿಗಳಾಗಿ ಕೆಲಸ ಮಾಡ್ಬೇಕಾದ್ರೆ ಇವರ ಹೆಸರನ್ನು ಕೂಡ ಬದಲಾಯಿಸ್ತಾನೆ. ಅವರ ಹೆಸರನ್ನ ಸಾಕಾರ್ ಮಲ್ಲಿಕ್, ದಬೀರ್ ಕಾಸ್ ಅಂತ ಇಬ್ರಿಗೂ ಹೆಸರನ್ನ ಇಡ್ತಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಒಂದು ಮಡಿಕೆಯಲ್ಲಿ ಅವರು ನೀರನ್ನ ಇಟ್ಟಿರ್ತಾರಂತೆ ಈ ಮಹಮ್ಮದೀಯರು. ಅವರು ಆ ನೀರನ್ನ ಯಾರ ಮೇಲೆ ಎರಚಿದ ಕೂಡಲೇ ಅವರು ಮುಸಲ್ಮಾನರಾಗ್ಬಿಟ್ರು ಅಂತ ಘೋಷಣೆ ಮಾಡ್ತಾರಂತೆ. ಹಾಗೆ ಇವರನ್ನ ಮುಸಲ್ಮಾನರನ್ನಾಗಿ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳ ಈ ಒಂದು ಸಂಕೀರ್ತನ ಚಳವಳಿ ಪ್ರಾರಂಭ ಆಗಿರುತ್ತೆ. ಆಗ ಇವರು ಏನ್ ಮಾಡ್ತಾರೆ, ಇವರಿಗೆ ಆ ಒಂದು ಚೈತನ್ಯ ಮಹಾಪ್ರಭುಗಳ ಸಂಪರ್ಕ ಆಗುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಈ ರೀತಿ ಯಾರು ಮಹಮ್ಮದೀಯರಾಗಿದ್ದಾರೆ ಅವರು ಮತ್ತೆ ಅವರ ಒಂದು ಧರ್ಮವನ್ನ ಪಡಿಬೇಕು ಅಂತಂದ್ರೆ ಎಷ್ಟು ಕಠಿಣವಾದ ಒಂದು ಶಿಕ್ಷೆ ಕೊಡ್ತಾ ಇದ್ರು ಅಂತಂದ್ರೆ ಸೀಸವನ್ನ ಕಾಯಿಸಿ ಕುಡಿಬೇಕು ಅಂತ ಹೇಳ್ತಿದ್ರಂತೆ. ಆ ರೀತಿ ಮಾಡಿದ್ರೆ ಮನುಷ್ಯರು ಬದುಕ್ತಾರ? ಹರಿ ಕೃಷ್ಣ. ಸಾಯ್ತಾರ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರಂತೆ, ನೀವಂತಹ ಒಂದು ಘೋರ ಕಾರ್ಯಗಳನ್ನೆಲ್ಲ ಮಾಡೋದು ಬೇಕಾಗಿಲ್ಲ, ಹರಿನಾಮ ಸಂಕೀರ್ತನೆ ಮಾಡಿದ್ರೆ ಮತ್ತೆ ನೀವು ಮರಳಿ ನಿಮ್ಮ ಒಂದು ಸನಾತನ ಧರ್ಮಕ್ಕೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಇವರಿಬ್ರು ಎಷ್ಟೇ ಮಹಮ್ಮದೀಯನ ಕೆಲಸ ಮಾಡ್ತಿದ್ರು ಕೂಡ ಅವರ ಮನೆಯಲ್ಲಿ ಅವರು ಬೃಂದಾವನದ ಹಾಗೆ ಒಂದು ವಾತಾವರಣವನ್ನ ಇಟ್ಕೊಂಡಿರ್ತಾರೆ. ಮತ್ತೆ ಅಲ್ಲಿ ಪ್ರತಿದಿನ ಭಾಗವತ ಪ್ರವಚನವನ್ನ ಮಾಡ್ತಾ ಇರ್ತಾರೆ. ಇವರಲ್ಲಿ ರೂಪ ಗೋಸ್ವಾಮಿಗಳು ಇವರ ತಮ್ಮ. ಅವ್ರೇನ್ ಮಾಡ್ತಾರೆ, ಕೂಡಲೇ ಅವರು ರಾಜೀನಾಮೆ ಕೊಡ್ತಾರೆ ಅವ್ರ ಕೆಲಸಕ್ಕೆ. ಅವನು ನವಾಬ್ ಹುಸೇನ್ ಶಾ ಅವನು ಒಪ್ಕೋತಾನೆ, ಸರಿ ಆಯ್ತು ಒಬ್ಬ ತಾನೇ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅವನು ಹೋಗುವಾಗ ರಿಟೈರ್ಮೆಂಟ್ ಅಂತ ಹೇಳಿ 2 ಅಡುಗು ತುಂಬುವಷ್ಟು ಚಿನ್ನದ ನಾಣ್ಯಗಳನ್ನ, ವಜ್ರ ವೈಡೂರ್ಯಗಳನ್ನ ಅವನಿಗೆ ರಿಟೈರ್ಮೆಂಟ್ ಅಂತ ಹೇಳಿ ಕೊಡ್ತಾನೆ.
ಅದನ್ನ ಅವನೇನ್ ಮಾಡ್ತಾನೆ, ಅರ್ಧದಷ್ಟನ್ನ ರೂಪ ಗೋಸ್ವಾಮಿಗಳು ವೈಷ್ಣವರಿಗೂ ಮತ್ತೆ ವಿಷ್ಣುವಿನ ಸೇವೆಗೆ ಅಂತ ಹೇಳಿ ದಾನ ಮಾಡ್ಬಿಡ್ತಾರೆ. ಉಳಿದ ಅರ್ಧ ಭಾಗದಲ್ಲಿ ಇನ್ನ ಅರ್ಧ ಭಾಗ ಅಂದ್ರೆ ಕಾಲು ಭಾಗವನ್ನ ಅವರ ಒಂದು ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರಿಗೆ ಅಂತ ಕೊಟ್ಬಿಡ್ತಾರೆ. ಇನ್ನ ಉಳಿದ ಕಾಲು ಭಾಗ ಏನಿರುತ್ತೆ ಅದನ್ನ ಅವರು ಅಲ್ಲಿ ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತಾರೆ. ಅಂದ್ರೆ ಅವರಿಗೆ ಒಂದು ಆಪತ್ಕಾಲ ಬಂದಾಗ ಅದು ಪ್ರಯೋಜನಕ್ಕೆ ಬರ್ಲಿ ಅಂತ ಹೇಳಿ ಎತ್ತಿಟ್ಟಿರ್ತಾರೆ. ಇವ್ರು ಸನಾತನ ಗೋಸ್ವಾಮಿಗಳು ಏನ್ ಮಾಡ್ತಾರೆ, ಅವ್ರು ಹೋದ್ಮೇಲೆ ಇವ್ರಿಗೂ ಕೂಡ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಆಗಲ್ಲ, ಇವ್ರು ಬಿಟ್ಬಿಟ್ ಬರ್ಬೇಕು ಅಂತ ಮನ್ಸ್ ಮಾಡಿರ್ತಾರೆ. ಆಮೇಲೆ ಅವ್ನ ಏನ್ ಮಾಡ್ತಾನೆ, ಇವ್ರು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ರಜಾ ಹಾಕಿ ಅವರು ಹೊರಟೋಗ್ತಾರೆ. ಆದ್ರೆ ಅವ್ರು ವಾಪಸ್ ಮತ್ತೆ ಏನ್ ಮಾಡಿದ್ರು ಹೋಗೋದಿಲ್ಲ ರಾಜನ ಒಂದು ಸಭೆಗೆ. ಆಗ ರಾಜ ಅವರ ಒಂದು ವೈದ್ಯರನ್ನ ಕಳಿಸ್ತಾನೆ, ಅವ್ರಿಗೆ ಏನಾಗಿದೆ ಹೋಗಿ ನೋಡಿ ಅಂತ. ಆ ವೈದ್ಯರು ಬಂದಾಗ ಅಲ್ಲಿ ನೋಡಿದ್ರೆ ಇವರು ಬೃಂದಾವನದ ರೀತಿಯಲ್ಲಿ ಅವರ ಮನೆ ಅದು ಇದೆ, ಮತ್ತೆ ಅಲ್ಲಿ ಅವರು ಆರೋಗ್ಯವಾಗಿದ್ದಾರೆ. ಅವರಲ್ಲಿ ಎಲ್ಲರಿಗೂ ಭಾಗವತ ಪ್ರವಚನಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ನೋಡಿದ್ದ ಕೂಡಲೇ ಅವರಿಗೆ ರಾಜನಿಗೆ ತಿಳಿಸ್ತಾರೆ. ರಾಜನಿಗೆ ಕೋಪ ಬರುತ್ತೆ. ಅವನೇನ್ ಮಾಡ್ತಾನೆ, ಇವರನ್ನ ಜೈಲಿನಲ್ಲಿ ಇಡ್ತಾನೆ. ಜೈಲಿನಲ್ಲಿ ಇಟ್ಟಾಗ ಏನ್ ಮಾಡ್ತಾರೆ, ಈ ರೂಪ ಗೋಸ್ವಾಮಿಗಳು ಅದೇನು ಹಣವನ್ನ ಉಳಿಸ್ಕೊಂಡಿದ್ರು ಆಪದ್ದನ ಅಂತ ಹೇಳಿ, ಆ ಒಂದು ಹಣವನ್ನ ಆ ಒಂದು ಜೈಲರ್ಗೆ ಹಣದ ಆಸೆ ಹುಟ್ಟಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಆ ಜೈಲಿನಿಂದ ತಪ್ಪಿಸ್ಕೊಂಡು ಬರೋದು ಅಂತಂದ್ರೆ ಅವರು ಎಲ್ಲೋ ಒಂದು ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ನದಿಗೆ ಹಾರಿ ಆ ನದಿಯಿಂದ ತುಂಬಾ ಕಷ್ಟ ಪಡ್ತಾರೆ. ನದಿಯಿಂದ ಅವರು ಈಜಿ ಅವರು ಅಲ್ಲಿ ಅವನು ಜೈಲರ್ ಹೇಳ್ಬಿಡ್ತಾನೆ, ನದಿಗೆ ಹಾರಿದ ಅವನು ಸತ್ತೋದ ಅಂತ ಹೇಳಿ. ಆದ್ರೆ ಇವರು ಆ ಜೀವವನ್ನ ಕಾಪಾಡ್ಕೊಂಡು ಬರ್ತಾರೆ. ಬಂದು ಚೈತನ್ಯ ಮಹಾಪ್ರಭುಗಳ ಹತ್ರ ಅವರ ಒಂದು ಅನುಯಾಯಿಗಳಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾರೆ. ಮತ್ತೆ ಇವರು ಇನ್ನೊಂದು ಕತೆ ಬರುತ್ತೆ ಇವರ ವಿಷಯದಲ್ಲಿ. ಏನು ಅಂತಂದ್ರೆ, ಇವರ ಹತ್ರ ಒಂದು ಸಾರಿ ಒಂದು ಶಿವಭಕ್ತ ಬರ್ತಾರೆ. ಅಂದ್ರೆ ಅವನಿಗೆ ಶಿವಭಕ್ತನಿಗೆ ಕನಸಿನಲ್ಲಿ ಶಿವ ಕಾಣಿಸ್ಕೊಂಡು ಹೇಳ್ತಾನೆ, ಸನಾತನ ಗೋಸ್ವಾಮಿಗಳ ಹತ್ರ ಒಂದು ಅಮೂಲ್ಯವಾದ ರತ್ನ ಇದೆ ಅಂತ ಹೇಳಿ, ಅದನ್ನ ಚಿಂತಾಮಣಿ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಏನಂತಾರೆ, ಆ ಒಂದು ಮಣಿಯನ್ನ ಯಾವ್ದಾದ್ರು ಲೋಹಕ್ಕೆ ತಾಗಿಸಿದ್ರೆ ಅದು ಚಿನ್ನ ಆಗುತ್ತೆ. ಅಂತಹ ಒಂದು ಮಣಿ ಇವ್ರ ಹತ್ರ ಇದೆ ಅಂತ ಶಿವ ಕನಸಿನಲ್ಲಿ ಬಂದು ಆ ಭಕ್ತನಿಗೆ ಹೇಳ್ತಾನೆ. ಅಂದ್ರೆ ಆ ಭಕ್ತ ಯಾರಿದ್ದಾನೆ, ಅವನು ಮಗಳ ಒಂದು ಮದುವೆ ಮಾಡೋದಕ್ಕೆ ಅವನಿಗೆ ಹಣದ ಸಹಾಯ ಬೇಕಿರುತ್ತೆ. ಅವನು ಅಂದ್ರೆ ಶಿವನ ಹತ್ರ ಹೋಗಿ ಅವನು ಕೇಳ್ಕೊಂಡಿರ್ತಾನೆ. ನಂತರ ಇವನು ಸನಾತನ ಗೋಸ್ವಾಮಿಯನ್ನ ಹುಡ್ಕೊಂಡ್ ಬರ್ತಾನೆ. ಅಲ್ಲಿ ಸನಾತನ ಗೋಸ್ವಾಮಿಗಳು ಅಂತಂದ್ರೆ ನಾವು ನೋಡಿದ ಹಾಗೆ ಅವರು ಏನಂತಾರೆ, ಒಂದು ಕೌಪಿನವನ್ನ ಧರಿಸಿರ್ತಾರೆ. ಅಂದ್ರೆ ತುಂಡು ಬಟ್ಟೆ ಅಷ್ಟೇ ಅವ್ರ ಮೈ ಮೇಲೆ ಇರುತ್ತೆ. ಮತ್ತೆ ಅವರು ಒಂದು ಗುಡಿಸಲಿನಲ್ಲಿ ಕೂತು ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದು ಅವ್ನು ಕೇಳ್ತಾರೆ, ನಿಮ್ಮ ಹತ್ರ ಒಂದು ಅಮೂಲ್ಯವಾದ ಮಣಿ ಇದೆ ಅಂತ ಹೇಳಿದ್ದಾರೆ, ನನಗೆ ಕನಸಿನಲ್ಲಿ ಶಿವ ಬಂದು ಈ ರೀತಿ ಹೇಳಿದ್ದಾನೆ, ನನಗೆ ಅದನ್ನ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ಮಣಿ ಇದೆ, ನಾನೇ ಒಂದು ಮಧುಕರಿ ಮಾಡಿ ಬದುಕುವಂತವ್ನು, ನನ್ನ ಹತ್ರ ಏನಿದೆಪ್ಪ ಅಂತ ಹೇಳ್ತಾರೆ. ಆಮೇಲೆ ಅವರು ಯೋಚನೆ ಮಾಡ್ತಾರೆ, ಶಿವ ಹೇಳಿದ್ದಾನೆ ಅಂತಂದ್ರೆ ಸುಳ್ಳು ಹೇಳಿರೋದಿಲ್ಲ, ಏನೋ ಇರುತ್ತೆ ಅಂತ ಹೇಳಿ ಅವರು ಧ್ಯಾನದಲ್ಲಿ ಕೂರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಅವರ ಒಂದು ಕುಟೀರ ಏನಿದೆ ಅಲ್ಲಿ ಒಂದು ಕಸದ ಒಂದು ಬುಟ್ಟಿ ಇರುತ್ತೆ, ಅದ್ರಲ್ಲಿ ಆ ಮಣಿ ಬಿದ್ದಿರುತ್ತೆ. ಆಮೇಲೆ ಅವರು ಹೇಳ್ತಾರೆ, ಅಲ್ಲೇ ಒಂದು ಕಸದಲ್ಲಿ ಬಿದ್ದಿದೆ, ಅದ್ ಎತ್ಕೊಂಡು ಹೋಗು ಅಂತ. ಅವನು ಎತ್ಕೊಂತಾನೆ, ಮತ್ತೆ ಹೋಗ್ತಾನೆ ಖುಷಿಯಾಗಿ. ಅರ್ಧ ದಾರಿಗೆ ಹೋದ್ಮೇಲೆ ಅವ್ನಿಗೆ ಅನ್ಸುತ್ತೆ, ಕಸದ ಬುಟ್ಟಿಯಲ್ಲಿ ಬಿಸಾಡಿದಾನೆ ಇಂತ ಒಂದು ಅಮೂಲ್ಯವಾದ ಮಣಿ ಅಂದ್ರೆ ಅದಕ್ಕಿಂತ ಅಮೂಲ್ಯವಾದ ಇವ್ರ ಹತ್ರ ಏನೋ ಇದೆ, ಅದಕ್ಕೆ ಅವರು ಇದನ್ನ ನಿರ್ಲಕ್ಷಿಸಿ ಎತ್ತಿ ಬಿಸಾಡಿದ್ದಾರೆ ಅಂತ ಅಂದ್ಬಿಟ್ಟು ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಕೇಳ್ತಾನೆ, ನನಗೆ ಗೊತ್ತು ನಿಮ್ಮ ಹತ್ರ ಇದಕ್ಕಿಂತ ಅಮೂಲ್ಯವಾದ ಇನ್ನೇನೋ ಇದೆ, ಅದಕ್ಕೆ ನೀವು ಇದನ್ನ ಕಸದಲ್ಲಿ ಬಿಸಾಡಿದೀರಾ ಅಂತ. ಅದಕ್ಕೆ ಸನಾತನ ಗೋಸ್ವಾಮಿಗಳು ಹೇಳ್ತಾರೆ, ಹೌದು, ಇದಕ್ಕಿಂತ ಅಮೂಲ್ಯವಾದ ನನ್ನ ಹತ್ರ ಇದೆ, ಅದಕ್ಕೆ ನನಗಿದು ಅಮೂಲ್ಯ ಅನ್ನಿಸ್ಲಿಲ್ಲ, ಅದಕ್ಕೆ ಅದು ಕಸದಲ್ಲಿದೆ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನಿನಗೆ ಅದು ಬೇಕು ಅಂತಂದ್ರೆ ನೀನ್ ಇದನ್ನ ಹೋಗಿ ಯಮುನಾ ನದಿಯಲ್ಲಿ ಬಿಸಾಡಿ ಬಾ, ಆಮೇಲೆ ನಾನು ನಿನಗೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅವನು ಹೋಗಿ ಅದನ್ನ ಬಿಸಾಡಿ ಬರ್ತಾನೆ. ಆಮೇಲೆ ಅವರು ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮಾಡು, ನಿನಗೆ ಅದಕ್ಕಿಂತ ಅಮೂಲ್ಯವಾದ ಜಾಗ ಸಿಗುತ್ತೆ. ಅಂದ್ರೆ ನೀನು ಭೂಲೋಕ ಅಂದ್ರೆ ಈ ಒಂದು ಭೌತಿಕ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ಅಲ್ಲಿ ಈ ಒಂದು ಕಲ್ಲು ಮಣ್ಣು ಅಲ್ಲಲ್ಲಿ ಬಿದ್ದಿರೋ ಹಾಗೆ ಇಂತಹ ಒಂದು ಚಿಂತಾಮಣಿಗಳು ಬಿದ್ದಿದೆ, ಅಂತಹ ಜಾಗಕ್ಕೆ ನೀನು ಹೋಗ್ತೀಯಾ, ಅಲ್ಲಿಗೆ ಹೋಗ್ಬೇಕಂದ್ರೆ ನೀನು ಭಗವಂತನ ಹರಿನಾಮ ಸಂಕೀರ್ತನೆ ಮಾಡ್ಬೇಕು ಅಂತ ಹೇಳಿ ಅವನಿಗೆ ದೀಕ್ಷೆ ಕೊಡ್ತಾರೆ. ಆಗ ಅವನು ಭಗವಂತನ ಇವರ ಜೊತೆಲಿ ಕೂತು ಅವನು ಕೂಡ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾನೆ. ನಂತರ ಅವನ ಒಂದು ಮಗಳ ಮದುವೆ ಅದು ಆಶ್ಚರ್ಯಕರವಾಗಿ ಒಳ್ಳೆ ರೀತಿಯಲ್ಲಿ ಅದು ಆಗುತ್ತೆ. ಅಂದ್ರೆ ಯಾವಾಗ ಭಗವಂತನ ಭಕ್ತರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಅವರ ಪರಿಪೂರ್ಣ ಜವಾಬ್ದಾರಿಯನ್ನ ಭಗವಂತ ತಗೊಳ್ತಾನೆ. ಅದಕ್ಕಾಗಿ ಅವರು ಪ್ರತ್ಯೇಕವಾಗಿ ಭಗವಂತನ ಸೇವೆಯನ್ನ ಬಿಟ್ಟು ಒಂದು ಏನಂತಾರೆ, ಅವರ ಒಂದು ಕರ್ತವ್ಯ ಅಂತ ಹೇಳಿ ಅದರಲ್ಲಿ ಮುಳುಗುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇದು ಸನಾತನ ಗೋಸ್ವಾಮಿಯವರ ಒಂದು ಕತೆ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಾ ಕರುಣ ಏವ ಚ ನಿರ್ಮಮೋ ನಿರಂಕಾರ ಸಮಾ ದುಃಖ ಸುಖಕ್ಷಮಿ ಸಂತುಷ್ಟಾ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ
ಮಯಿ ಅರ್ಪಿತಾ ಮನು ಬುದ್ಧಿರ್ ಯೋ ಮದ್ ಭಕ್ತ ಸ ಮೇ ಪ್ರಿಯ. ಇಲ್ಲಿಂದ ಭಗವಂತ ಅವನ ಭಕ್ತರ ಗುಣಗಳನ್ನ ಹೇಳ್ತಾನೆ, ಮತ್ತೆ ಆ ಗುಣಗಳು ಅವನಿಗೆ ಎಷ್ಟು ಇಷ್ಟ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಾಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಅಂದ್ರೆ ಇಲ್ಲಿ ಸನಾತನ ಗೋಸ್ವಾಮಿ ಅದೇ ರೀತಿ ಅನೇಕ ಭಕ್ತರು, ಅವರಲ್ಲಿ ಈ ಒಂದು ಗುಣ ಅನ್ನುವಂಥದ್ದು ಇರುತ್ತೆ. ಅವರಿಗೆ ಯಾರ ಮೇಲೂ ದ್ವೇಷ ಅನ್ನುವಂಥದ್ದು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಈ ದ್ವೇಷ ಅನ್ನುವಂಥದ್ದು ಯಾವಾಗ ಬರುತ್ತೆ? ಹರೇ ಕೃಷ್ಣ, ನಮಗೆ ದ್ವೇಷ ಅನ್ನುವಂಥದ್ದು ಯಾವಾಗ ಬರುತ್ತೆ? ಯಾರ ಹತ್ರ? ಅವ್ರು ನಮಗ್ ಮೋಸ ಮಾಡ್ತಾರೆ ಮಾತಾಜಿ. ಆದ್ರೆ ಇವಾಗ ನಮ್ಗೆ ಏನೋ ಒಂದು ಇಷ್ಟ, ಅದೇ ಇಷ್ಟವಾದ ಇನ್ನೊಬ್ಬರ ಹತ್ರ ಇದ್ದಾಗ ನಮ್ಗೆ ಇಷ್ಟ ಆಗೋದಿಲ್ಲ. ಅಂದ್ರೆ ಯಾವ್ದೋ ಒಂದು ಚೆನ್ನಾಗಿರೋದಿದೆ, ಆದ್ರೆ ಅದು ಬೇರೊಬ್ಬರ ಹತ್ರ ಇರ್ಬೋದು, ಅದು ನನ್ನ ಹತ್ರ ಇರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಅಸೂಯೆ ಅಂತ ಹೇಳ್ತಾರೆ, ಅದು ಹೊಟ್ಟೆ ಕಿಚ್ಚು. ಅಂತಹ ಒಂದು ಮನಸ್ಥಿತಿ ಯಾವಾಗ ಬರುತ್ತೆ? ನಾವು ಭೌತಿಕವಾಗಿ ಇದ್ದಾಗ ಬರುತ್ತೆ. ಯಾರಿಗೆ ಈ ಭೌತಿಕ ವಿಚಾರಗಳಲ್ಲಿ ಆಸಕ್ತಿನೇ ಇಲ್ಲ ಅಂತವ್ರಿಗೆ ಅಸೂಯೆ ಎಲ್ಲಿಂದ ಬರುತ್ತೆ? ಅವ್ರಿಗೆ ಯಾವ್ದೇ ಜನರ ಮೇಲೆ, ಜೀವಿಗಳ ಮೇಲೆ ಅವ್ರಿಗೆ ದ್ವೇಷ ಅನ್ನುವಂಥದ್ದು, ಶತ್ರುತ್ವ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ಅವರು ಎಲ್ಲ ಜೀವಿಗಳನ್ನ ಸ್ನೇಹಿತರಾಗಿ ಕಾಣ್ತಾರೆ. ಮತ್ತೆ ಅವರಿಗೆ ಒಡೆತನ ಎಂಬ ಭಾವನೆ ಇರೋದಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿದೆ ಎಲ್ಲದಕ್ಕೂ ಒಡೆಯ ಭಗವಂತ, ಇದು ನನ್ನದು ಅಂತ ಅವ್ರು ಯಾವ್ದನ್ನು ಹೇಳೋದಿಲ್ಲ, ಯಾವ್ದು ನನ್ನದಲ್ಲ ಅಂತ ಹೇಳ್ತಾರೆ. ವಾಸ್ತವದಲ್ಲೆಲ್ಲ ಭಗವಂತನದು, ಅವನು ನನಗೋಸ್ಕರ ಅದನ್ನ ಕೊಟ್ಟಿದ್ದಾನೆ. ಅಂದ್ರೆ ಅದು ಯಾವ ರೀತಿ ಕೊಟ್ಟಿದ್ದಾನೆ, ಬಾಡಿಗೆದಾರರು ನಾವೆಲ್ಲ ಇದನ್ನ ವಾಪಸ್ ಅವ್ನಿಗೆ ಕೊಟ್ಟು ಹೋಗ್ಬೇಕು. ಆ ರೀತಿ ಅವನಲ್ಲಿ ಯಾವುದೇ ಅಹಂಕಾರ ಅನ್ನೋದು ಇರೋದಿಲ್ಲ. ಮತ್ತೆ ಸುಖ ದುಃಖ ಎಂತದೇ ಬರ್ಲಿ ಅವನಲ್ಲಿ ಸಮಚಿತ್ತ ಇರುತ್ತೆ. ಸುಖ ದುಃಖ ಅನ್ನುವಂಥದ್ದು ಈ ಭೌತಿಕ ಜಗತ್ತಿನಲ್ಲಿ ಸಾಧಾರಣವಾಗಿ ಬರುವಂತದ್ದು ಅಂತ. ಮತ್ತೆ ಕ್ಷಮಾಶೀಲ, ಅವನಿಗೆ ಯಾರು ಏನೇ ಕಷ್ಟಗಳನ್ನ ಕೊಟ್ಟರು ಕೂಡ, ಬೇರೆಯವ್ರವ್ರಿಗೆ ಕಿರುಕುಳ ಕೊಟ್ಟರು ಕೂಡ ಅವನನ್ನ ಕೂಡಲೇ ಕ್ಷಮಿಸ್ಬಿಡ್ತಾನೆ. ಮತ್ತೆ ಸದಾ ತೃಪ್ತ, ಅಂದ್ರೆ ಅವನು ಸರಳ ಜೀವನ ಮಾಡ್ತಾನೆ. ಭಗವಂತ ಅವನಿಗೆ ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ಅವನಿಗೆ ತೃಪ್ತಿ ಅನ್ನುವಂಥದ್ದು, ಸಂತುಷ್ಟಿ ಅನ್ನುವಂಥದ್ದು ಇರುತ್ತೆ. ಮತ್ತೆ ಆತ್ಮ ಸಂಯಮಿ, ಅಂದ್ರೆ ಅವನಿಗೆ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾ ಇರ್ತಾನೆ. ಆ ಒಂದು ಆನಂದಕ್ಕೆ ಹೋಲಿಸಿದ್ರೆ ಉಳಿದೆಲ್ಲವೂ ಅವನಿಗೆ ಗೌಣ, ಅಂದ್ರೆ ಉಳಿದೆಲ್ಲವೂ ಅವನಿಗೆ ಕಡಿಮೆ ಅಂತ ಅನ್ಸುತ್ತೆ. ಮತ್ತೆ ದೃಢ ಚಿತ್ತದಿಂದ ಭಕ್ತಿ ಸೇವೆ ಮಾಡ್ತಾನೆ, ಅಂದ್ರೆ ಅವನು ಭಗವಂತನ ಭಕ್ತಿ ಸೇವೆಯನ್ನ ನಿರಂತರವಾಗಿ ಮಾಡ್ತಾನೆ, ದೃಢ ಚಿತ್ತದಿಂದ ಮಾಡ್ತಾನೆ. ಮತ್ತೆ ಮನಸ್ಸು ಬುದ್ಧಿಯನ್ನ ಭಗವಂತನಲ್ಲಿ ಸದಾ ನಿಲ್ಲಿಸಿರ್ತಾನೆ. ಅಂತಹ ಭಕ್ತ ಭಗವಂತನಿಗೆ ತುಂಬಾ ಪ್ರಿಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈಗ ಇನ್ನೊಂದು ಕತೆ ಬರ್ತಾ ಇದೆ, ಇನ್ನೊಂದು ಭಕ್ತನ ಕತೆ. ಚಿತ್ರಕೇತು ಮಹಾರಾಜ. ಯಾರಿಗಾದ್ರೂ ಗೊತ್ತಿದ್ಯಾ ಚಿತ್ರಕೇತು ಮಹಾರಾಜ ಯಾರಂತ? ಇಲ್ಲ, ನನಗಂತೂ ಗೊತ್ತಿಲ್ಲ. ಭಾಗವತದಲ್ಲಿ ಬರುವಂತಹ ಒಂದು ಕತೆ. ಚಿತ್ರಕೇತು ಕೂಡ ರಾಜನಾಗಿರ್ತಾನೆ. ಅವನಿಗೆ ಅನೇಕ ಪತ್ನಿಯರು ಇರ್ತಾರೆ, ಆದ್ರೆ ಯಾರಿಂದಲೂ ಅವನಿಗೆ ಮಕ್ಕಳಾಗೋದಿಲ್ಲ. ಅವನು ತುಂಬಾ ಬೇಸರದಲ್ಲಿರ್ತಾನೆ. ಅಂದ್ರೆ ಮದ್ವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಗೃಹಸ್ಥನಿಗೆ ಅದು ತುಂಬಾ ದುಃಖ ಕೊಡುವಂತ ವಿಷಯ. ಆ ದುಃಖವನ್ನ ನೋಡಿ ಅವನ ಗುರುಗಳು ಮತ್ತೆ ನಾರದರು ಏನ್ ಮಾಡ್ತಾರೆ, ಅವನಿಗೆ ಒಂದು ಕರುಣಿಸ್ತಾರೆ. ಒಂದು ಮಗು ಸಿಗುವಂತೆ ಒಂದು ಅವರಿಗೆ ಒಂದು ಯಜ್ಞವನ್ನ ಮಾಡೋದಕ್ಕೆ ಹೇಳ್ತಾರೆ. ಆ ಯಜ್ಞದ ರೂಪದಲ್ಲಿ ಅವರು ಒಂದು ಪಾಯಸವನ್ನ ಕೊಟ್ಟು ಹೇಳ್ತಾರೆ, ನೀನ್ ಯಾವ ಒಂದು ಹೆಂಡತಿನ ತುಂಬಾ ಪ್ರೀತಿಸ್ತೀಯ ಅವಳಿಗೆ ಕೊಟ್ರೆ ನಿನಗೆ ಮಗು ಆಗತ್ತೆ. ಮತ್ತೆ ಆ ಮಗುಗೆ ಹೆಸರನ್ನು ಕೂಡ ಹೇಳ್ತಾರೆ. ಆ ಮಗುಗೆ ನೀನು ಹರ್ಷಶೋಕ ಅಂತ ಹೆಸರಿಡ್ಬೇಕು ಅಂತ. ಅಂದ್ರೆ ಆ ಮಗು ಹುಟ್ಟಿದ್ಮೇಲೆ ಅದರಿಂದ ನಿನ್ಗೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಆಗುತ್ತೆ. ಅವನಿಗೆ ಒಂದು ಗಂಡು ಮಗು ಆಗುತ್ತೆ. ಅವನು ಯಾವ ಒಂದು ರಾಣಿಯಿಂದ ಒಂದು ಮಗುವನ್ನ ಪಡೆದ ಆ ರಾಣಿ ಮೇಲೆ ಅವನಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗುತ್ತೆ. ಮತ್ತೆ ಆ ಮಗುವಿನ ಮೇಲೆ ಕೂಡ ಅವ್ರಿಗೆ ತುಂಬಾ ಪ್ರೀತಿ ಇರುತ್ತೆ. ಇದನ್ನ ನೋಡಿ ಏನಾಗುತ್ತೆ, ಉಳಿದ ರಾಣಿಯರಿಗೆ ಒಂದು ಕೋಪ ಬರುತ್ತೆ, ಅಸೂಯೆ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಆ ಮಗುಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತಾನೆ. ಆಮೇಲೆ ಅವನಿಗೆ ತುಂಬಾ ದುಃಖ ಆಗುತ್ತೆ. ಅಂದ್ರೆ ಹರ್ಷ ಶೋಕ ಅಂತ ಮಗುಗೆ ಹೆಸರಿಡಕ್ಕೆ ಅದಕ್ಕೆ ಅವ್ರು ಹೇಳಿರ್ತಾರೆ. ಈಗ ಅವ್ನಿಗೆ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಅವ್ನಿಗೆ ಅದನ್ನ ಸಹಿಸೋದಕ್ಕೆ ಆಗೋದಿಲ್ಲ. ಆಮೇಲೆ ಅವನು ಹುಚ್ಚನಾಗಿ ಆಗ್ಬಿಡ್ತಾನೆ. ಅದನ್ನ ನೋಡಿ ಮತ್ತೆ ಅವನ ಗುರುಗಳು ಮತ್ತೆ ನಾರದರು ಅವನಿಗೆ ಕರುಣೆ ತೋರಿಸಿ ಅವ್ರು ಏನ್ ಮಾಡ್ತಾರೆ, ನಾರದರು ಬಂದು ಹೇಳ್ತಾರೆ, ನೀನ್ ಯಾಕೆ ಈ ತರ ಮಾಡ್ತಾ ಇದೀಯ, ನಿನ್ನ ಒಂದು ಮಗು ಅಂತ ನೀನ್ ಯಾರನ್ನ ಹೇಳ್ತಾ ಇದೀಯ ಅದನ್ನ ನಾವು ಕರೆಸ್ತೀವಿ, ನೀನ್ ಅವನ ಜೊತೆ ಮಾತಾಡು, ನಿನ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಕರೆಸ್ತಾರೆ. ಆದ್ರೆ ಆ ಮಗುವಿನ ಆತ್ಮ ಅದನ್ನ ಕರೆಸ್ದಾಗ ಇವನು ಖುಷಿ ಆಗುತ್ತೆ ನೋಡ್ಬಿಟ್ಟು, ಮಗನೇ ಅಂತ ಹೋಗ್ತಾನೆ ಹತ್ರ. ಆ ಮಗು ಅವನನ್ನ ನಿಲ್ಲಿಸಿ ಕೇಳುತ್ತೆ,
ಯಾರು ನೀನು ಅಂತ ಕೇಳುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಹೇಗೆ ನನ್ನ ಮರ್ತೆ, ನಾನು ನಿನ್ನ ಅಪ್ಪ, ನಾನು ನಿನ್ನ ತಂದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಮಗು ಹೇಳುತ್ತೆ, ನೀನು ಯಾವ ಜನ್ಮದಲ್ಲಿ ನನಗೆ ತಂದೆ ಆಗಿದೆ, ನನಗೆ ಎಷ್ಟೊಂದು ಜನ ತಂದೆಯರು ಬಂದು ಹೋದ್ರು, ಅದರಲ್ಲಿ ನೀನ್ ಯಾರು ಅಂತ ಹೇಳ್ತಾನೆ. ಆಗ ಅವನಿಗೆ ಆತ್ಮಜ್ಞಾನ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ನಾವು ಪ್ರತಿ ಸತಿ ಹುಟ್ಟಿ ಸಾಯ್ತಾ ಇರ್ತೀವಿ, ಹುಟ್ಟಿ ಸತ್ತಾಗೆಲ್ಲ ನಮ್ಗೆ ಒಂದೊಂದು ಹೊಸ ಹೊಸ ಪರಿವಾರಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿ ಸತಿ ಒಂದೊಂದು ದೇಹ ಪಡೆದಾಗ್ಲೂ ನಮ್ಗೆ ಬೇರೆ ಬೇರೆ ಪರಿವಾರ ಸಿಗುತ್ತೆ. ಆದ ಕಾರಣ ಆ ಮಗು ಕೇಳ್ತಾ ಇದ್ದಾರೆ, ನೀನು ಯಾವ ಒಂದು ಜನ್ಮದಲ್ಲಿ ನನಗೆ ಯಾವ ಯಾವ ಸಮಯದಲ್ಲಿ ನನಗೆ ತಂದೆ ಆಗಿದ್ದೆ ಅಂತ. ಅಂದ್ರೆ ನನ್ನ ಜೀವನದಲ್ಲಿ ಅನೇಕ ತಂದೆಯರು ಬಂದು ಹೋದ್ರು ಅಂತ. ಆಗ ಅವನಿಗೆ ಅನ್ಸುತ್ತೆ, ಅಂದ್ರೆ ಈ ಒಂದು ಆತ್ಮಜ್ಞಾನ ಸಿಗುತ್ತೆ. ಈ ದೇಹ ಅನ್ನುವಂಥದ್ದು ಅದು ದೇಹ ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲವೂ ತಾತ್ಕಾಲಿಕ, ಆತ್ಮ ಅನ್ನುವಂಥದ್ದು ಶಾಶ್ವತವಾದದ್ದು ಅಂತ ಹೇಳಿ ಕೊನೆಗೆ ಅವನು ಆ ಒಂದು ನಾರದರ ಒಂದು ಕೃಪೆಯಿಂದ ಭಕ್ತಿಯಲ್ಲಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಪಡಿತಾನೆ. ನಂತರ ಏನಾಗುತ್ತೆ, ಅವನು ಯಾರೆಲ್ಲ ಈ ರೀತಿ ಭಗವಂತನ ಸಾಕ್ಷಾತ್ಕಾರ ಪಡೆದವ್ರೆ ಅವರೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರದೇ ಆದ ವಿಮಾನಗಳಲ್ಲಿ ಅವರು ಹೋಗ್ತಾ ಇರ್ತಾರೆ. ಅಂದ್ರೆ ಅವರ ಒಂದು ಜೀವನ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ತುಂಬಾ ವೈಭವಪೇತವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪರ್ಸನಲ್ ಫ್ಲೈಟ್ಗಳಿರುತ್ತೆ ಅಂತ ಹೇಳ್ತಾರೆ ಅಲ್ಲ, ಹಾಗೆ ಅವನು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಸದಾಶಿವ ಲೋಕವನ್ನ ಹಾದು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಶಿವ ಪಾರ್ವತಿಯನ್ನ ತೊಡೆ ಮೇಲೆ ಕೂರಿಸಿಕೊಂಡು ಭಾಗವತ ಪ್ರವಚನವನ್ನ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಎಲ್ಲ ಋಷಿ ಮುನಿಗಳು ಅದನ್ನ ಕೇಳ್ತಾ ಇದ್ದಾರೆ. ಅದನ್ನ ನೋಡಿ ಒಂದು ಕ್ಷಣಕ್ಕೆ ಅವನು ನಗಾಡ್ತಾನೆ. ಚಿತ್ರಕೇತು ನಗಾಡ್ತಾನೆ. ನಗಾಡಿದಾಗ ಶಿವನಿಗೆ ಏನು ಬೇಸರ ಆಗೋದಿಲ್ಲ, ಆದ್ರೆ ದುರ್ಗೆಗೆ ಕೋಪ ಬರುತ್ತೆ. ಅಂದ್ರೆ ನೀನು ಶಿವನನ್ನ ನೋಡಿ ನಗ್ತೀಯ ಅಂತ. ಆಗ ಯಾಕೆ ಅವನು ನಗ್ತಾನೆ ಅಂತಂದ್ರೆ, ಇಲ್ಲಿ ಸದಾಶಿವ ಭಗವಂತ ಅಂದ್ರೆ ಈಶ್ವರ ಅವನು ಪಾರ್ವತಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಭಾಗವತವನ್ನ ಹೇಳ್ತಾ ಇದ್ದಾನೆ. ಇದೇ ರೀತಿ ನೋಡಿದವರು ಅದನ್ನೇ ಅನುಕರಣೆ ಮಾಡ್ತಾರೆ, ಇದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ನಗಾಡ್ತಾನೆ. ಅದಕ್ಕೆ ಪಾರ್ವತಿಗೆ ಕೋಪ ಬಂದವಳು ಕೂಡಲೇ ಶಾಪ ಕೊಡ್ತಾಳೆ. ಏನಂತ ಶಾಪ ಕೊಡ್ತಾಳೆ ಅಂದ್ರೆ, ನೀನು ರಾಕ್ಷಸನಾಗು ಅಂತ ಇಲ್ಲಿ ಶಾಪ ಕೊಡ್ತಾಳೆ. ಆಗ ಚಿತ್ರಕೇತು ಏನ್ ಮಾಡ್ತಾನೆ, ಹೋಗಿ ಪಾರ್ವತಿಯ ಶಾಪವನ್ನು ಸ್ವೀಕಾರ ಮಾಡ್ತಾನೆ. ಮಾಡ್ಬಿಟ್ಟು ಹೇಳ್ತಾನೆ, ಆಯ್ತಮ್ಮ, ನೀನ್ ಕೊಟ್ಟ ಶಾಪವನ್ನ ನಾನು ಸ್ವೀಕಾರ ಮಾಡ್ತೀನಿ, ಆದ್ರೆ ನನಗೆ ಒಂದು ಪರಿಹಾರ ಕೂಡ ನೀನ್ ಕೊಡ್ಬೇಕು ಅಂತ ಹೇಳ್ತಾನೆ. ಏನು ಅಂತಂದ್ರೆ, ನಾನು ಭಗವಂತನ ಭಕ್ತಿಯನ್ನ ಮರಿಬಾರ್ದು, ಅಂದ್ರೆ ಭಗವಂತನ ಮರಿಬಾರ್ದು, ಮತ್ತೆ ಭಕ್ತಿ ಸೇವೆಯನ್ನ ಬಿಡಬಾರ್ದು. ನಾನು ಎಂತ ರಾಕ್ಷಸನಾದ್ರೂ ಪರವಾಗಿಲ್ಲ, ಎಂತ ಒಂದು ನರಕ ಲೋಕಗಳಿಗೂ ಹೋಗಿ ಬಿದ್ರೂ ಪರವಾಗಿಲ್ಲ, ಆದ್ರೆ ಭಗವಂತನ ನೆನಪು ಸದಾಕಾಲ ನನ್ನಲ್ಲಿ ಆ ಸ್ಮರಣೆ ಇರುವಂತೆ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ. ಅವಾಗ ಶಿವ ಹೇಳ್ತಾನೆ, ನೋಡು ವಿಷ್ಣು ಭಕ್ತ ಅಂತಂದ್ರೆ ಯಾವ ರೀತಿ ಇರ್ತಾರೆ ಅಂತ ಹೇಳ್ತಾನೆ. ಹಾಗೆ ಭಕ್ತರು ಎಂತದೇ ಸಂದರ್ಭ ಬಂದಾಗ್ಲೂ ಕೂಡ ಅವರು ವಿಚಲಿತರು ಆಗೋದಿಲ್ಲ ಅಂತಲ್ಲಿ ಹೇಳ್ತಾರೆ. ಯಸ್ಮಾನ್ ನೋದ್ವಿಜಯತೆ ಲೋಕೋ ಲೋಕಾನ್ ನೋದ್ವಿಜಯತೆ ಚಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಾಸಾ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿ ಇರುತ್ತಾನೋ ಆತನು ನನಗೆ ಬಹುಪ್ರಿಯನಾದವನು. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ, ಚಿತ್ರಕೇತು ಅವನು ಸಮಚಿತ್ತತೆಯನ್ನ ಕಳ್ಕೊಳ್ಳುವುದಿಲ್ಲ. ಅಂದ್ರೆ ಅವನಿಗೆ ಶಾಪ ಕೊಟ್ಟಾಗ್ಲೂ ಸರಿ, ಮತ್ತೆ ಮೊದಲಿಗೆ ಅವನ ಮಗುವನ್ನ ಕಳ್ಕೊಂಡಾಗ ಅವನು ಎಷ್ಟು ಉದ್ವೇಗದಲ್ಲಿದ್ದ, ಆಮೇಲೆ ಅವನ ಭಕ್ತಿಗೆ ಬಂದ ಮೇಲೆ ಅವನಿಗೆ ರಾಕ್ಷಸನಾಗು, ನೀನ್ ನರಕಕ್ಕೆ ಹೋಗು ಅಂತ ಹೇಳಿದ್ರು ಕೂಡ ಅವನಿಗೆ ಯಾವುದೇ ರೀತಿ ಉದ್ವೇಗ ಅನ್ನುವಂಥದ್ದು ಆಗೋದಿಲ್ಲ. ಇದು ಒಂದು ಭಕ್ತರ ಲಕ್ಷಣ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂತಹ ಭಕ್ತರು ನನಗೆ ತುಂಬಾ ಪ್ರಿಯವಾದವರು. ಅವ್ರ ಸುಖ ದುಃಖ ಯಾವುದೇ ಒಂದು ಸಂದರ್ಭದಲ್ಲೂ, ಭಯ ಆತಂಕಗಳಲ್ಲೂ ಕೂಡ ಅವರ ಒಂದು ಮನಸ್ಥಿತಿ ಸಮಚಿತ್ತತೆಯನ್ನ ಕಳ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಚಿತ್ರದಲ್ಲಿ ಇರುವಂತಹ ವ್ಯಕ್ತಿ ಯಾರು? ಹರೇ ಕೃಷ್ಣ. ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಗೋಸ್ವಾಮಿ ಇದ್ದಂಗಿದ್ದಾರೆ ಮಾತಾಜಿ. ಕೃಷ್ಣ ಮತ್ತೆ ಗೋಸ್ವಾಮಿ ಇದ್ದಾರೆ. ಅಲ್ಲ ಮಾತಾಜಿ, ಇವ್ರು ಗೋಸ್ವಾಮಿಗಳಲ್ಲ. ಕೃಷ್ಣನ ಗುರುಗಳು ಮಾತಾಜಿ. ಅಲ್ಲ ಮಾತಾಜಿ, ಬಿಲ್ವಮಂಗಳ ಠಾಕೂರ್ ಮಾತಾಜಿ ಹೇಳಿದ್ರು. ಬಿಲ್ವಮಂಗಳ ಠಾಕೂರ್ ಅಂದ್ರೆ ಯಾರು ಅಂದ್ರೆ, ಇವರು ಮೊದಲಿಗೆ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ವೇಶ್ಯ ಸಂಪರ್ಕ ಇರುತ್ತೆ. ತುಂಬಾ ಅವಳ ಮೇಲೆ ಅವ್ರಿಗೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ, ಪ್ರತಿದಿನ ಅವಳನ್ನ ಅವ್ರು ಭೇಟಿ ಮಾಡ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಅವ್ರ ತಂದೆ ಸಾವಾಗುತ್ತೆ. ಆ ದಿನ ಅವ್ರಿಗೆ ಅವಳನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ಆ ಸಾವಾಗಿ ಎಲ್ಲ ಕಾರ್ಯ ಎಲ್ಲ ಮುಗಿದ್ಮೇಲೆ ರಾತ್ರಿ ಮಧ್ಯರಾತ್ರಿ ಆಗಿರುತ್ತೆ, ಜೋರ್ ಮಳೆ ಬರ್ತಿರುತ್ತೆ. ಆದ್ರೂ ಕೂಡ ಅವರು ಅವಳನ್ನ ನೋಡ್ಬೇಕು ಅಂತ ಹೇಳಿ ಆ ಕತ್ತಲಿನಲ್ಲಿ ಒಂದು ನದಿ ದಾಟಿ ಹೋಗ್ಬೇಕಾಗುತ್ತೆ. ಈಜುವ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದ ಕಾರಣ ಅದು ನದಿ ಜೋರಾಗಿ ಹರಿತಾ ಇರುತ್ತೆ. ಉಕ್ಕಿ ಹರಿತಾ ಇರುವ ನದಿಯಲ್ಲಿ ಅವರು ಹೆಣ ಒಂದು ಹೋಗ್ತಾ ಇರುತ್ತೆ. ಆ ಹೆಣವನ್ನ ಹತ್ತಿ ಆ ನದಿಯನ್ನ ದಾಟಿ ಮುಂದೆ ಹೋಗ್ತಾರೆ. ಮತ್ತೆ ಕಾಡನ್ನು ದಾಟಬೇಕಾಗುತ್ತೆ. ಆ ಕಾಡನ್ನ ದಾಟಬೇಕಾದ್ರೆ ಏನ್ ಮಾಡ್ತಾರೆ, ಹಾವುಗಳನ್ನೆಲ್ಲ ಹಿಡ್ಕೊಂಡು ಅವರು ಹಗ್ಗದ ರೀತಿಯಲ್ಲಿ ಅದನ್ನ ಬಳಸಿ ಅವರು ಆ ಕಾಡನ್ನು ದಾಟಿ ಹೋಗ್ತಾರೆ. ಮಧ್ಯರಾತ್ರಿ ಹೋಗಿ ಅವಳ ಮನೆ ಬಾಗಿಲನ್ನ ತಟ್ಟುತ್ತಾರೆ. ಆಗ ಅವಳು ಬಾಗಿಲು ತೆಗೆದಾಗ ಅವಳು ಹೇಳ್ತಾರೆ, ನಾನು ನಿನ್ನ ನೋಡೋದಕ್ಕೆ ಎಷ್ಟು ಕಷ್ಟಪಟ್ಟು ಬಂದೆ ಗೊತ್ತಾ ಇವತ್ತು ಅಂತ ಹೇಳ್ತಾರೆ. ಅದಕ್ಕೆ ಆ ವೇಶ್ಯೆ ಏನಂತ ಹೇಳ್ತಾಳೆ ಅಂದ್ರೆ, ನನ್ನನ್ನ ನೋಡಕ್ಕೆ ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಂತ ಹೇಳ್ತಾ ಇದೀಯಾ? ಇಷ್ಟೊಂದೆಲ್ಲ ಕಷ್ಟ ನನ್ನನ್ನ ನೋಡೋದಕ್ಕೆ ಪಡೋ ಬದಲು ಭಗವಂತನನ್ನ ನೋಡೋದಕ್ಕೆ ಪಟ್ಟಿದ್ರೆ ನಿನ್ನ ಜೀವನ ಸಾರ್ಥಕ ಆಗ್ಬಿಡ್ತಾ ಇತ್ತು ಅಂತ ಹೇಳ್ತಾಳೆ. ಅವ್ರಿಗೆ ಕಪಾಳಕ್ಕೆ ಜೋರಾಗಿ ಬಾರಿಸಿದಂತೆ ಆಗತ್ತೆ. ಅವರು ಆ ಕೂಡಲೇ ಏನ್ ಮಾಡ್ತಾರೆ, ಅವಳ ಮಾತನ್ನ ಗಂಭೀರವಾಗಿ ತಗೊಂಡು ಅವರು ಭಗವಂತನ ಭಕ್ತಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ದೇವಸ್ಥಾನಗಳಲ್ಲಿ ಭಗವಂತನ ಸಂಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಹೋದ್ರು ಕೂಡ ಅವ್ರಿಗೆ ಆ ಒಂದು ಹಳೆಯ ಒಂದು ಏನಂತಾರೆ ಸಂಸ್ಕಾರ ಅಂತ ಹೇಳ್ತಾರೆ, ಅದು ಅವರಲ್ಲಿ ಇರುತ್ತೆ. ಇನ್ನ ಆ ಒಂದು ದೇವಸ್ಥಾನಕ್ಕೆ ಒಂದು ಗಂಡ ಹೆಂಡತಿ ಬಂದಿರ್ತಾರೆ. ಆ ಒಂದು ಹೆಣ್ಣು ಮಗಳನ್ನ ನೋಡಿ ಅವ್ರಿಗೆ ಮತ್ತೆ ಆ ಒಂದು ಕೆಟ್ಟ ಭಾವನೆ ಅವರ ಹೃದಯದಲ್ಲಿ ಹುಟ್ಟುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಆ ಹೆಂಗಸಿನ ಹತ್ರ ಹೋಗಿ ಹೇಳ್ತಾರೆ, ತಾಯಿ ನಿನ್ನ ಕೂದಲಿಗೆ ಒಂದು ಹೇರ್ ಪಿನ್ ಹಾಕಿರ್ತಾರೆ, ಅದನ್ನ ಕೊಡು ಅಂತ ಕೇಳ್ತಾರೆ. ಅದನ್ನ ತಗೊಂಡವರು ಅವ್ರ ಕಣ್ಣುಗಳನ್ನ ತೆಗೆದು ಬಿಡ್ತಾರೆ. ಅಂದ್ರೆ ಇದು ಅನುಕರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಭಕ್ತರು ಅದು ಮಾಡಿದ್ದಾರೆ, ಅದನ್ನ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ ಅಂತ. ಅವ್ರ ಕಣ್ಣುಗಳನ್ನ ಕಿತ್ತುಬಿಟ್ಟು ಇಟ್ಬಿಟ್ಟು ಯಾಕೆ ಆತರ ಮಾಡ್ತಾರೆ ಅಂತಂದ್ರೆ, ಈ ಕಣ್ಣಿನಿಂದ ತಾನೇ ನನಗೆ ಆ ಒಂದು ಕಾಮಭಾವನೆ ಹುಟ್ಟುತ್ತಾ ಇದೆ. ನಾನು ಈ ಭಕ್ತಿ ಮಾಡೋದಕ್ಕೆ ಅಂತ ಬಂದ್ರು ಕೂಡ ಈ ಒಂದು ಮನಸ್ಥಿತಿ ನನ್ನಿಂದ ಹೋಗ್ತಿಲ್ವಲ್ಲ ಅಂತ ಹೇಳಿ ಅದನ್ನ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಅವರು ಕುರುಡರಾದ್ರೂ ಕೂಡ ಅವರು ಎಷ್ಟು ಸುಂದರವಾದ ಕೃಷ್ಣನ ಒಂದು ಕೀರ್ತನೆಗಳನ್ನ ಬರೆದಿದ್ದಾರೆ ಅಂದ್ರೆ, ವೈಯಕ್ತಿಕವಾಗಿ ನಮ್ಗೆ ತುಂಬಾ ಇಷ್ಟವಾದ ಕೀರ್ತನೆಗಳು ಅವ್ರದ್ದು ಬರ್ದಿರೋದು. ಚೌರಾಷ್ಟಕ ಅಂತ ಒಂದು ಬರ್ದಿದ್ದಾರೆ, ಕೃಷ್ಣನ ಕಳ್ಳ ಅಂತ ಹೇಳಿ ಒಂದು ಹಾಡು. ತುಂಬಾ ಸುಂದರವಾಗಿರುತ್ತೆ. ಎಲ್ಲಾದ್ರೂ ನಿಮ್ಗೆ ಸಿಕ್ಕಿದಾಗ ಕೇಳಿ. ಯಾರಿಗೆ ಭಗವಂತನಲ್ಲಿ ತುಂಬಾ ಪ್ರೀತಿ ಇದೆ ಅದನ್ನ ಕೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟು ಒಳ್ಳೊಳ್ಳೆ ಕೀರ್ತನೆಗಳನ್ನ ಬರೀತಾರೆ. ಮತ್ತೆ ಸದಾ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಆಗ ಕೃಷ್ಣ ಕುರುಡರಾದ್ರೂ ಕೂಡ ಭಕ್ತರ ಒಂದು ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ. ಆದ ಕಾರಣ ಅವರ ಒಂದು ಏನು ಅವ್ರಿಗೆ ದಿನನಿತ್ಯದ ಅಗತ್ಯಗಳಿದೆ ಅದನ್ನೆಲ್ಲ ಪರಮಾತ್ಮ ಸ್ವತಃ ಬಂದು ಪೂರೈಸ್ತಾ ಇರ್ತಾನೆ. ಇದು ನಾವು ನೋಡ್ತಾ ಇರುವಂತಹ ಒಂದು ಚಿತ್ರಣ. ಅಂದ್ರೆ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಿದ್ರೆ ಕೃಷ್ಣ ಈ ರೀತಿ ಕೂತು ಕೇಳ್ತಿದ್ದ, ಗಲ್ಲದ ಮೇಲೆ ಕೈ ಇಟ್ಟು ಕೇಳ್ತಿದ್ದ ಅವರ ಒಂದು ಪ್ರೀತಿಯ ಒಂದು ಕೀರ್ತನೆಗಳನ್ನ ಅಂತ. ಮತ್ತೆ ಸದಾ ಅವರ ಒಂದು ಸೇವೆನೂ ಕೂಡ ಸ್ವತಃ ಕೃಷ್ಣನೇ ಬಂದು ಮಾಡ್ತಿದ್ದ ಅಂತ. ಅಂದ್ರೆ ಅವ್ರು ಕುರುಡರಾಗಿದ್ರು ಕೂಡ ಆ ದೇವಸ್ಥಾನದಲ್ಲಿ ಅರ್ಚಕ ಕೃಷ್ಣನಿಗೆ ಮಾಡಿರುವಂತಹ ಅಲಂಕಾರಗಳನ್ನ ವರ್ಣಿಸ್ತಾ ಇದ್ರಂತೆ. ಅದನ್ನ ನೋಡಿ ಆ ಒಂದು ಅರ್ಚಕರಿಗೆ ಆಶ್ಚರ್ಯ ಆಗ್ತಿತ್ತಂತೆ, ಈ ವ್ಯಕ್ತಿ ಕಣ್ಣಿಲ್ಲ ಮತ್ತೆ ಹೇಗೆ ಇಷ್ಟು ಸುಂದರವಾಗಿ ನಾನು ಯಾವ ರೀತಿ ಅಲಂಕಾರ ಮಾಡಿದೀನಿ ಅದನ್ನ ಹಾಗೆ ಹೇಳ್ತಾರೆ ಅಂತ. ಒಂದು ದಿನ ಏನ್ ಮಾಡ್ತಾರಂತೆ, ಇವ್ರಿಗೆ ಹೇಗೋ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಗವಂತನಿಗೆ ಅವತ್ತು ಬರೀ ಹೂ ಮತ್ತೆ ಎಲೆಗಳಿಂದ ಅಲಂಕಾರ ಮಾಡ್ತಾರಂತೆ. ಆಗ ಬಿಲ್ವಮಂಗಳ ಠಾಕೂರರು ಹೋಗಿ ಅರ್ಚಕನ ಹತ್ರ ಕೇಳ್ತಾರಂತೆ, ಯಾಕಪ್ಪ ನಿನ್ಗೆ ಏನ್ ಬಡತನ ಬಂತು ಅಂತ ಭಗವಂತನನ್ನ ಈ ರೀತಿ ಬರೀ ಹೂ ಮತ್ತೆ ಎಲೆಗಳಿಂದ ಅಲಂಕಾರ ಮಾಡಿದ್ಯಲ್ಲ ಅಂತ. ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತಂತೆ, ಹೇಗೆ ಈ ವ್ಯಕ್ತಿ ಕೃಷ್ಣನ ಕಣ್ಣಿಲ್ಲ ಅಂದ್ರೂ ಕೂಡ ಕಾಣ್ತಾ ಇದ್ದಾನೆ ಅಂತ. ಇದು ಆ ಒಂದು ಭಕ್ತನ ಒಂದು ಕತೆ. ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಅಂದ್ರೆ ಬಿಲ್ವಮಂಗಳ ಠಾಕೂರರ ಒಂದು ವ್ಯಕ್ತಿತ್ವಕ್ಕೆ ನಾವು ಹೋಲಿಸಿದ್ರೆ ಅವ್ರದ್ದು ಸಾಮಾನ್ಯ ನಡೆಯಲ್ಲ. ಯಾರು ಈ ರೀತಿ ಅನುಕರಣೆ ಅಥವಾ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯ ನಡೆಯಲ್ಲ ಅವ್ರು ಮಾಡಿದ್ದಂಥದ್ದು. ಮತ್ತೆ ಪರಿಶುದ್ಧನಾದ ಅಂದ್ರೆ ಅವರ ಹೃದಯದಲ್ಲಿದ್ದಂತಹ ಒಂದು ಕಾಮ ಭಾವನೆಯನ್ನ ಅವರು ಶುದ್ಧಗೊಳಿಸಿದ್ರು. ಮತ್ತೆ ದಕ್ಷನಾದ, ಚಿಂತೆ ಇಲ್ಲದ, ಅಂದ್ರೆ ಅವ್ರಿಗೆ ಆ ಕಾರ್ಯ ಮಾಡಿದಾಗ ಅವರು ಮುಂದೆ ಏನಪ್ಪಾ ನನ್ನ ಪರಿಸ್ಥಿತಿ ಅಂತ ಯೋಚನೆ ಮಾಡ್ಲಿಲ್ಲ. ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡದ ಭಕ್ತನು ನನಗೆ ತುಂಬಾ ಪ್ರಿಯನಾದವನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿರುವ ವ್ಯಕ್ತಿ ಯಾರು? ಈ ವ್ಯಕ್ತಿ ಎಲ್ಲರಿಗೂ ಗೊತ್ತಿರ್ತಾರೆ. ಹರೇ ಕೃಷ್ಣ. ಯಾವ ಗುಣವನ್ನ ತೋರಿಸ್ತಾನೆ? ಪ್ರಹ್ಲಾದ. ಯಾರಾದ್ರೂ ಹೇಳ್ತೀರ ಕತೆ? ಹಿರಣ್ಯಕಶಿಪುವಿನ ಮಗ. ಅಂದ್ರೆ ಹರಿನಾಮ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಳಸಿ ಸಾಯಿಸ್ಬೇಕಂತ ಹೇಳ್ತಾರೆ. ಹಾ ಮಾತಾಜಿ. ಅಂದ್ರೆ ಇಲ್ಲಿ
ಪ್ರಹ್ಲಾದ ಬಂದು ಹಿರಣ್ಯಕಶಿಪುವಿನ ಮಗ. ಹಿರಣ್ಯಕಶಿಪು ಹರಿವೈರಿ, ಅಂದ್ರೆ ಅವನು ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಅಣ್ಣ ತಮ್ಮದಿರು. ಅವರು ವಿಷ್ಣುವಿನ ಶತ್ರುಗಳ ಹಾಗೆ. ಅವ್ರೇನ್ ಮಾಡ್ತಾರೆ, ಒಂದ್ಸತಿ ಹಿರಣ್ಯಕಶಿಪು ಅವನು ತಪಸ್ಸನ್ನ ಮಾಡೋದಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನ ಹೆಂಡತಿ ಕಯಾದು ಗರ್ಭವತಿಯಾಗಿರ್ತಾಳೆ. ಆ ಗರ್ಭದಲ್ಲಿ ಈ ಅಂದ್ರೆ ಪ್ರಹ್ಲಾದ ಇರ್ತಾನೆ. ಆಗ ಏನ್ ಮಾಡ್ತಾರೆ, ಈ ದೇವತೆಗಳು ಇದೇ ಸಮಯ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸ್ಬೇಕು ಅಂತ ಹೋಗ್ತಾರೆ. ಅಂದ್ರೆ ಅವಳ ಹೊಟ್ಟೆಯಲ್ಲೂ ಕೂಡ ರಾಕ್ಷಸನೇ ಹುಟ್ಟುತ್ತಾನೆ, ಮತ್ತೆ ಅವನಿಂದಲೂ ನಮ್ಗೆ ತೊಂದರೆನೇ ಆಗುತ್ತೆ ಅಂತ ಹೇಳಿ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ನಾರದರು ಕಯಾದುವನ್ನ ಕಾಪಾಡಿ ಅವರ ಆಶ್ರಮದಲ್ಲಿ ಇರಿಸ್ಕೋತಾನೆ. ಅವನು ಹಿರಣ್ಯಕಶಿಪು ಅವನ ತಪಸ್ಸನ್ನ ಮುಗಿಸಿ ಬರುವವರೆಗೂ ನೀನು ನಮ್ಮ ಜೊತೆಲಿ ಇರ್ಲಿ ಅಂತ ಹೇಳಿ ಅವ್ರು ಇಟ್ಕೋತಾರೆ. ಆಗ ಸದಾ ಏನಾಗುತ್ತೆ, ನಾರಾಯಣರು ಅಂದ್ರೆ ನಾರದ್ರು ಏನ್ ಮಾಡ್ತಾರೆ, ನಾರಾಯಣ ಸ್ಮರಣೆ ಮಾಡ್ತಾ ಇರ್ತಾರೆ. ಈ ನಾರಾಯಣ ಸ್ಮರಣೆ ಮಾಡುವಂತದ್ದು, ಸದಾ ಒಂದು ಭಗವಂತನ ಕುರಿತಾಗಿ ಕೀರ್ತನೆಗಳನ್ನ ಹಾಡುಗಳನ್ನ ಹಾಡುವಂಥದ್ದು, ಒಂದು ಭಾಗವತಗಳನ್ನ ವಾಚನ ಮಾಡುವಂಥದ್ದು, ಇದನ್ನೆಲ್ಲ ಕೈಯಾದು ಕೇಳಿ ಅವಳಲ್ಲಿ ಯಾವ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಅವಳ ಗರ್ಭದಲ್ಲಿರುವಂತಹ ಪ್ರಹ್ಲಾದ ಕೂಡಲೇ ನಾರದರನ್ನ ಗುರುವನ್ನಾಗಿ ಸ್ವೀಕಾರ ಮಾಡಿ ಅವನು ಭಕ್ತನಾಗಿ ಬಿಡ್ತಾನೆ. ಅಂದ್ರೆ ನಾರದರ ಮಹಿಮೆಯನ್ನ ಇಲ್ಲಿ ಹೇಳ್ತಾರೆ. ಅವ್ರು ಯಾರನ್ನೇ ಸಂಧಿಸ್ಲಿ ಅವ್ರನ್ನ ಭಕ್ತರನ್ನಾಗಿಸುವ ಶಕ್ತಿ ಅವ್ರಿಗಿತ್ತು ಅಂತ. ಆ ರೀತಿ ಅವರು ಭಕ್ತನಾದ್ಮೇಲೆ ಇಲ್ಲಿ ಹಿರಣ್ಯಕಶಿಪುವಿಗೆ ಕೋಪ ಬರುತ್ತೆ. ಅಂದ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ. ಅವನು ಕೊನೆಗೆ ಏನ್ ಮಾಡ್ತಾನೆ, ಈ ಮಗುನೇ ಬೇಡ ಅಂತ ಹೇಳಿ ಅವನನ್ನು ಸಾಯಿಸೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ಪಡ್ತಾನೆ. ಒಂದು ಹಾವುಗಳಿಂದ ಕಚ್ಚಿಸುವಂಥದ್ದು, ಮತ್ತೆ ಆನೆಯಿಂದ ತುಳಿಸುವಂಥದ್ದು, ಪ್ರಪಾತಕ್ಕೆ ಅವನ ಎಸೆಯುವಂಥದ್ದು, ಸಮುದ್ರಕ್ಕೆ ಎಸೆಯುವಂಥದ್ದು, ಈ ರೀತಿ ಅವನು ವಿಷ ಕೊಡುವಂಥದ್ದು, ಬೆಂಕಿಯಲ್ಲಿ ಸುಡುವಂಥದ್ದು, ಎಲ್ಲಾ ರೀತಿ ಪ್ರಯತ್ನ ಪಡ್ತಾನೆ. ಏನೇ ಮಾಡಿದ್ರು ಕೂಡ ಅವನ ಮಗನನ್ನ ಅವನು ಏನ್ ಮಾಡಿನೂ ಸಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕೊನೆಗೆ ಏನಾಗುತ್ತೆ, ಹಿರಣ್ಯಕಶಿಪುನೇ ನರಸಿಂಹನಿಂದ ಹತನಾಗ್ತಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಭಗವಂತ ಅವನ ಗುಣಗಳನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಯೋನಾ ಹೃಷ್ಯತಿ ನಾ ದ್ವೇಷ್ಟಿ ನಾ ಶೋಷತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯಾಸ ಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿರುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಅಂದ್ರೆ ಅವನಿಗೆ ಏನಂತ ಹೇಳ್ತಾನೆ ಪ್ರಹ್ಲಾದ ಅಂತಂದ್ರೆ, ರಾಕೆ ಕೃಷ್ಣ ಮಾರೇಕಿ, ಮಾರೇ ಕೃಷ್ಣ ರಾಕೆಕಿ ಅಂತ ಹೇಳ್ತಾನೆ. ಹಾಗಂದ್ರೆ ಯಾರು ವಿಷ್ಣುವು ಯಾರನ್ನ ಉಳಿಸ್ಬೇಕು ಅಂತ ಅನ್ಕೊಂತಾನೋ ಅಂತವನನ್ನ ಯಾರಿಂದಲೂ ಕೂಡ, ಈ ಇಡೀ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಅವನನ್ನ ಏನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಅದೇ ವಿಷ್ಣು ಭಗವಂತ ಯಾರನ್ನಾದ್ರೂ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟ ಅಂದ್ರೆ ಇಡೀ ಒಂದು ಬ್ರಹ್ಮಾಂಡದಲ್ಲಿ ಯಾರಿಂದ ಅವನನ್ನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ನಂಬಿರ್ತಾನೆ. ಹಾಗೆ ಅಂತಹ ಒಂದು ಭಕ್ತ ಅವನು ಯಾವಾಗ್ಲೂ ಕೂಡ ಯಾವ್ದೋ ಒಂದು ಪರಿಸ್ಥಿತಿಗೆ ಅವನು ತುಂಬಾ ಹುಬ್ಬಿ ಹೋಗೋದಿಲ್ಲ, ಖುಷಿ ಪಡೋದಿಲ್ಲ, ಅಥವಾ ಏನೋ ಒಂದು ಕಷ್ಟದ ಸಂದರ್ಭ ಬಂದಾಗ ಅವನು ದುಃಖನೂ ಪಡೋದಿಲ್ಲ. ಯಾವ್ದಕ್ಕೂ ಅವನು ಶೋಕಿಸೋದು ಇಲ್ಲ, ಏನೇನೋ ಅವನು ಬಯಸೋದು ಇಲ್ಲ. ಅವನ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದನ್ನ ಶುಭಾಶುಭಗಳು ಏನೇ ಆದ್ರೂ ಕೂಡ ಅದನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕಾರ ಮಾಡ್ತಾನೆ. ಅಂತಹ ಭಕ್ತ ನನಗೆ ತುಂಬಾ ಪ್ರಿಯನಾದವನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಚಿತ್ರದಲ್ಲಿ ಕೊಟ್ಟಿರುವಂತಹ ವ್ಯಕ್ತಿ ಯಾರಾದ್ರೂ ಹೇಳ್ತೀರಾ? ಇವನ ಹೆಸರು ಅಂಬರೀಷ ಮಹಾರಾಜ. ಅಂದ್ರೆ ನವವಿಧ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿಯಲ್ಲಿ 9 ವಿಧಗಳು ಇದೆ ಅಂತ. ಆ 9 ವಿಧದಲ್ಲಿ ಯಾವ್ದಾದ್ರು ಒಂದು ವಿಧವನ್ನ ಪರಿಪೂರ್ಣವಾಗಿ ಮಾಡಿದ್ರು ಕೂಡ ಭಗವಂತನ ಭಕ್ತರಾಗೋದಕ್ಕೆ ಸಾಧ್ಯ ಇದೆ ಅಂತ. ಆ 9 ವಿಧದ ಭಕ್ತಿಗಳು ಯಾವ್ದೆಲ್ಲ ಅಂತಂದ್ರೆ, ಶ್ರವಣ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ವಿಷಯವಾಗಿ ಕೇಳುವ ಮೂಲಕ ಭಕ್ತರಾದವರು ಅಂದ್ರೆ ಪರೀಕ್ಷಿತ ಮಹಾರಾಜ. ಅವನು ಭಾಗವತವನ್ನ ಕೇಳೋದ್ರಿಂದ ಅವನು ಭಕ್ತನಾಗ್ತಾನೆ. ಮತ್ತೆ ಕೀರ್ತನ ಅಂದ್ರೆ ಹೇಳುವ ಮೂಲಕ ಭಕ್ತರಾದವರು ಶುಕಮುನಿಗಳು. ಅವರು ಕೂಡ ಭಾಗವತವನ್ನ ಪರೀಕ್ಷಿತ ಮಹಾರಾಜನಿಗೆ ಹೇಳುವ ಮೂಲಕ ಭಕ್ತಿಯನ್ನ ಪಡೆದ್ರು. ನಂತರ ಸ್ಮರಣ ಅಂತಂದ್ರೆ ಸದಾ ಕೃಷ್ಣನನ್ನ ನೆನೆಸುವಂಥದ್ದು. ಯಾರು ಆ ರೀತಿ ಮಾಡಿದ್ದು ಅಂತಂದ್ರೆ ಪ್ರಹ್ಲಾದ ಮಹಾರಾಜ. ಸ್ಮರಣೆ ಮಾಡುವ ಮೂಲಕ ಅವನನ್ನ ಭಗವಂತನ ಭಕ್ತಿ ಮಾಡಿದವರು. ನಂತರ ಬರುವಂತದ್ದು ಪಾದಸೇವನ ಅಂತಂದ್ರೆ ಅವನ ಭಗವಂತನ ಪಾದ ಸೇವೆ ಮಾಡಿದ್ದು ಲಕ್ಷ್ಮಿ. ನಂತರ ಬರುವಂತದ್ದು ವಂದನ, ಅವನ ಒಂದು ಪಾದಗಳಿಗೆ ವಂದಿಸಿದಂಥದ್ದು ಒಂದು ಅಕ್ರೂರ. ಕಂಸನ ಮಂತ್ರಿ ಆಗಿರ್ತಾರೆ ಅಕ್ರೂರ. ಮತ್ತೆ ಗೋಕುಲದಿಂದ ವೃಂದಾವನದಿಂದ ಕೃಷ್ಣ ಬಲರಾಮರನ್ನ ವಾಪಸ್ಸು ಮಥುರೆಗೆ ಕರ್ಕೊಂಡ್ ಬರ್ಬೇಕು ಅಂತ ಆಜ್ಞೆ ಮಾಡ್ತಾನೆ ಕಂಸ. ಆ ಸಂದರ್ಭದಲ್ಲಿ ಅವರು ಭಗವಂತನನ್ನ ಒಂದು ಸಂಧ್ಯಾ ವಂದನೆ ಮಾಡುವ ಸಂದರ್ಭದಲ್ಲಿ ಬಲರಾಮ ಮತ್ತೆ ಕೃಷ್ಣ ಸ್ವತಃ ದೇವೋತ್ತಮ ಪುರುಷ ಅನ್ನೋದನ್ನ ತಿಳ್ಕೊಂಡು ಆ ಒಂದು ಭಗವಂತನ ಪ್ರತಿಯೊಂದು ಹೆಜ್ಜೆಗೂ ವಂದನೆ ಮಾಡ್ತಾರೆ. ವಂದನ, ಅದಕ್ಕೆ ಅಕ್ರೂರ. ಅದೇ ರೀತಿ
ಪೃಥು ಮಹಾರಾಜ ಭಗವಂತನ ಅರ್ಚನಾ ಮಾಡುವಂತದ್ರಲ್ಲಿ ಪೃಥು ಮಹಾರಾಜ ಭಕ್ತಿಯನ್ನ ಮಾಡ್ತಾರೆ. ನಂತರ ಬರುವಂತದ್ದು ಸಖ್ಯಕ್ಕೆ ಅರ್ಜುನ, ದಾಸ್ಯಕ್ಕೆ ಹನುಮಂತ. ಅದೇ ರೀತಿ ಆತ್ಮನಿವೇದನ ಅಂದ್ರೆ ತನ್ನನ್ನ ತಾನು ಪರಿಪೂರ್ಣವಾಗಿ ಭಗವಂತನಿಗಾಗಿ ಅರ್ಪಣೆ ಮಾಡ್ಕೊಳ್ಳುವಂಥದ್ದು ಬಲಿ ಮಹಾರಾಜ. ನಂತರ ಬರುವಂತದ್ದು ಅಂಬರೀಷ ಮಹಾರಾಜ ಈ 9 ವಿಧದಲ್ಲೂ ಭಗವಂತನ ಸೇವೆ ಮಾಡ್ತಿದ್ರು ಅಂತ. ಅಂದ್ರೆ ಅವರು ಶ್ರವಣ, ಕೀರ್ತನ, ಸ್ಮರಣ ಅಂದ್ರೆ ಅವ್ರ ಎಲ್ಲಾ ಇಂದ್ರಿಯಗಳನ್ನ ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ರು. ಆ ರೀತಿ 9 ವಿಧ ಭಕ್ತಿಯಲ್ಲಿ 9ನ್ನು ಮಾಡಿದಂತಹ ವ್ಯಕ್ತಿ ಅಂದ್ರೆ ಅದು ಈ ಅಂಬರೀಷ ಮಹಾರಾಜ. ಅಂದ್ರೆ ಅವರು ಅವರ ಒಂದು ಭಕ್ತಿಯನ್ನ ನೋಡಿ ಸ್ವತಃ ಈ ಒಂದು ಏನಂತ ಹೇಳ್ತಾರೆ ಇವ್ರನ್ನ, ಕೃಷ್ಣ, ದೂರ್ವಾಸ ಮುನಿಗಳು, ಇವ್ರಿಗೆ ಕೋಪ ಬರುತ್ತೆ, ಅಂದ್ರೆ ಅವ್ರಿಗೆ ಅಸೂಯೆ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇವರನ್ನ ಒಂದು ವ್ರತಭಂಗ ಮಾಡ್ಬೇಕು ಅಂತ ಬರ್ತಾರೆ. ಅವರು ಏಕಾದಶಿ ವ್ರತವನ್ನ ಕೈಗೊಂಡಿರ್ತಾರೆ. ದ್ವಾದಶಿಯ ದಿನ ಅವರ ಮನೆಗೆ ಹೋಗಿ, ಅತಿಥಿಗಳು ಅಂದ್ರೆ ದೇವರ ಸಮಾನ, ಅವ್ರು ಬಂದಾಗ ಇವರು ಅವರನ್ನ ಬಿಟ್ಟು ಆಹಾರ ಸೇವನೆ ಮಾಡೋ ಹಾಗಿಲ್ಲ. ಆದ್ರೆ ಇವ್ರು ಬೇಕು ಅಂತ ಹೇಳಿ ಸ್ನಾನ ಮಾಡಿ ಬರ್ತೀನಿ, ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೋಗಿ ಆ ಒಂದು ಪಾರಾಯಣ ಸಮಯ ಮುಗಿಯೋದಕ್ಕೆ ಕಾಯ್ತಾ ಇರ್ತಾರೆ. ಆಗ ಏನ್ ಮಾಡ್ತಾರೆ, ಅಂಬರೀಷ ಮಹಾರಾಜ ನಿರ್ಜಲ ಇದ್ದ ಕಾರಣ ಅವ್ರು ಬರೋಷ್ಟ್ರಲ್ಲಿ ಆ ಸಮಯ ಮುಗ್ದೋಗುತ್ತೆ ಅನ್ನೋದಕ್ಕಾಗಿ ಒಂದೇ ಒಂದು ಹನಿ ನೀರನ್ನ ತಗೊಳ್ತಾರೆ. ಒಂದು ಹನಿ ನೀರನ್ನ ತಗೊಂಡಿದ್ದಕ್ಕೆ ದೂರ್ವಾಸ ಮುನಿಗಳು ಕೋಪಗೊಂಡು ಅಲ್ಲಿ ಒಂದು ರಾಕ್ಷಸನನ್ನ ಸೃಷ್ಟಿ ಮಾಡಿ ಅಂಬರೀಷ ಮಹಾರಾಜನನ್ನ ಕೊಲ್ಲುವಂತೆ ಆಜ್ಞೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿಗೆ ಸುದರ್ಶನ ಚಕ್ರ, ಮಹಾವಿಷ್ಣುವಿನ ಸುದರ್ಶನ ಚಕ್ರ ಬರುತ್ತೆ. ಅದು ಆ ರಾಕ್ಷಸನನ್ನ ಕೊಲ್ಲುತ್ತೆ, ಮತ್ತೆ ಈ ಮುನಿಗಳನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಮುನಿಗಳು 3 ಲೋಕಗಳನ್ನು ಕೂಡ ಸುತ್ತುತ್ತಾರೆ, ಯಾರು ಅವರಿಗೆ ಏನು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಕೊನೆಗೆ ವಿಷ್ಣುವಿನ ಹತ್ರನೇ ಹೋಗ್ತಾರೆ. ವಿಷ್ಣು ಪರಮಾತ್ಮ ಹೇಳ್ತಾನೆ, ನೀನ್ ಯಾರಿಗೆ ಈ ರೀತಿ ಅಪಚಾರ ಮಾಡಿದ್ಯಾ, ಅಪರಾಧ ಮಾಡಿದ್ಯಾ, ಅವರಿಂದ ಒಂದು ಕ್ಷಮೆನ ಯಾಚನೆ ಮಾಡು, ಇಲ್ಲ ಅಂದ್ರೆ ನಾನು ಕೂಡ ನಿನ್ನ ಈ ಒಂದು ಸುದರ್ಶನ ಚಕ್ರವನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ಅಂಬರೀಷ ಮಹಾರಾಜರ ಒಂದು ಶರಣಾಗತಿಯನ್ನ ಹೊಂದಿ ಕ್ಷಮೆಯನ್ನ ಕೇಳ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನ ಕ್ಷಮಿಸು ಅಂತ. ಅಂಬರೀಷ ಮಹಾರಾಜ ಕೂಡಲೇ ಅವರನ್ನ ಕ್ಷಮಿಸ್ಬಿಡ್ತಾನೆ. ಅಂದ್ರೆ ಇವ್ರು ನನ್ನನ್ನ ಸಾಯ್ಸೋಕ್ ಬಂದಿದ್ರು, ನನಗೆ ಈ ರೀತಿ ಬೇಕು ಅಂತ ಕಿರುಕುಳ ಕೊಟ್ರು ಅಂತೆಲ್ಲ ಯೋಚನೆ ಮಾಡೋದಿಲ್ಲ, ಕೂಡಲೇ ಅವರನ್ನ ಕ್ಷಮೆ ಮಾಡ್ತಾರೆ. ಆ ಒಂದು ಗುಣ, ಭಕ್ತರ ಗುಣ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಯಾವ ರೀತಿ ಇರ್ತಾರೆ ಭಕ್ತರು ಅಂತ. ಶತ್ರು ಚ ಮಿತ್ರೇ ಚ ತಥಾ ಮಾನ ಅಪಮಾನಯು ಶೀತೋಷ್ಣ ಸುಖ ದುಃಖೇಶು ಸಮಸಂಗಾ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿ ಇರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು, ನನಗೆ ಬಹುಪ್ರಿಯನಾದವನು. ರಾಜ ಅಂತಂದ್ರೆ ಭೋಗ ಜೀವನ ಮಾಡುವಂತವನು, ಅಂದ್ರೆ ಅವನಿಗೆ ಎಲ್ಲಾ ರೀತಿಯ ಭೋಗ ಜೀವನ ಮಾಡುವ ಅವಕಾಶಗಳು ಇರುತ್ತೆ. ಆದ್ರೂ ಕೂಡ ಇವನು ಅಂತಹ ಒಂದು ಭೋಗ ಜೀವನವನ್ನು ಮಾಡ್ದಿರ ಅವನು ಸದಾ ಭಕ್ತಿಯಲ್ಲಿ ತೊಡಗಿದ್ದ, ಮತ್ತೆ ಅವನ ಪ್ರಜೆಗಳನ್ನು ಅದೇ ಮಾರ್ಗದಲ್ಲಿ ಅವನು ಅವರಿಗೆ ಮಾರ್ಗದರ್ಶನವನ್ನ ಮಾಡಿ ಪ್ರೇರಣೆಯನ್ನ ಕೊಡ್ತಿದ್ದ. ಅಂತಹ ಒಂದು ಭಕ್ತನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಶತ್ರು ಮಿತ್ರರಲ್ಲಿ ಒಂದೇ ರೀತಿ ಇರ್ತಾರೆ. ಇಲ್ಲಿ ದುರ್ವಾಸ ಮುನಿಗಳು ಅವರ ಶತ್ರುವಾದ್ರೂ ಕೂಡ ಅವರವರನ್ನ ಶತ್ರು ಅಂತ ಭಾವಿಸೋದಿಲ್ಲ. ಮತ್ತೆ ಮಾನ ಅಪಮಾನ, ಅವ್ರಿಗೆ ಯಾರೇ ಏನೇ ಮಾಡಿದ್ರು ಕೂಡ ಅವರು ಅದನ್ನ ಸಮಚಿತ್ತದಿಂದ ತಗೊಳ್ತಾರೆ. ಮತ್ತೆ ಅವ್ರಿಗೆ ಕಲ್ಮಶ ಉಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತರು, ಅಂದ್ರೆ ಅವರೆಲ್ಲ ಇಂದ್ರಿಯಗಳನ್ನ ಸದಾ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸಿದ ಕಾರಣ ಅವರು ಯಾವುದೇ ಒಂದು ಕಲ್ಮಶವನ್ನು ಉಂಟು ಮಾಡುವಂತ ಸಹವಾಸಗಳಲ್ಲಿ ಇರ್ಲಿಲ್ಲ. ಮತ್ತೆ ಸದಾ ಮೌನಿ ಅಂತಂದ್ರೆ ಅವ್ರು ಮಾತಾಡೋದಿಲ್ಲ ಅಂತಲ್ಲ, ಅವ್ರು ತುಂಬಾ ಮಾತಾಡ್ತಾರೆ, ಆದ್ರೆ ಅವರು ಭಗವಂತನ ವಿಷಯವಾಗಿ ಮಾತ್ರ ಮಾತಾಡ್ತಾರೆ. ಉಳಿದ ವಿಷಯಗಳನ್ನ ಅಂದ್ರೆ ಲೌಕಿಕ ವಿಷಯಗಳು ಬಂದಾಗ ಅವರು ಆದಷ್ಟು ಮೌನಿಗಳಾಗಿ ಇರ್ತಾರೆ. ಮತ್ತೆ ವಾಸಸ್ಥಳದಲ್ಲಿ ಅವರಿಗೆ ಆಸಕ್ತಿ ಇಲ್ಲದವನು, ಅಂದ್ರೆ ಅವರಿಗೆ ಈ ಒಂದು ನಾನು ರಾಜ, ಇದು ರಾಜ್ಯ ನಂದು, ಮತ್ತೆ ಇದು ನಿರಂತರವಾಗಿ ನನ್ನ ಹತ್ರ ಇರುತ್ತೆ, ನಾನು ಇದನ್ನ ಕಾಪಾಡ್ಕೋಬೇಕು, ಆ ರೀತಿ ಎಲ್ಲ ಅವರು ಇರೋದಿಲ್ಲ. ಅಂದ್ರೆ ರಾಜನೇ ಆಗಿದ್ರು ಈ ರಾಜ್ಯ ಅನ್ನುವಂಥದ್ದು ಭಗವಂತ ಕೊಟ್ಟಿದ್ದು, ಇದು ಭಗವಂತನದು, ನನಗೆ ಒಂದಷ್ಟು ಕಾಲ ಅದನ್ನ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ, ಅದನ್ನ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವರು ರಾಜ್ಯವನ್ನ ಮಾಡ್ತಾರೆ. ಅಂತಹ ಸ್ಥಿರಮತಿಗಳು ಇಲ್ಲಿ ಭಗವಂತನಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ಈ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದಾರೆ, ಕೇಳಿಲ್ಲ. ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾವಾನ್ ಮತ್ಪರಮಾ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಸುಧಾಮನ ಕಥೆಯನ್ನು ಕೊಟ್ಟಿದ್ದಾರೆ. ಯಾರಾದ್ರೂ ಹೇಳ್ತೀರಾ ಸುಧಾಮನ ಕತೆ?
ಓಕೆ. ಸುಧಾಮ ಕೃಷ್ಣನ ಗುರುಕುಲದಲ್ಲಿದ್ದಾಗ ಅವನ ಒಂದು ಸ್ನೇಹಿತ ಆಗಿ ಇಬ್ರು ಇರ್ತಾರೆ. ಮತ್ತೆ ಅವರು ಎಷ್ಟು ಸ್ನೇಹಿತರಾಗಿರ್ತಾರೆ ಅಂತಂದ್ರೆ ತುಂಬಾ ಆಪ್ತ ಸ್ನೇಹಿತರಾಗಿರ್ತಾರೆ. ನಾವು ಈ ಒಂದು ಉದಾಹರಣೆನ ಇದಕ್ಕೂ ಮೊದಲು ನೋಡ್ತೀವಿ. ಅಂದ್ರೆ ಹೇಗೆ ದ್ರೋಣಾಚಾರ್ಯರು ಮತ್ತೆ ದೃಪದ ಸ್ನೇಹಿತರಾಗಿದ್ರು, ಅದೇ ರೀತಿಯಲ್ಲಿ ಕೃಷ್ಣ ಮತ್ತೆ ಸುಧಾಮ ಸ್ನೇಹಿತರು. ಆದ್ರೆ ತುಂಬಾ ವ್ಯತ್ಯಾಸ ಇದೆ ಅವ್ರಿಗೂ ಇವ್ರಿಗೂ ಅಂತ. ಅಂದ್ರೆ ಅಲ್ಲಿ ದ್ರೋಣಾಚಾರ್ಯರು ಸಹಾಯವನ್ನ ಕೇಳಿ ದೃಪದನ ಹತ್ರ ಹೋಗಿ ಅವಮಾನವನ್ನ ಅನುಭವಿಸ್ತಾರೆ. ಆದ್ರೆ ಇಲ್ಲಿ ಸುಧಾಮ ಆ ರೀತಿ ಇಲ್ಲ. ಸುಧಾಮನಿಗೆ ಭೌತಿಕವಾಗಿ ದಾರಿದ್ರ್ಯ ಅನ್ನುವಂಥದ್ದು ಇರುತ್ತೆ, ಆದ್ರೆ ಆಧ್ಯಾತ್ಮಿಕವಾಗಿ ತುಂಬಾ ಶ್ರೀಮಂತನಿರ್ತಾನೆ. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ತುಂಬಾ ಕಷ್ಟದಲ್ಲಿ ಇರ್ತಾನೆ. ಹೆಂಡತಿ ಹೇಳ್ತಾಳೆ, ಸ್ನೇಹಿತ ಅಂತ ಹೇಳ್ತೀಯ, ಒಮ್ಮೆ ಆದ್ರೂ ನೀನ್ ಹೋಗಿ ಸಹಾಯ ಕೇಳ್ಬೋದಲ್ಲ ಅಂತ. ಆದ್ರೆ ಅವ್ರಿಗೆ ಅಂತ ಒಂದು ಮನಸ್ಥಿತಿ ಇರೋದಿಲ್ಲ. ಆದ್ರೆ ಈಗ ಹೆಂಡತಿ ನೆನಪಿಸ್ಬಿಟ್ಟಿದ್ದಾಳೆ ಗೆಳೆಯನನ್ನ ನೋಡ್ಬೇಕಂತ ಅವ್ರಿಗೆ ತುಂಬಾ ಇಚ್ಛೆ ಆಗ್ತಾ ಇದೆ. ಸರಿ, ಗೆಳೆಯ ಅನ್ನೋ ಒಂದು ಬಾಂಧವ್ಯದಿಂದ ನಾನು ಹೋಗಿ ನೋಡ್ಬೋದಲ್ಲ ಅಂತ ಹೇಳಿ ಹೋಗ್ತಾರೆ. ಹೋಗಕ್ಕೆ ಮುಂಚೆ ಬರಿಗೈಯಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ದಿರ ಹೆಂಡತಿ ಅವಲಕ್ಕಿಯನ್ನ ಕೊಡ್ತಾಳೆ. ಅದನ್ನ ಕಟ್ಟಿ ಬಟ್ಟೆಯಲ್ಲಿ ಕಟ್ಟಿ ತಗೊಂಡು ಹೋಗ್ತಾರೆ. ಹೋಗುವಾಗ ಅಲ್ಲಿ ದ್ವಾರಪಾಲಕರು ಅವರನ್ನ ಒಳಗಡೆ ಬಿಡೋದಿಲ್ಲ. ಅವರ ಒಂದು ಪರಿಸ್ಥಿತಿ, ಅವರ ಒಂದು ಬಟ್ಟೆ, ಅವರ ಒಂದು ವೇಷಭೂಷಣ ನೋಡಿ ಅವರು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಆದ್ರೆ ಕೃಷ್ಣ ನೋಡಿದ ಕೂಡಲೇ ಓಡೋಗಿ ಯಾವ ರೀತಿ ಅವನ ಸ್ವಾಗತ ಮಾಡ್ತಾನೆ, ರಾಜೋಪಚಾರ ಮಾಡ್ತಾನೆ, ಅವನನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾನೆ, ಮತ್ತೆ ಎಲ್ಲಾ ರಾಣಿಯರು ಅವನ ಸೇವೆ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಸುಧಾಮನಿಗೆ ಆ ಒಂದು ಹಿಂದಿನ ಒಂದು ಪ್ರೀತಿ, ಅವನ ಒಂದು ಸ್ನೇಹದ ಒಂದು ನೆನಪುಗಳಾಗುತ್ತೆ. ಮತ್ತೆ ಅದ್ರ ಬಗ್ಗೆ ಅವರು ಹೆಚ್ಚು ಕಾಲ ಕಳೀತಾರೆ ಮಾತನಾಡ್ತಾ. ಆದ್ರೆ ಯಾವುದೇ ಸಂದರ್ಭದಲ್ಲೂ ಅವನು ನನಗೆ ಕಷ್ಟ ಇದೆ, ನೀನ್ ನನಗೆ ಏನಾನ ಸಹಾಯ ಮಾಡುವಂತ ಒಂದು ಮಾತು ಅವನು ಕೇಳೋದಿಲ್ಲ. ಅವನಿಗೆ ಒಂದು ಹಿಂಜರಿಕೆ ಇರುತ್ತೆ. ಅವನ ಹತ್ರ ಒಂದು ಅವಲಕ್ಕಿಯನ್ನ ತಂದಿದ್ದಾನೆ, ಅದನ್ನ ಕೊಡೋದಕ್ಕೂ ರಾಜ ಭೋಗ ಜೀವನ ಮಾಡ್ತಿರುವಂತವನು, ಅವನಿಗೆ ನಾನು ಒಂದು ಅವಲಕ್ಕಿಯನ್ನ ಕೊಡೋದಾ ಅಂತ ಹೇಳಿ ಹಿಂಜರಿತಾನೆ. ಆದ್ರೆ ಕೃಷ್ಣನಿಗೆ ಗೊತ್ತಾಗುತ್ತೆ ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ. ಅವನು ಸ್ವತಃ ಒಂದು ಅವನು ತಂದಿದ್ದಂತ ಬುತ್ತಿನ ತಗೊಂಡು ಅವಲಕ್ಕಿನ ಸ್ವೀಕಾರ ಮಾಡ್ತಾನೆ. ಇಲ್ಲಿ ಅವಲಕ್ಕಿ ಅವನು ಸ್ವೀಕಾರ ಮಾಡ್ತಾ ಇದ್ದಾಗೆ ಅವನ ಸಂಪತ್ತು ಅಲ್ಲಿ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಮತ್ತೆ ಲಕ್ಷ್ಮಿ ತಡಿತಾರೆ, ಅಂದ್ರೆ ಸಾಕು ಭಗವಂತ, ನಿನ್ನ ಎಲ್ಲ ಕೊಟ್ಬಿಡ್ತೀಯ ನೀನು ನಿನ್ನ ಪ್ರೀತಿಯಿಂದ ಅಂತ. ಆಮೇಲೆ ಏನಾಗುತ್ತೆ, ಕೊನೆಗೂ ಸುಧಾಮ ಒಂದು ಮಾತು ಕೊನೆಗೂ ಹೇಳೋದಿಲ್ಲ, ನನಗೆ ಸಹಾಯ ಮಾಡು, ನನಗೆ ಕಷ್ಟ ಇದೆ ಅಂತ ಅವನು ಒಂದೂ ಹೇಳೋದಿಲ್ಲ. ಮತ್ತೆ ಅವನು ಆ ಸ್ನೇಹಿತನನ್ನ ಖುಷಿಯಾಗಿ ನೋಡ್ದ, ಮಾತಾಡಿಸ್ದ, ಆಯ್ತು, ಹೋದ. ಮತ್ತೆ ವಾಪಸ್ ಹೋದಾಗ ನೋಡಿದ್ರೆ ಅಲ್ಲಿ ಅವನು ಮನೆ ಇದ್ದಂತಹ ಜಾಗದಲ್ಲಿ ಅರಮನೆ ಆಗಿದೆ. ಮತ್ತೆ ಅವನ ಹೆಂಡತಿ ಮಕ್ಕಳೆಲ್ಲ ತುಂಬಾ ಶ್ರೀಮಂತರ ಹಾಗೆ ಉಡುಗೆ ತೊಡುಗೆಗಳನ್ನ ತೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನಿಗೆ ಗೊತ್ತಾಗುತ್ತೆ ಕೃಷ್ಣ ಮಾಡಿರೋ ಕೆಲಸ ಇದೆಲ್ಲ ಅಂತ. ಅಂದ್ರೆ ಅಂತಹ ಭಕ್ತರು ಭಗವಂತನಿಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಅಂದ್ರೆ ಅವನಿಗೆ ಕೃಷ್ಣನೇ ಬೇಕಾಗಿತ್ತೆ ಹೊರತು ಕೃಷ್ಣನಿಂದ ಯಾವ್ದೋ ಒಂದು ಸಂಪತ್ತು, ಹಣನೋ, ಸಹಾಯನೋ ಬೇಕಾಗಿರ್ಲಿಲ್ಲ. ಅಂದ್ರೆ ಇದನ್ನ ಒಂದು ಅನನ್ಯ ಭಕ್ತಿ ಅನ್ನುವಂಥದ್ದು. ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಕೃಷ್ಣನಿಂದ ನನಗೆ ಇದು ಬೇಕು ಅದು ಬೇಕು ಅನ್ನಲ್ಲ, ಕೃಷ್ಣ ನನ್ಗೆ ನೀನು ಬೇಕು ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಭಕ್ತರು ನನಗೆ ಪ್ರಿಯರಾದವರು ಅಂತ. ಇಲ್ಲಿರುವ ವ್ಯಕ್ತಿಯನ್ನ ತೋರಿಸಿ, ಇದು ಮೊದಲೇ ಹಾಕ್ಬೇಕಾಗಿತ್ತು ಸ್ಲೈಡ್. ಅವರ ಗುಣಗಳು, ಆ ಕಥೆನ ಕೇಳಿದ್ವಿ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಇಲ್ಲಿ ನಾವು ಏನೆಲ್ಲ ನೋಡಿದ್ವಿ ಇವತ್ತಿನ ಅಧ್ಯಾಯದಲ್ಲಿ ಅಂದ್ರೆ, ಮೊದಲ ಅರ್ಜುನನ ಪ್ರಶ್ನೆ, ಸಾಕಾರವಾದಿ ಅಥವಾ ನಿರಾಕಾರವಾದಿ, ಯಾರು ಪರಿಪೂರ್ಣ ಅಂತ ಭಗವಂತ ಹೇಳ್ತಾನೆ. ಸಾಕಾರವಾದಿಗಳು ಅಂದ್ರೆ ಯಾರು ಭಗವಂತನ ಒಂದು ವ್ಯಕ್ತಿ ರೂಪ ಅರ್ಚಾ ವಿಗ್ರಹದ ಮೂಲಕ ಆರಾಧನೆ ಮಾಡುವಂತವ್ರು, ಅವರು ನಿರಾಕಾರವಾದಿಗಳಿಗಿಂತ ಉತ್ತಮ. ಮತ್ತೆ ಕೃಷ್ಣ ಭಕ್ತಿಯ ಶ್ರೇಷ್ಠತೆಯನ್ನ ತಿಳಿಸ್ಕೊಟ್ಟ. ಅಂದ್ರೆ ಯಾರು ಭಕ್ತರು ಭಗವಂತನನ್ನ ಪ್ರೀತಿಸ್ತಾರೆ ಅಂತವರನ್ನ ಭಗವಂತ ಸ್ವಯಂ ಅವನೇ ಬಂದು ಅವರನ್ನ ಕಾಪಾಡ್ತಾನೆ ಅಂತ. ಮತ್ತೆ ಭಕ್ತಿಯ ಹಂತಗಳನ್ನ ನೋಡಿದ್ವಿ. ಅನನ್ಯ ಭಕ್ತಿ, ಪ್ರೀತಿ, ಶುದ್ಧ ಪ್ರೀತಿ ಮಾಡುವಂತವ್ರು, ಅವ್ರಿಗಿಂತ ಕೆಳಮಟ್ಟಕ್ಕೆ ಬರುವಂತವ್ರು, ಆ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತವ್ರು, ಅದ್ರಲ್ಲಿ ಆ ಮಾರ್ಗದಲ್ಲಿ ಸಾಧನ ಭಕ್ತಿ ಮಾಡುವಂತವ್ರು. ಅದು ಆಗ್ಲಿಲ್ಲ ಅಂತಂದ್ರೆ ಅವನಿಗಾಗಿ ಸೇವೆ ಮಾಡುವಂತವ್ರು, ನಿಷ್ಕಾಮ ಕರ್ಮ ಯೋಗ ಮಾಡುವಂತವ್ರು. ಅದಕ್ಕಿಂತ ಕೆಳಮಟ್ಟದಲ್ಲಿ ಬರುವಂತವ್ರು ಕರ್ಮಫಲ ತ್ಯಾಗ ಮಾಡುವಂತವ್ರು. ಅದು ಆಗ್ಲಿಲ್ಲ ಅಂತಂದ್ರೆ ಜ್ಞಾನವನ್ನಾದ್ರೂ ಬೆಳೆಸ್ಕೊಳ್ಳಿ. ಅದು ಜ್ಞಾನಕ್ಕಿಂತ ಧ್ಯಾನ ಮಾಡುವಂಥದ್ದು ಉತ್ತಮ. ಆದ್ರೆ ಆ ಧ್ಯಾನ ಎರಡಕ್ಕಿಂತ ಉತ್ತಮವಾದದ್ದು
ಕರ್ಮಫಲ ತ್ಯಾಗ ಅಂತೇಳಿ ಹೇಳ್ತಾನೆ. ಈ ರೀತಿ ಹಂತ ಹಂತವಾಗಿ ಭಗವಂತ ಅನೇಕ ಮಾರ್ಗಗಳನ್ನ ತೋರಿಸ್ತಾನೆ ಅವನ ಹತ್ರ ನಮ್ಮನ್ನ ಕರೆಸ್ಕೊಳ್ಳೋದಕ್ಕೆ. ಮತ್ತೆ ಅವನ ಒಂದು ಭಕ್ತರ ವಿಷಯಗಳನ್ನ ನೋಡಿದ್ವಿ, ಅನೇಕ ಭಕ್ತರ ಕಥೆಗಳನ್ನ ಕೇಳಿದ್ವಿ, ಅವರ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಆ ಗುಣಗಳು ಭಗವಂತನಿಗೆ ಎಷ್ಟು ಪ್ರಿಯ ಅಂತ ಹೇಳ್ತಾ ಇದ್ದಾನೆ ಅಂತದನ್ನ ನಾವು ನೋಡಿದ್ವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಇಲ್ಲ ಅಂತಂದ್ರೆ ನಾವು ಕ್ವಿಜ್ಗೆ ಹೋಗೋಣ. ಮಾತಾಜಿ, ನಂದು ಒಂದ್ ಪ್ರಶ್ನೆ. ನೀವು ಅವಾಗ್ಲೇ ಹೇಳ್ತಾ ಇರ್ಬೇಕಂದಾಗ ಹೇಳಿದ್ರಿ, ಅಂದ್ರೆ ನೀವು ಏನ್ ಕರ್ಮ ಮಾಡ್ತಿದ್ಯಾ ಅದು ಅಂದ್ರೆ ನನ್ನ ಕೆಲ್ಸವನ್ನ ಮಾಡ್ತಾ ಕರ್ಮ ಮಾಡ್ತಾ ಇದ್ರೆ ಅಲ್ಲಿಗೆ ನೀನು ಅಂದ್ರೆ ಭಕ್ತಿ ಸೇವೆ ಇಲ್ಲಿ ತೊಡಗದೆ ಇದ್ರುನು ಸಹ ಆ ಕರ್ಮ ನನ್ನನ್ನ ನೆನ್ಸ್ಕೊಂಡು ಅಥವಾ ಏನ್ ಕೆಲ್ಸ ಮಾಡ್ತಿದ್ಯಾ ಅದನ್ ಮಾಡಿದಾಗ ನಾನು ಅದ್ರಲ್ಲಿ ಇರ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ರಿ. ಹಾಗಾದ್ರೆ ಮಾತಾಜಿ, ಇವಾಗ ದೇವ್ರದ್ದು ಕೆಲ್ಸಗಳನ್ನೇ ಮಾಡಕ್ಕಾಗಲ್ಲ. ಈಗ ರೈತ ಅವನು ಏನು ಉಳ್ಮೆ ಮಾಡ್ಲೇಬೇಕು, ಬೆಳಿಲೇಬೇಕು. ಅವನ್ ಬೆಳಗ್ಗೆ ಎದ್ದು ದೇವ್ರ ಧ್ಯಾನ ಮಾಡಕ್ಕಾಗಲ್ಲ, ಮತ್ತೆ ಭಕ್ತಿ ಸೇವೆನೂ ಸಹ ಮಾಡೋದಿಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದು ನೀವ್ ಹೇಳ್ದಂಗೆ 4 ಗಂಟೆ 4:15 ಎದ್ದು ಅವನ್ ಸ್ನಾನನೂ ಸಹ ಮಾಡೋದಿಲ್ಲ. ಅವನೇನು ನಿತ್ಯ ಕರ್ಮಗಳನ್ನ ಮುಗಿಸಿ ಅವನ್ ಪಾಡಿಗೆ ಅವನು ಹೊಲ್ದತ್ರ ಕೆಲ್ಸಕ್ಕೆ ಹೊರಟೋಗ್ತಾನೆ. ಅದೇ ರೀತಿಯಾಗಿ ಇವತ್ತು ಬೇರೆ ಬೇರೆ ಕೆಲ್ಸಗಳನ್ನೆಲ್ಲ ಸಹ ಮಾಡೋರು ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಹಾಗಾದ್ರೆ ಅವ್ರದೇ ಆದಂತ ಸೇವೆಯಲ್ಲಿ ತೊಡಗಿರ್ತಾರೆ. ಅವ್ರಿಗೆ ಭಕ್ತಿ ಸೇವೆಯಲ್ಲಿ ಭಗವಂತ ಪ್ರಸನ್ನ ಆಗಲ್ವಾ? ಅಂದ್ರೆ ಮತ್ತಾಜಿ ಏನಂತ ಹೇಳಿದ್ರು ಅಂದ್ರೆ, ನಿಮ್ಗೆ ಭಗವಂತನ ಸೇವೆ ಮಾಡೋದಕ್ಕೆ ಅಥವಾ ಅವನ ಒಂದು ಸಾಧನ ಭಕ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವನೇನ್ ಹೇಳ್ತಾನೆ, ನಿನ್ ಕೆಲ್ಸನೇ ಮಾಡ್ತಾ ಇದೀಯ, ನಿನ್ ಕೆಲ್ಸ ಅಷ್ಟೇ ಮಾಡಕ್ ನಿನ್ ಕೈಯಲ್ಲಿ ಆಗ್ತಾ ಇದೆ ಅಂತಂದ್ರೆ ನೀನೇನ್ ಕೆಲ್ಸ ಮಾಡ್ತಾ ಇದೀಯ, ಅದ್ರಲ್ಲಿ ನಿನ್ಗೆ ಏನು ಸಿಗ್ತಾ ಇದೆ ಲಾಭ, ಅದರಲ್ಲಿ ಒಂದು ಭಾಗವನ್ನ ನನಗೋಸ್ಕರ ಕಾಣಿಕೆಯಾಗಿ ಕೊಡು. ಅಂದ್ರೆ ಭಗವಂತನಿಗಾಗಿ ನೀನ್ ಕಷ್ಟಪಟ್ಟಿದ್ದನ್ನ, ಇವಾಗ ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಲ್ಲ, ಅದನ್ನ ನಾವು ಯಾರಿಗೋಸ್ಕರ ಕೊಡ್ತೀವಿ? ಮನೆಯವ್ರಿಗೋಸ್ಕರ ಕೊಡ್ತೀವಲ್ವಾ? ಕೊಡ್ತೀವಿ. ಯಾಕೆ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ. ನಮ್ಗೆ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದ ಕೊಡ್ತೀವಿ. ಈಗ ನಾವು ಭಗವಂತನಿಗೋಸ್ಕರ ಕೊಡ್ತೀವಿ ಅಂದ್ರೆ ನಾವು ಅವನ ಮೇಲೆ ಪ್ರೀತಿ ಬೆಳೆಸ್ಕೊಳ್ತೀವಿ, ಹೌದಾ ಅಲ್ವಾ? ಹಾ ಮಾತಾಜಿ. ಆ ರೀತಿ ಅವನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ರೈತ ಇರ್ಬೋದು ನಾವು ಅಥವಾ ನಾವೇ ಇರ್ಬೋದು, ನಾವು ಯಾವ ತರದ ಕೆಲಸ ಮಾಡಿದ್ರು ಅದ್ರ ಪ್ರತಿಯೊಂದ್ರಲ್ಲೂ ಭಕ್ತಿ ಇದ್ದೇ ಇರುತ್ತೆ ಮಾತಾಜಿ. ಅದ್ರಲ್ಲಿ ಒಂದು ಭಾಗನ ಕೊಡುವ ರೀತಿಯಲ್ಲಿ ನೀನು ನನ್ನ ಮೇಲೆ ಆಸಕ್ತಿನ ಬೆಳೆಸ್ಕೊ ಅಂತ ಹೇಳ್ತಾನೆ. ಅಂದ್ರೆ ಆ ರೀತಿ ಆಸಕ್ತಿನ ಬೆಳೆಸ್ಕೊಳ್ಬೇಕು ಅಂತಂದ್ರೆ ಈಗ ನಾವು ನೋಡ್ತೀವಿ ಅನೇಕ ಜನ, ನಾನು ಹಳ್ಳಿ ಕಡೆಯಲ್ಲಿ ತುಂಬಾ ನೋಡಿರುವಂತದ್ದು, ಅಂದ್ರೆ ಕೃಷ್ಣನಿಗಾಗಿ ಅಂತ ಅನ್ನೋದಕ್ಕಿಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು ಮೊದ್ಲು ನಮಸ್ಕಾರ ಮಾಡಿನೇ ಹೊಲಕ್ ಕೆಲಸ ಮಾಡ್ತಾರೆ. ರಾಶಿ ಪೂಜೆ ಮಾಡೋರು ಮೊದ್ಲು ಭಗವಂತಂಗ್ ನಮಸ್ಕಾರ ಮಾಡಿನೇ ಕೆಲಸ ಮಾಡ್ತಾರೆ. ಮತ್ತೆ ಪ್ರತಿಯೊಂದ್ರಲ್ಲೂ ಭಗವಂತ ಇದ್ದಾನೆ. ಅಂದ್ರೆ ಮತ್ತೆ ಇಲ್ಲೊಂದು ಏನೊಂದು ವಿಶೇಷ ನಾನು ನೋಡ್ತೀನಿ ಅಂದ್ರೆ, ಈ ಧರ್ಮಸ್ಥಳಕ್ಕೆ ಹೋಗುವಂತವ್ರು ಅಥವಾ ಬೇರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗುವಂತವ್ರು ಗಾಡಿ ತಗೊಂಡ್ ನಿಲ್ಸಿದ್ರೆ, ಈ ಬಡವರು ಅಂತ ಹೇಳ್ತೀವಿ ನಾವು ಅವ್ರನ್ನ, ತುಂಬಾ ಹಳ್ಳಿ ಜನ ಅಂತ ಹೇಳ್ತೀವಿ, ಅವ್ರ ಮನೆಯಲ್ಲಿ ಇರುವಂತ ತರಕಾರಿ ಕೂಡ ಬಿಡೋದಿಲ್ಲ, ಏನಾದ್ರೂ ತಗೊಂಡ್ ದಾನ ಕೊಡ್ತಾರೆ. ಅಂದ್ರೆ ತಂದೆ ಯಾಕೆ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಪ್ರೀತಿಯಿಂದ ಕೊಡ್ತಾರೆ, ನಾವು ಭಗವಂತನಿಗೆ ಯಾವುದೇ ಕಾಣಿಕೆ ಅಂತ ದೇವಸ್ಥಾನಕ್ ಕೊಡ್ತಾರೆ. ಹೋದ್ರುನು ನಮ್ ಕಡೆ ಎಲ್ಲ ಉಲ್ಪಿ ಅಂತ ಹೇಳ್ತಾರೆ ಮಾತಾಜಿ. ಪ್ರತಿಯೊಂದು ತರಕಾರಿ ಮತ್ತೆ ಧಾನ್ಯ ಎಲ್ಲವನ್ನು ಹಾ. ಭಗವಂತನಿಗೆ ಮೊದಲು ಅರ್ಪಿಸ್ತೀವಿ ಮಾತಾಜಿ. ಆ ರೀತಿ ರೈತರು ಎಲ್ಲರೂ ಅರ್ಪಿಸ್ತಾರೆ. ಹಾ ಮಾತಾಜಿ, ರೈತರು ತುಂಬಾ ಅದನ್ನ ನೋಡ್ತೇವೆ. ಈ ಯಾರು ಹಣ ಮಾಡೋದಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತಾರೆ ಅಂತವ್ರ ಹತ್ರ ಆ ದಾನರು ಗುಣ ಇರೋದಕ್ಕಿಂತ ಈ ರೈತರ ಹತ್ರ ನಾನು ಅದನ್ನ ತುಂಬಾ ನೋಡ್ತೀನಿ ಮಾತಾಜಿ. ಅಂತವ್ರು ರೈತರ ಹತ್ರನೇ ಹೆಚ್ಚಿಗೆ ಭಕ್ತಿ ಇರೋದು ಮಾತಾಜಿ. ಹೆಚ್ಚು ಇದೆ. ಅಂದ್ರೆ ಅದನ್ನೇ ಹೇಳ್ತಾರೆ ಪ್ರಭುಪಾದ್ರು, ಈ ಒಂದು ಲೌಕಿಕ ಜ್ಞಾನ ಅನ್ನುವಂಥದ್ದು ನಮ್ಮನ್ನ ದೂರ ಮಾಡ್ತಾ ಇದೆ. ಯಾರು ಬಡವರು ಇರ್ತಾರೆ, ನಮ್ ಕೆಲ್ಸ ಬಿಟ್ಟು ಬರೀ ಜಪವನ್ನೇ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅಂತಿಲ್ಲ ಮಾತಾಜಿ. ನಾವು ಯಾವ ಕೆಲಸ ಮಾಡ್ತೀವಿ ಅದ್ರಲ್ಲೇ ನಾವು ಭಕ್ತಿ ತೋರಿಸ್ಬೇಕು. ಅದು ಕ್ರಮೇಣ ನಮ್ಮನ್ನ ಆ ಒಂದು ಸ್ಥಿತಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಇರೋ, ನನ್ನ ಕಡೆಗೆ ನೀನು ಆಸಕ್ತಿನ ಬೆಳೆಸ್ಕೊ, ಕೊನೆಗೆ ಅದು ನನ್ನಲ್ಲಿ ಆ ಪ್ರೀತಿಯನ್ನ ಹೆಚ್ಚಿಸುತ್ತೆ, ಮತ್ತೆ ನೀನ್ ನನ್ನ ಹತ್ರಕ್ಕೆ ಬರ್ತೀಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಮಾತಾಜಿ. ಅಂದ್ರೆ ಪ್ರಯತ್ನ ಪಡಿ, ಅವನ್ ಕಡೆಗೆ ಹೋಗೋ ಪ್ರಯತ್ನ ಪಡಿ, ಸ್ವಲ್ಪನಾದ್ರೂ ಮಾಡಿ. ಕೊನೆಗೆ ಅವನ್ಗೋಸ್ಕರ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ನಿನ್ಗೋಸ್ಕರನಾದ್ರೂ ಮಾಡು. ಏನ್ ನಿನ್ಗೋಸ್ಕರ ಮಾಡು ಅಂತಂದ್ರೆ, ನೀನು ಯಾವ್ದು ನಿನ್ಗೆ ಒಳ್ಳೇದು ಅನ್ಸುತ್ತೆ ಸಮಾಜದಲ್ಲಿ, ಯಾವ ಒಂದು ತ್ಯಾಗ ಮಾಡೋದ್ರಿಂದ, ಯಾವ ದಾನ ಮಾಡೋದ್ರಿಂದ ನಿನ್ಗೆ ಒಳ್ಳೇದು ಅನ್ಸುತ್ತೆ, ಅದನ್ನ ಮಾಡೋದಕ್ಕೆ ನಿನ್ ಪರಿವಾರದವ್ರು ಬಿಡ್ತಾ ಇದಾರೆ, ಅದನ್ನಾದ್ರೂ ಮಾಡು. ಆ ರೀತಿ ಮಾಡೋದ್ರಿಂದ ನಿನಗೆ ಕೊನೆ ಪಕ್ಷ ಪುಣ್ಯನಾದ್ರೂ ಸಿಗುತ್ತೆ. ಆ ಪುಣ್ಯನಾದ್ರೂ ನಿನ್ನನ್ನ ನನ್ನ ಹತ್ರ ಕರ್ಕೊಂಡ್ ಬರುತ್ತೆ ಅಂತ ಹೇಳ್ತಾನೆ. ಪ್ರತಿಯೊಂದ್ರಲ್ಲೂ ಇದ್ದಾನೆ ಭಗವಂತ. ನಾವು ಹಾಗಾಗಿ
ಅದೇ ರೀತಿ ಮಾಡ್ಬೇಕು, ಸೇವೆ ಇದೇ ರೀತಿ ಭಕ್ತಿ ಸೇವೆ ಮಾಡ್ಬೇಕಂತ ಇಲ್ಲ ಮಾತಾಜಿ. ನಮ್ಗೆ ಯಾವ್ದ್ ಕೆಲಸ ಮಾಡ್ತಿದ್ವಿ ಅದ್ರಲ್ಲೇ ನಾವು ಭಗವಂತನ ನೋಡ್ಬೇಕು. ಹಾ ಮಾತಾಜಿ, ಅದು ಕ್ರಮೇಣ ನಮ್ಮಲ್ಲಿ ಆ ಒಂದು ಶುದ್ಧ ಭಕ್ತಿಯನ್ನ ಬರಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮಾತಾಜಿ, ಹಾ ಮಾತಾಜಿ. ಈಗ ಹೇಳಿದ್ರಲ್ಲ ಕೃಷ್ಣ ಭಟ್ರು ಅಂತ ಹೇಳ್ಬಿಟ್ಟು, ಆ ಅಂದ್ರೆ ನನ್ಗೆ ಹೆಸರು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದು. ಅವರು ಅಂದ್ರೆ ಬೇರೆ ಒಂದು ದಾರಿನ ತುಳ್ದಿರ್ತಾರೆ. ಮತ್ತೆ ಅವರು ತಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡು ಮತ್ತೆ ಅವರು ದೇವರ ಒಂದು ಕೃಪೆಗೆ ಪಾತ್ರರಾಗೋದಿಕ್ಕೆ ಹೊರಟ್ರು. ಅದೇ ರೀತಿಯಾಗಿ ನಮ್ಮ ಸಾಮಾನ್ಯ ಜನರು ಸಹ ಯಾವ್ದೇ ರೀತಿಯಾದಂತಹ ತಪ್ಪು ಕೆಲ್ಸಗಳನ್ನ ಮಾಡಿದ್ರುನು ಮುಂದೆ ಅವ್ರು ತಿದ್ಕೊಂಡು ಏನಾದ್ರು ಮನ ಪರಿವರ್ತನೆ ಮಾಡ್ಕೊಂಡಾಗ ಅವ್ರು ಏನು ಇದುವರೆಗೂ ಏನ್ ಕೆಟ್ಟ ಕೆಲ್ಸ ಮಾಡ್ಕೊಂಡ್ ಬಂದಿರ್ತಾರಲ್ಲ ಅದು ಕೌಂಟ್ ಆಗಲ್ವಾ? ಅಂದ್ರೆ ಹೇಳ್ತಾನೆ ಮಾತಾಜಿ, ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಅದು ಶ್ಲೋಕ ಬರುತ್ತೆ 9ನೇ ಅಧ್ಯಾಯದಲ್ಲಿ ಬಂದಿತ್ತು ಅನ್ಕೋತೀನಿ. ಆದ್ರೆ ಏನ್ ಹೇಳ್ತಾನೆ ಅಂದ್ರೆ, ಎಂತಹ ದುರಾಚಾರಿನೇ ಆಗಿದ್ರು ಕೂಡ ಅವ್ನ್ ನನ್ನ ಭಕ್ತಿ ಮಾರ್ಗದನ್ನ ತುಳಿದಿದ್ದಾನೆ ಅಂದ್ರೆ, ನಾವು ನೋಡ್ತೀವಿ ಆ ಜಗಾಯಿ ಮದಾಯಿ ಕತೆ, ಅವರಷ್ಟು ದುಷ್ಕರ್ಮಿಗಳು ಇನ್ಯಾರು ಇರೋದಿಲ್ಲ ಆ ಒಂದು ಸಮಯದಲ್ಲಿ. ಅಂದ್ರೆ ಅಷ್ಟು ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಯಾವಾಗ ಭಕ್ತಿ ಮಾರ್ಗಕ್ಕೆ ಬಂದು ಭಗವಂತರಿಗೆ ಶರಣ ಆಗ್ತಾರೆ, ಅವರನ್ನ ನೀವು ಸಾಧು ಅಂತಲೇ ಭಾವಿಸಿ ಅಂತ ಹೇಳ್ತಾನೆ. ಅಂದ್ರೆ ಅವರ ಒಂದು ನಾನೊಂದು ಹೇಳ್ತೀನಿ ಮಾತಾಜಿ, ಇವತ್ತು ನಾವು ಭಕ್ತಿ ಸೇವೆಯಲ್ಲಿ, ಕೃಷ್ಣನ್ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕಂದ್ರೆ ನಾವು ಇವತ್ತು ಮಾಂಸಾಹಾರಿ ತಿಂತಾ ಇದೀವಿ ಅಂದ್ರೆ ನಾವು ಅದನ್ನ ಬಿಟ್ಟು ನಾಳೆಯಿಂದ ಭಕ್ತಿ ಸೇವೆ ಮಾಡಿದ್ರು ಅದು ಪುಣ್ಯ ಗಳಿಸ್ತಾ ಹಾಗೆ ಮಾತಾಜಿ, ಅಲ್ವಾ? ಅಂದ್ರೆ ಹೇಳ್ತಾರೆ ಮಾತಾಜಿ, ನಮ್ಮ ದೇಹದಲ್ಲಿ ಅಣುಗಳು ಅಂತ ಏನ್ ಹೇಳುತ್ತೆ, ಸೆಲ್ಸ್ ಇದೆ ಅಲ್ಲ, ಅದು 7 ವರ್ಷದಲ್ಲಿ ಎಲ್ಲ ಬದಲಾಗುತ್ತೆ ಅಂತೆ. ಅಂದ್ರೆ ಪ್ರತಿಯೊಂದು ಸೆಲ್ ಕೂಡ 7 ವರ್ಷಕ್ಕೆ ಬದಲಾಗ್ಬಿಡುತ್ತೆ ಅಂತೆ. ನೀವು ಕ್ರಮೇಣ 7 ವರ್ಷ ಯಾವ್ದಾದ್ರು ಒಂದು ವ್ರತವನ್ನ ಹಿಡಿದು, ಅಂದ್ರೆ ಈ ಮಾಂಸಭಕ್ಷಣೆ ಮಾಡೋದಿಲ್ಲ ಅಂತ ಹೇಳಿ ನೀವು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆ ಒಂದು ಕಣಗಳು ಇಲ್ಲ ಅಂತ ಆಯ್ತು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಭಗವಂತನಲ್ಲಿ ಯಾವಾಗ ಶರಣ ಆಗ್ತೀವಿ, ಅವನ ನಾಮಸ್ಮರಣೆ ಮಾಡ್ತೀವಿ, ಅವನಿಗೋಸ್ಕರ ಅದನ್ನೆಲ್ಲ ಬಿಡ್ತೀವಿ, ಕೂಡಲೇ ಆ ಒಂದು ಪಾಪಗಳಿಂದ ಕೂಡ ಭಗವಂತ ನಮ್ಮನ್ನ ಮೇಲೆ ಕೆತ್ತಾನೆ. ಅದಕ್ಕಾಗಿ ಹೇಳ್ತಾರೆ, ನೀವು ಪ್ರತಿದಿನ 16 ಸುತ್ತು ಮಾಡಿ, ಹಿಂದೆ ನಾವು ಪೂರ್ವದಲ್ಲಿ ಏನೆಲ್ಲ ಕರ್ಮ ಮಾಡಿದೀವಿ ಅದನ್ನೆಲ್ಲ ಕಳ್ಕೋಬೇಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋ ಮೂಲಕ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ನಾವ್ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಜಪ ಮಾಡ್ಬೇಕಂತ ಅನ್ಸುತ್ತೆ ಮಾತಾಜಿ. ಹೆಚ್ಚು ಹೆಚ್ಚು ಮಾಡ್ಬೇಕನ್ಸುತ್ತೆ ಮತ್ತೆ, ಹೆಚ್ಚು ಮಾಡ್ಬೇಕನ್ಸುತ್ತೆ ಮತ್ತೆ. ಹಾಗಾದ್ರೆ ಕ್ವಿಸ್ ಕೇಳ್ಬಿಡೋಣ, ಎಲ್ಲರೂ ಹೋಗ್ತಾ ಇದಾರೆ, ತಟ್ಟೀರಾಗೋದ್ರು. ಮಾತಾಜಿ ಇನ್ನೊಂದೇ ಒಂದ್ ಪ್ರಶ್ನೆ, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರಿ. ಈರುಳ್ಳಿ ಬೆಳ್ಳುಳ್ಳಿ ಅದು ಸಸ್ಯಾಹಾರನೇ, ಆದ್ರೆ ಅದ್ರಿಂದ ಸ್ವಲ್ಪ ಎನರ್ಜೈಸ್ ಜಾಸ್ತಿ ಆಗೋದ್ರಿಂದ ನಾವು ಅಂದ್ರೆ ಕೋಪ ಅಥವಾ ಈ ತರ ದುಃಖ ಈ ತರದ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ ಅನ್ನೋ ಒಂದು ರೀಸನ್ಗೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಹೇಳ್ತೀವಿ. ಅಂದ್ರೆ ಈಗ ಆಲ್ರೆಡಿ ನಾವು ತಿಂತಾ ಇರೋರು ಸಡನ್ ಆಗಿ ಬಿಡಕ್ ಆಗಲ್ಲ, ಮತ್ತೆ ಅದನ್ನ ಬಳಸಿ ರೂಢಿ ಆಗಿರೋದ್ರಿಂದ ಇದ್ ಮಾಡಕ್ ಆಗಲ್ಲ. ನೀವ್ ಹೇಳ್ದಂಗೆ ಫಸ್ಟ್ ಮಗು ಅಳುತ್ತೆ, ಆಮೇಲೆ ತದನಂತರ ಅದು ಸರಿ ಹೋಗುತ್ತೆ ನಂಗೆ. ಹಾಗೆ ನಾವುನು ಅದನ್ನ ಬಿಟ್ರೆ ಮಾತ್ರನ ಅಂದ್ರೆ ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗೋದು ಅಥವಾ ಇಲ್ವಾ? ಅದು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟು ಕೆಟ್ಟದ್ದ ಅಂತ. ಅದು ರಾಕ್ಷಸಿ ಸ್ವಭಾವ ಅಲ್ವಾ ಮಾತಾಜಿ ಅದು? ಹಾ ಮಾತಾಜಿ, ರಜೋಗುಣ ತಮೋಗುಣ ಬೆಳೆಸುತ್ತೆ ಅಂತ. ರಜೋಗುಣ ತಮೋಗುಣ ಏನ್ ಮಾಡುತ್ತೆ, ಆ ಸತ್ವಗುಣಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಸತ್ವಗುಣಕ್ಕೆ ಬಂದಿಲ್ಲ ಅಂತಂದ್ರೆ ನಾವು ಇನ್ನ ಶುದ್ಧ ಸತ್ವಕ್ಕೆ ಹೋಗೋದು ಅದು ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಆದ ಕಾರಣ ಆ ಒಂದು ರಜೋಗುಣ ತಮೋಗುಣವನ್ನ ಪ್ರೇರಣೆ ಮಾಡುವಂತ ಆಹಾರಗಳನ್ನ ನಾವು ಬಿಡ್ತೀವಿ. ಅದನ್ನ ಬಿಡುವಾಗ ಭಗವಂತನ ಮೇಲೆ ಪ್ರೀತಿಯಿಂದ ಬಿಡ್ತೀವಿ. ಅದು ಫಸ್ಟ್ ಅನ್ಸುತ್ತೆ ಮಾತಾಜಿ, ನಾವು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮ್ಗೆ ಅದ್ ತಿಂದು. ಇಲ್ಲ ಅಂತಂದ್ರೆ ನಮ್ಮ ಅಡಿಗೆ ಚೆನ್ನಾಗೇ ಇರೋದಿಲ್ಲ ಅಂತೆಲ್ಲ ಒಂದು ನಮಗೆ ಭ್ರಮೆ ಇರುತ್ತೆ. ಆ ಭ್ರಮೆ ತುಂಬಾನೇ ಇರುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ ಯಾವಾಗಾದ್ರೂ. ನಾವು ಪ್ರಯತ್ನ ಮಾಡಿದೀವಿ ಮಾತಾಜಿ. ರತ್ನ ಮಾತಾಜಿಗೆ ಹೇಳ್ತಾ ಇದೀನಿ. ಇಲ್ಲ ಮಾತಾಜಿ, ಕೆಲವು 48 ಡೇಸ್ ಅದನ್ನ ತಿನ್ಬಾರ್ದು ಅಂತ ಹೇಳಿ ಒಂದು ಸೇವೆ ಮಾಡಿದಾಗ ಹೇಳಿದ್ರು. ಹಾಗಾಗಿ ಆಗ ಫುಲ್ ಕಂಟ್ರೋಲ್ ಮಾಡಿದ್ವಿ ನಾವು. ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಸಾಂಬಾರ್ ಮಾಡೋದು, ಪ್ರತಿಯೊಂದನು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೇನೆ ಮಾಡಿದೀವಿ. ಆಗ ಮನೇಲಿ ಸ್ವಲ್ಪ ಬೈಸ್ಕೊಂಡಿದ್ದು ಉಂಟು. ಆಗ ಅವ್ರು ಬೈದ್ರು ಪರವಾಗಿಲ್ಲ ಅಂತ ಹೇಳಿ ಬಿಟ್ಟಿದ್ ಇದ್ ಮಾಡ್ದೆ. ಬಟ್ ಮನೇಲಿ ತುಂಬಾನೇ ಯಾವಾಗ ಅದು ಜಾಸ್ತಿ ಬೈಗಳ ಜಾಸ್ತಿ ಆಯ್ತು, ನನ್ನೊಬ್ಳಿಗೋಸ್ಕರ ನಾನು ಇದ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಮತ್ ಬಳಸ್ತಾ ಇದ್ದೆ.
ಅಂದ್ರೆ ನಂದ್ ವಿಷಯದಲ್ಲಿ ಹೇಗಾಯ್ತಂದ್ರೆ ಮಾತಾಜಿ, ನಾನು ಅದನ್ನ ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ. ಅಂದ್ರೆ ನಾನು ಯಾರಿಗೂ ಹೇಳಿರ್ಲಿಲ್ಲ ಮಾಡಿಲ್ಲ ಅಂತ. ತಂದಿರ್ತಾ ಇದ್ದೆ, ಮನೇಲಿ ಇರ್ತಾ ಇತ್ತು, ಈರುಳ್ಳಿ ಇರ್ತಾ ಇತ್ತು, ಬೆಳ್ಳುಳ್ಳಿ ಇರ್ತಾ ಇತ್ತು, ಕಾಣ್ತಿತ್ತು, ಆದ್ರೆ ಯಾವ್ದಕ್ಕೂ ಆಗ್ತಾ ಇರ್ಲಿಲ್ಲ. ಆದ್ರೆ ಭಗವಂತನ ನೈವೇದ್ಯ ಯಾವಾಗ ಮಾಡಕ್ ಶುರು ಮಾಡ್ದೆ, ಒಂದ್ಸತಿನೂ ಅದನ್ನ ಬಳಸ್ತಾ ಇರ್ಲಿಲ್ಲ. ಆದ್ರೆ ಯಾರಿಗೂ ಗೊತ್ತೇ ಆಗಿಲ್ಲ, ಸುಮಾರು ವರ್ಷ ಗೊತ್ತಾಗ್ಲಿಲ್ಲ ನಾನು ಆಗ್ತಾ ಇಲ್ಲ ಅನ್ನೋದು. ಅಷ್ಟೇ ಚೆನ್ನಾಗಿರುತ್ತೆ ಮಾತಾಜಿ, ಇನ್ನ ಚೆನ್ನಾಗಿರುತ್ತೆ ಅದು. ಭಗವಂತನ ನೈವೇದ್ಯ ಪ್ರಸಾದ ಆದ್ಮೇಲೆ ಅದ್ರಲ್ಲಿ ರುಚಿ ಜಾಸ್ತಿ ಇರುತ್ತೆ. ನೀವ್ ಹಾಕಿ ಮಾಡೋದಕ್ಕಿಂತ ಹಾಕ್ತೆ ಮಾಡಿ ಭಗವಂತನಿಗೆ ಪ್ರಸಾದ ಅದು ಅರ್ಪಣೆ ಮಾಡಿ ತಿಂದ್ರೆ ತುಂಬಾ ಜಾಸ್ತಿ ಟೇಸ್ಟ್ ಇರುತ್ತೆ. ಅದು ನಾನು ಅನ್ಕೊಳ್ತಾ ಇದ್ದೆ, ಈ ಮಸಾಲೆಗಳೆಲ್ಲ ಅದಿಲ್ದಿರ ಆಗದೇ ಇಲ್ಲ ಅಂತ. ಅದು ತುಂಬಾ ಚೆನ್ನಾಗೂ ಇರುತ್ತೆ ಮಾತಾಜಿ. ಅಂದ್ರೆ ನಾನು ಹೇಳ್ತೀನಿ ನಿಜವಾಗ್ಲು, ಯಾರು ವರ್ಷಾನ್ಗಟ್ಲೆ ಕಂಡಿಡಿಲಿಲ್ಲ ನಾನ್ ಮಾಡ್ತಾ ಇದ್ದಿದ್ದು. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಅಷ್ಟ್ರಲ್ಲಿ ಎಲ್ಲರೂ ಅದಕ್ಕೆ ಸೆಟ್ ಆಗ್ಬಿಟ್ಟಿದ್ರು. ಓಕೆ ಮಾತಾಜಿ ಮಾತಾಜಿ, ಕ್ವಿಸ್ ಮನೇಲಿ ಕೇಳೋಣ. ಮಾತ್ರ ಸ್ವಲ್ಪ ಟ್ರೈ ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ, ಕ್ವಿಸ್ ಕೇಳ್ಬಿಡೋಣ. ಭಗವಂತನ ಪ್ರಕಾರ ಪರಿಪೂರ್ಣ ಭಕ್ತರು ಯಾರು? ಭಗವಂತನ ವೈಯಕ್ತಿಕ ಸ್ವರೂಪದಲ್ಲಿ ತಮ್ಮ ಮನಸ್ಸನ್ನು ಸ್ಥಾಪಿಸುವವರು, ಅತೀಂದ್ರಿಯ ನಂಬಿಕೆಯಿಂದ ಭಗವಂತನ ಆರಾಧನೆಯಲ್ಲಿ ತೊಡಗುವವರು, ಮೊದಲ ಎರಡು, ಮೇಲಿನ ಯಾವುದು ಅಲ್ಲ. ಭಗವಂತನ ಪ್ರಕಾರ ಪರಿಪೂರ್ಣ ಭಕ್ತರು, ಭಗವಂತನ ವೈಯಕ್ತಿಕ ಸ್ವರೂಪದಲ್ಲಿ ತಮ್ಮ ಮನಸ್ಸನ್ನು ಸ್ಥಾಪಿಸುವವರು, ಅತೀಂದ್ರಿಯ ನಂಬಿಕೆಯಿಂದ ಭಗವಂತನ ಆರಾಧನೆಯಲ್ಲಿ ತೊಡಗುವವರು, ಮೊದಲ ಎರಡು, ಮೇಲಿನ ಯಾವುದು ಅಲ್ಲ. ಮೊದಲ ಎರಡು ಮಾತಾಜಿ. ಯಾವುದು ಅಲ್ಲ. ಅಲ್ಲ ಮಾತಾಜಿ. ಎರಡು ಮಾತಾಜಿ, ಎರಡೂನು. ಅಂದ್ರೆ ಅವನ ಒಂದು ವೈಯಕ್ತಿಕ ರೂಪ, ಸಾಕಾರ ರೂಪದಲ್ಲಿ ಅವನ ಆರಾಧನೆ ಮಾಡುವಂತವ್ರು, ಮತ್ತೆ ಅವನ ಒಂದು ಅತೀಂದ್ರಿಯ ನಂಬಿಕೆಯಿಂದ, ಅಂದ್ರೆ ಅವನ ಭಗವಂತನಲ್ಲಿ ನಂಬಿಕೆ ಇಟ್ಟು ಆರಾಧನೆ ಮಾಡುವವರು, ಎರಡೂ ಆಗುತ್ತೆ. ಮತ್ತೆ ವ್ಯಕ್ತಿಗಳು ಮತ್ತು ನಿರಾಕಾರರು, ಅಂದ್ರೆ ಸಾಕಾರ ರೂಪ ಮತ್ತೆ ನಿರಾಕಾರ ರೂಪ ಆರಾಧನೆಯನ್ನು ಯಾವುದರ ಮೇಲೆ ಕೇಂದ್ರೀಕರಿಸುತ್ತಾರೆ? ಅಲ್ಲಲ್ಲ, ವ್ಯಕ್ತಿಗಳು ಅಂದ್ರೆ ಇಲ್ಲಿ ಮಾಯಾವಾದಿಗಳು ಮತ್ತೆ ನಿರಾಕಾರವಾದಿಗಳು ಆರಾಧನೆಯನ್ನು ಯಾವುದರ ಮೇಲೆ ಕೇಂದ್ರೀಕರಿಸುತ್ತಾರೆ? ಮಾಯಾವಾದಿಗಳು ದೇವತೆಗಳನ್ನು ಪೂಜಿಸುತ್ತಾರೆ, ಮತ್ತೆ ನಿರಾಕಾರವಾದಿಗಳು ಪ್ರಕೃತಿಯನ್ನು ಪೂಜಿಸುತ್ತಾರೆ. ಮಾಯಾವಾದಿಗಳು ಧ್ಯಾನದಲ್ಲಿ ತೊಡಗುತ್ತಾರೆ ಮತ್ತು ನಿರಾಕಾರವಾದಿಗಳು ದೇವತೆಗಳನ್ನು ಪೂಜಿಸುತ್ತಾರೆ. ಮಾಯಾವಾದಿಗಳು ಭಕ್ತಿ ಸೇವೆಯ ಮೂಲಕ ಪರಮಾತ್ಮನನ್ನು ಪೂಜಿಸುತ್ತಾರೆ, ಆದರೆ ನಿರಾಕಾರವಾದಿಗಳು ಅವ್ಯಕ್ತವಾದ ಬ್ರಹ್ಮದ ಮೇಲೆ ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು ಅಂದ್ರೆ ಇಲ್ಲಿ ಮಾಯಾವಾದಿಗಳೆಲ್ಲ ಭಕ್ತರು, ಅಥವಾ ಭಕ್ತರು ಮತ್ತೆ ನಿರಾಕಾರರು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಪರಸ್ಪರ ಬದಲಾಯಿಸಬಹುದಾದ ಪದಗಳು. ಅಂದ್ರೆ ಇಲ್ಲಿ ಸಾಕಾರವಾದಿಗಳು ಮತ್ತೆ ನಿರಾಕಾರವಾದಿಗಳು ಆರಾಧನೆಯನ್ನು ಯಾವುದರ ಮೇಲೆ ಕೇಂದ್ರೀಕರಿಸುತ್ತಾರೆ? ಸಾಕಾರವಾದಿಗಳು ದೇವತೆಗಳನ್ನ ಪೂಜಿಸುತ್ತಾರೆ, ನಿರಾಕಾರವಾದಿಗಳು ಪ್ರಕೃತಿಯನ್ನ ಪೂಜಿಸುತ್ತಾರೆ, ಮೊದಲನೇ ಆಪ್ಷನು. ಸಾಕಾರವಾದಿಗಳು ಧ್ಯಾನದಲ್ಲಿ ತೊಡಗುತ್ತಾರೆ, ನಿರಾಕಾರವಾದಿಗಳು ದೇವತೆಗಳನ್ನ ಪೂಜಿಸುತ್ತಾರೆ, ಎರಡನೇ ಆಪ್ಷನು. ಮೂರನೇ ಆಪ್ಷನು, ಸಾಕಾರವಾದಿಗಳು ಭಕ್ತಿ ಸೇವೆಯ ಮೂಲಕ ಪರಮಾತ್ಮನನ್ನ ಪೂಜಿಸ್ತಾರೆ, ಆದರೆ ನಿರಾಕಾರವಾದಿಗಳು ಅವ್ಯಕ್ತವಾದ ಬ್ರಹ್ಮದ ಮೇಲೆ ಕೇಂದ್ರೀಕರಿಸುತ್ತಾರೆ. ನಾಲ್ಕನೇದು, ಸಾಕಾರವಾದಿಗಳು ಮತ್ತೆ ನಿರಾಕಾರವಾದಿಗಳು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಪರಸ್ಪರ ಅಂದ್ರೆ ಎರಡು ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದರಲ್ಲಿ? ಮೊದಲ ಅಲ್ಲ ಮಾತಾಜಿ, ಸಾಕಾರವಾದಿಗಳು ಭಕ್ತಿ ಸೇವೆಯ ಮೂಲಕ ಪರಮಾತ್ಮನನ್ನ ಪೂಜಿಸ್ತಾರೆ, ವಿಗ್ರಹಾರಾಧನೆ ಮಾಡ್ತಾರೆ ಭಕ್ತರು. ಮತ್ತೆ ನಿರಾಕಾರವಾದಿಗಳು ಏನ್ ಮಾಡ್ತಾರೆ? ಅವ್ಯಕ್ತವಾದ ಬ್ರಹ್ಮದ ಮೇಲೆ ಧ್ಯಾನವನ್ನ ಮಾಡ್ತಾರೆ. ಓಕೆ, ಪರಮ ಪುರುಷನನ್ನು ಅರಿಯಲು ಭಗವದ್ಗೀತೆಯಲ್ಲಿ ಸೂಚಿಸಿರುವ ಪ್ರಮುಖ ವಿಧಾನ ಯಾವುದು? ಪರಮ ಪುರುಷನನ್ನು ಅರಿಯಲು ಭಗವದ್ಗೀತೆಯಲ್ಲಿ ಸೂಚಿಸಿರುವ ಪ್ರಮುಖ ವಿಧಾನ ಕಟ್ಟುನಿಟ್ಟಾದ ಆಚರಣೆಗಳು ಮತ್ತು ಆಚರಣೆಗಳನ್ನು ಅನುಸರಿಸುವುದು, ಆಳವಾದ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಭಕ್ತಿ ಸೇವೆಯ ಮೂಲಕ ಪರಮ ಪುರುಷನಿಗೆ ನೇರವಾಗಿ ಶರಣಾಗತಿ, ವಸ್ತು ಅಂಶಗಳ ಮೇಲೆ ಪಾಂಡಿತ್ಯವನ್ನು ಸಾಧಿಸುವುದು. ಮೂರನೇ ಆಪ್ಷನ್ ಮಾತಾಜಿ. ಭಕ್ತಿ ಸೇವೆಯ ಮೂಲಕ ಪರಮ ಪುರುಷನಿಗೆ ನೇರವಾಗಿ ಶರಣಾಗತಿ. ಓಕೆ, ಒಬ್ಬ ಭಕ್ತನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ಅವನು ಏನು ಮಾಡಬೇಕು? ಅವನು ಅದರ ಫಲವನ್ನು ಬಿಟ್ಟು ಕೊಡುವ ಕ್ರಿಯೆಗಳನ್ನು ಮಾಡಬೇಕು ಮತ್ತು ಸ್ವಯಂ ಸ್ಥಿತನಾಗಲು ಪ್ರಯತ್ನಿಸಬೇಕು. ಅವನ ಚಟುವಟಿಕೆಗಳ ಸಂಗ್ರಹವಾದ ಫಲಿತಾಂಶವನ್ನು ಯಾವುದಾದರೂ ಒಳ್ಳೆಯ ಉದ್ದೇಶಕ್ಕಾಗಿ ತ್ಯಾಗ ಮಾಡಬೇಕು. ಮೊದಲ ಎ ಮಾತ್ರ, ಅಂದ್ರೆ ಫಸ್ಟ್ನೇದು ಮಾತ್ರ, ಅಥವಾ ಎರಡೂನು? ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಅವನು
ಫಲವನ್ನು ಬಿಟ್ಟು ಕೊಡುವ ಕ್ರಿಯೆಗಳನ್ನು ಮಾಡಬೇಕು ಮತ್ತು ಸ್ವಯಂ ಸ್ಥಿತನಾಗಲು ಪ್ರಯತ್ನಿಸಬೇಕು. ಎರಡನೇದು, ಅವನು ತನ್ನ ಚಟುವಟಿಕೆಗಳ ಸಂಗ್ರಹವಾದ ಫಲಿತಾಂಶವನ್ನು ಯಾವುದಾದರೂ ಒಳ್ಳೆಯ ಉದ್ದೇಶಕ್ಕಾಗಿ ತ್ಯಾಗ ಮಾಡಬೇಕು. ಮೂರನೇದು, ಮೊದಲನೇದು ಮಾತ್ರ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಕೊನೆಯದು ಮೊದಲ ಎರಡು ಕೂಡ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಮೊದಲ ಎರಡು ಮಾತಾಜಿ. ಕೊನೆಯದು. ಮೊದಲ ಕೃಷ್ಣನ ಪ್ರಕಾರ ಯಾವ ಗುಣಗಳು ಭಕ್ತನನ್ನು ತನಗೆ ತುಂಬಾ ಪ್ರಿಯನನ್ನಾಗಿ ಮಾಡುತ್ತವೆ? ಧ್ಯಾನದಲ್ಲಿ ಕೌಶಲ ಮತ್ತು ಧರ್ಮ ಗ್ರಂಥಗಳ ಆಳವಾದ ಜ್ಞಾನ, ಭೌತಿಕವಾಗಿ ಯಶಸ್ವಿಯಾಗುವುದು ಮತ್ತು ಪರೋಪಕಾರಿ, ಎಲ್ಲಾ ಸಂದರ್ಭಗಳಲ್ಲಿ ಸಮಚಿತ್ತತೆ ಮತ್ತು ಕಠಿಣತೆಯನ್ನು ಅಭ್ಯಾಸ ಮಾಡುವುದು, ಅಸೂಯೆ ಪಡದ ಎಲ್ಲಾ ಜೀವಿಗಳಿಗೆ ದಯೆಯುಳ್ಳವನಾಗಿ, ಸುಳ್ಳು ಅಹಂಕಾರದಿಂದ ಮುಕ್ತನಾಗಿ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿರುವ. ಭಕ್ತಿ ಸೇವೆಯಲ್ಲಿ ತೊಡಗರು. ಕೊನೆಯದು, ಹುಟ್ಟು ಸಾವಿನ ಚಕ್ರದಿಂದ ಹೊರಬರುವ ಪ್ರಕ್ರಿಯೆ ಏನು? ಭಗವಂತನನ್ನು ಪೂಜಿಸುವ ಮೂಲಕ ಮತ್ತು ಎಲ್ಲಾ ಚಟುವಟಿಕೆಗಳನ್ನು ತ್ಯಜಿಸುವ ಮೂಲಕ, ವಿಚಲನವಿಲ್ಲದೆ ಭಗವಂತನಿಗೆ ಅರ್ಪಿಸುವ ಮೂಲಕ, ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನ ಧ್ಯಾನ ಮಾಡುತ್ತಾ, ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ. ಈ ಶ್ಲೋಕದಲ್ಲಿ ಗುರಿಯನ್ನು ಸಾಧಿಸುವಲ್ಲಿ ಕೃಷ್ಣನು ಯಾರನ್ನು ಸ್ತುತಿಸುತ್ತಾನೆ? ಅಂದರೆ ಪರಮಪುರುಷ ಪರಮಾತ್ಮನನ್ನು. ಸುಳ್ಳು ವಾದಗಳಿಂದ ತತ್ತರಿಸಿ ಭಕ್ತಿ ಸೇವೆಯಿಂದ ವಿಮುಖರಾದವರು, ಚಟುವಟಿಕೆಗಳ ಫಲವನ್ನು ತ್ಯಜಿಸಿ ಜ್ಞಾನವನ್ನು ಪಡೆದ ನಂತರ ಧ್ಯಾನ ಮಾಡುವವರು, ಭಕ್ತಿ ಸೇವೆಯ ನಾಶವಾಗದ ಮಾರ್ಗವನ್ನು ತೆಗೆದುಕೊಳ್ಳುವವರು ಮತ್ತು ನಂಬಿಕೆಯೊಂದಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು. ಮೇಲಿನ ಎಲ್ಲವೂ. ಅಂದ್ರೆ ಮೂರನೇದು ಮಾತಾಜಿ, ಭಕ್ತಿ ಸೇವೆಯ ನಾಶವಾಗದ ಮಾರ್ಗವನ್ನು ತೆಗೆದುಕೊಳ್ಳುವವರು ಮತ್ತು ನಂಬಿಕೆಯೊಂದಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಸಂಪೂರ್ಣ ಸತ್ಯವನ್ನು ಅರಿತುಕೊಳ್ಳುವ ವಿವಿಧ ಪ್ರಕ್ರಿಯೆಗಳಲ್ಲಿ ಇದು ಅತ್ಯಂತ ನೇರ ಮತ್ತು ಸುಲಭವಾದದ್ದು ಎಂದು ಪರಿಗಣಿಸಲಾಗಿದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಹಠಯೋಗ. ಭಕ್ತಿಯೋಗ ಭಕ್ತಿಯೋಗ. ತನಗೆ ಪ್ರಿಯವಾದ ಭಕ್ತನಿಗೆ ಕೃಷ್ಣನು ಈ ಶ್ಲೋಕದಲ್ಲಿ ಹೇಳಿದ ಗುಣಗಳು ಯಾವುವು? ಯಾರು ಸಂತೋಷ ಪಡುವುದಿಲ್ಲವೋ ಅಥವಾ ದುಃಖಿಸುವುದಿಲ್ಲ, ಯಾರು ದುಃಖಿಸುವುದಿಲ್ಲ ಅಥವಾ ಬಯಸುವುದಿಲ್ಲ, ಅವರು ಶುಭ ಮತ್ತು ಅಶುಭಗಳೆರಡನ್ನು ತ್ಯಜಿಸುತ್ತಾರೆ. ಎರಡನೇದು, ಸಂತೋಷ ಪಡುವವರು ದುಃಖಿಸುವ, ಆಸೆ ಪಡುವ, ಶುಭವನ್ನು ಹೊಂದುವ, ಅಶುಭವನ್ನು ನಿರಾಕರಿಸುವವನು. ಮೂರನೇ ಆಪ್ಷನು ಕೇವಲ ಮೊದಲನೇದು. ಕೊನೆಯ ಆಪ್ಷನು ಮೇಲಿನ ಎಲ್ಲ ಯಾವುದೂ ಅಲ್ಲ. ಮೊದಲನೇದು ಮಾತಾಜಿ, ಕೇವಲ ಮೊದಲನೇದು. ಶ್ರೀಕೃಷ್ಣನು ವಿವಿಧ ಇಂದ್ರಿಯಗಳನ್ನು ನಿಯಂತ್ರಿಸುವ ಮೂಲಕ ಮತ್ತು ಎಲ್ಲರಿಗೂ ಸಮಾನವಾಗಿ ವರ್ತಿಸುವ ಮೂಲಕ ಹೇಳುತ್ತಾನೆ, ಅಂತಹ ವ್ಯಕ್ತಿಯು ಎಲ್ಲ ಕಲ್ಯಾಣದಲ್ಲಿ ತೊಡಗುತ್ತಾನೆ, ನನ್ನನ್ನು ಧ್ಯಾನಿಸುತ್ತಾನೆ, ಅಂತಿಮವಾಗಿ ನನ್ನನ್ನು ಸಾಧಿಸುತ್ತಾನೆ, ತೀವ್ರ ಸಂಯಮವನ್ನು ಅಭ್ಯಾಸ ಮಾಡುತ್ತಾನೆ. ಮೇಲಿನ ಯಾವುದೂ ಅಲ್ಲ. ಮೊದಲೇದು ಮಾತಾಜಿ. ಎರಡನೇದು ಮಾತಾಜಿ, ಅಂತಿಮವಾಗಿ ಭಗವಂತನನ್ನ ಸಾಧಿಸುತ್ತಾನೆ, ಪಡಿತಾನೆ ಅಂತ. ಇಲ್ಲಿಗೆ ಇವತ್ತಿನ ಒಂದು ಕ್ವಿಜ್ ಕೂಡ ಮುಗ್ದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಇಲ್ಲಿಗೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅನ್ಕೋತೀನಿ, ಅಥವಾ ಧನ್ಯವಾದಗಳು ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.